सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। मनसा कृणानो अस्माकं बौद्धवितः तनो नागं प्रतनाजितगं सहमानमग्र अग्नीगं देवसनः कर्षदतिः गणातं परब्रह्मणमहं नमामि। ॐ शनाय नमः। विश्वात्मदुर्गां जातवेदा सिंधु अलिकलिगिद्दुनि सिंधु ननावाद संकल्पारम्भकालसाक्षात्पद्यात्मकल्पदृश्ये ब्रह्म गुरुर्विष्णु गुरुदेवो महेश्वरः साक्षात् परब्रह्म तस्मै श्रीगुरवे नमः। आदिशंकराचार्यगुरुभ्यो नमः। नागधर्मेन्द्र नागलिंगस्वामी परम्परागता गुरुदेवताभ्यो नमः। दीपप्रतिष्ठापनाकाले सुमुहूर्तमस्तु सुप्रतिष्ठितमस्तु। बन्नी हरे सुवर्ण रजता त्रिजा चंद्र लक्ष्मी जातवेदो नमः भगवान्। ओम शनश्चराय नमः। मनसा ಪ್ರಾರ್ಥನಾ ಕರ್ಮ ಕರಿಷ್ಯೆ। ಎಲ್ಲರೂ ಸೇರಿ ಸಾಮೂಹಿಕವಾಗಿ ಪ್ರತಿ ವರ್ಷ ಜರುಗುವಂತಹ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ಡ್ ಹಾವಂಜೆ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ 16ನೇ ವರ್ಷದ ಸಾರ್ವಜನಿಕ ಸಾಮೂಹಿಕ ಶನೇಶ್ವರ ಪೂಜೆ ಹಾಗೂ ಎಳ್ಳು ಗಂಟು ದೀಪ ಬೆಳಗುವ ಕಾರ್ಯಕ್ರಮ, ಹಾಗೆ ವಿಶೇಷವಾಗಿ ಪ್ರತಿ ವರ್ಷದಂತೆ ಜರುಗುವಂತಹ ಶನೇಶ್ವರ ದೇವರ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಈ ಜಾತಕದಲ್ಲಿ ನಡೆಯುವಂತಹ 7 ಶನಿ ಗ್ರಹಚಾರ ಅಷ್ಟಮ ಪಂಚಮ ಹೀಗೆ ಈ ಶನಿ ವಿಶೇಷವಾದಂತಹ ಪ್ರಭಾವವನ್ನು ಆಯಾಯ ರಾಶಿ ನಕ್ಷತ್ರದ ಅವರಿಗೆ ಪ್ರಭಾವಗಳು ಬೀರುವುದರಿಂದ ಮಾನಸಿಕವಾಗಿ ವಿಶೇಷ ರೀತಿಯಲ್ಲಿ ಒಳಗಾಗುವಂತಹ ಬೇರೆ ಬೇರೆ ರೀತಿಯಾದಂತಹ ಸಂಕಷ್ಟಗಳ ಪರಿಹಾರಕ್ಕಾಗಿ ಇಂತಹ ಪೂಜೆಯಲ್ಲಿ ಪಾಲ್ಗೊಂಡಾಗ ಆ ಶನೇಶ್ವರನು ಬರುವಂತಹ ದುಷ್ಟಾರಿಷ್ಟಗಳನ್ನು ದೂರ ಮಾಡಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನಮ್ಮ ಪಾಲಿಗೆ ಅನುಗ್ರಹಿಸಲ್ಪಡ್ತಾನೆ. ಬರುವಂತಹ ಗ್ರಹಚಾರ ಪೀಡೆ ತೊಂದರೆಗಳನ್ನೆಲ್ಲ ಭಗವಂತ ದೂರ ಮಾಡಿ ನಮ್ಮ ಮನೋವಿಷ್ಟವನ್ನು ಕೂಡ ಭಗವಂತ ನಮ್ಮ ಪಾಲಿಗೆ ಅನುಗ್ರಹಿಸ್ತಾನೆ ಎನ್ನುವಂಥ ವಿಶೇಷ ಸದುದ್ದೇಶ ಸಂಘದ ಆಶ್ರಯದಲ್ಲಿ ಬಳಗದ ಆಶ್ರಯದಲ್ಲಿ ವಿಶೇಷವಾಗಿ ಎಲ್ಲರೊಂದಿಗೆ ಸಾಮೂಹಿಕವಾಗಿ ಈ ಸೇವೆಯನ್ನು ಪೂಜೆಯಲ್ಲಿ ಪಾಲ್ಗೊಂಡಾಗ ಅತಿಶಯವಾದಂತಹ ಫಲಗಳು ಕೂಡ ಆ ಶನೇಶ್ವರನು ನಮಗೆ ಅನುಗ್ರಹ ಮಾಡ್ತಾನೆ ಅಂತಹ ಸಂಕಲ್ಪವ ಇಟ್ಟುಕೊಂಡು ಇವತ್ತು ದಿನಾಂಕ 7/2 ಶನಿವಾರ 50 ಗಂಟೆ ಅಂದರೆ ನೆರವೇರುವಂತಹ ಈ ಒಂದು ಪೂಜೆಯ ಮಹೋತ್ಸವ ಎಲ್ಲ ಪೂಜೆಯ ಕಾರ್ಯಕ್ರಮವನ್ನು ನಿಮಿತ್ತವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಆರಂಭ ಕಾಲದಲ್ಲಿ ಪೂಜೆಯನ್ನು ಆರಂಭ ಮಾಡುವಂಥ ಮೊದಲಾಗಿ ಪೂಜ್ಯ ಗುರುಗಳನ್ನು ಕೂಡ ಪ್ರಾರ್ಥನೆ ಮಾಡುತ್ತಾ
ಮಹಾಗಣಪತಿ ದೇವರ, ವಿಶ್ವಕರ್ಮ ದೇವರ ಆರಾಧ್ಯ ಮಾತೆ ಕಾಳಿಕಾಂಬೆ ಈ ಗ್ರಾಮದಲ್ಲಿ ಎಲ್ಲಾಗಲೆಂದು ಗ್ರಾಮ ರಕ್ಷಣೆ ಮಾಡ್ತಾನೆ ಗ್ರಾಮದೇವರು, ನಾಗದೇವರು, ಪರಿವಾರ ಸಪರಿವಾರ ದೇವರುಗಳೆಲ್ಲರನ್ನು ಭಕ್ತಿಪೂರ್ವಕವಾಗಿ ಹಿರಿಯರನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಯನ್ನು ವಿಶೇಷವಾಗಿ ಕಲಶದಲ್ಲಿ, ಮಂಡಲದಲ್ಲಿ, ದೀಪದಲ್ಲಿ ಇದೆಲ್ಲ ಆರಾಧನೆ ಮಾಡಿ ಪಾಲ್ಗೊಳ್ಳುವಂತಹ ಎಲ್ಲ ಸಮಸ್ತ ಭಕ್ತರಿಗೆ ಎಲ್ಲ ರೀತಿಯಾದಂತಹ ಇಷ್ಟಾರ್ಥಗಳನ್ನು ಆ ಶನೇಶ್ವರನು ಅನುಗ್ರಹಿಸಿ ಎದುರಾಗುವಂತಹ ಬೇರೆ ಬೇರೆ ತರಹದ ಶನಿಪೀಡೆ, ಶನಿಗ್ರಹಚಾರ ದೋಷ ಪೀಡೆಯನ್ನೆಲ್ಲ ಪರಿಹಾರ ಮಾಡಿ ಎಲ್ಲರಿಗೂ ಸಮಸ್ತವಾಗಿ ಆ ಶನೇಶ್ವರನು ಪೂರ್ಣಾನುಗ್ರಹವನ್ನು ಅನುಗ್ರಹಿಸಬೇಕು ಅಂತ ಇವತ್ತಿನೆಲ್ಲ ಈ ಕಾರ್ಯಕ್ರಮವನ್ನು ಸಾಂಗವಾಗಿ ಒಳ್ಳೆ ರೀತಿಯಲ್ಲಿ ನೆರವೇರಿಸಿಕೊಳ್ಳಬೇಕು. ಪಾಲ್ಗೊಳ್ಳುವಂಥ ಎಲ್ಲ ಭಕ್ತರಿಗೆ ಇಷ್ಟಾರ್ಥವನ್ನು ಅನುಗ್ರಹಿಸಬೇಕು ಅಂತ ನಾವೆಲ್ಲರೂ ಸಾಮೂಹಿಕವಾಗಿ ಆರಂಭ ಕಾಲದಲ್ಲಿ ನಂಬಿದ ಗುರುಗಳು ಇರುವಂತಹ ಗ್ರಾಮದೇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ಮನಸಾ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಭಸ್ವರೋಂ ಎಲ್ಲ ಸ್ವಲ್ಪ ನಮಸ್ಕಾರ ಮಾಡಿ. ಓಂ ಶನಿಶ್ಚರಾಯ ನಮಃ. ಓಂ ಪವಿತ್ರಂ ದೇವತಾಂ ಬ್ರಹ್ಮಣಸ್ಪತಿ ಸಮಾಶತಃ ಪವಿತ್ರವಾಕ್ಷತರೆ. ಓಂ ಶ್ರೀಮದ್ಭಗವತೋ ಮಹಾಪರಿಯಾಯ ದಕ್ಷಿಣಾತೀರೆ ಬೌದ್ಧಕಾಲೇ ವರ್ತಮಾನ ಷಷ್ಟ್ಯಾಂ ವಿಶ್ವಕರ್ಮಾಸ್ತು ಧರ್ಮಸಮೃದ್ಧಿ ಧರ್ಮಸಮೃದ್ಧಿ ವೇದಸಮೃದ್ಧಿ ಶಾಸ್ತ್ರ ಸಮೃದ್ಧಿ ಸಮೃದ್ಧಿ ಇಷ್ಟಸಂಪದಸ್ತು ಈಶಾನ್ಯ ಮೇಲ್ಮದೇಶ ಸರ್ವಾರಿಷ್ಟ ನಿರಸನ ಯತ್ವಾ ವೈಚ್ಛ್ರೇಯ ಉಪಯ ಕರ್ಮಣೋತ್ತರ ಹರ ಹರ ಕ್ರಿಯಾಶತ ಶೋಭನ ನಕ್ಷತ್ರ. ಎಲ್ಲರ ಜಾತಕದಲ್ಲಿ ಒಂದೊಂದು ವರ್ಷ ಅಂದರೆ ಶನಿಯ ಪ್ರಭಾವ ಎಷ್ಟು ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಬಲ್ಲವರಿದ್ದೇವೆ. ಸೂರ್ಯನ ಪಿತೃನಾಗಿ ಛಾಯಾ ಶನೇಶ್ವರನ ಪ್ರಭಾವ ಅವನ ವಕ್ರದೃಷ್ಟಿಯಾದಾಗ, ಹಾಗೆ ಪಂಚಮದಲ್ಲಿ, ಹಾಗೆ ಅಷ್ಟಮದಲ್ಲಿ, ದ್ವಾದಶದಲ್ಲಿ ಹೀಗೆಲ್ಲ ಆ ಶನಿಯ ಪೀಡೆ ಅತಿ ಹೆಚ್ಚು. ಅದರ ಪ್ರಭಾವಗಳು ಯಾವ್ಯಾವ ಸಮಯದಲ್ಲಿ ಹೇಗೆ ಅದರ ಪ್ರಭಾವದಿಂದಾಗಿ ನಮಗೆ ಎದುರಾಗುವಂಥ ಆಪತ್ತುಗಳನ್ನು, ಆ ಸಂಕಷ್ಟಗಳಿಂದ ಪಾರು ಮಾಡಿಕೊಳ್ಳಲಿಕ್ಕೆ ಆ ಭಗವದ್ ಅನುಗ್ರಹ ಅದರಲ್ಲಿ ನಾವು ಮೊರೆ ಹೋದಾಗ ಮಾತ್ರ ಆ ಪರಮಾತ್ಮ ನಮ್ಮನ್ನು ರಕ್ಷಣೆಯನ್ನು ನೀಡಿ ನಮ್ಮನ್ನು ಉದ್ಧರಿಸ್ತಾನೆ ಅಂತ ವಿಶೇಷವಾಗಿ ವ್ಯತಿರಿಕ್ತವಾಗಿ ಸಾಮೂಹಿಕವಾಗಿ ಸೇವೆಯಲ್ಲಿ ಪಾಲ್ಗೊಂಡಾಗ ನಮ್ಮ ಸಂಕಷ್ಟಗಳು ಮನೆಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಬರುವಂಥ ಬೇರೆ ಬೇರೆ ಕಷ್ಟನಷ್ಟಾದಿಗಳಿಗೆಲ್ಲ ಪರಿಹಾರವನ್ನು ಸೂಚಿಸುವಂಥ ಶಕ್ತಿ ಸ್ವರೂಪನಾಗಿ ಆ ಪರಮಾತ್ಮ ನಮ್ಮನ್ನು ಉಪಯೋಗಿಸ್ತಾನೆ. ಪ್ರತಿ ವರ್ಷ ಕೂಡ ಹಾಗೆ ಈ ವರ್ಷದ ಕೆಲಸವನ್ನು ಪ್ರತಿಷ್ಠೆ ಮಾಡತಕ್ಕಂಥ ಕಾಲ ಸುಮುಹೂರ್ತ ಆಗಬೇಕು. ದೇವರಿಗೆ ಅರ್ಪಿಸುವಂಥ ಎಲ್ಲ ಕೈಂಕರ್ಯವನ್ನು, ಪತ್ರ, ಪುಷ್ಪ, ಫಲ, ಜಲವನ್ನು 14 ಕಲೆಯಲ್ಲಿ ಆ ದೇವತಾ ಸ್ವರೂಪನು ತನ್ನ ಸನ್ನಿಧಾನ ಸ್ವೀಕಾರ ಮಾಡಿಕೊಂಡು ಆಗಮಿಸಿ ಸೇವೆಯಲ್ಲಿ, ಪೂಜೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಸಮಾಜ ಬಾಂಧವರಿಗೆ, ಸದ್ಭಕ್ತ ಮಹಾಶಯರಿಗೆ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಸ್ವಾಮಿಯು ಅನುಗ್ರಹ ಮಾಡಬೇಕು ಅಂತ ಶನೇಶ್ವರ ದೇವರಲ್ಲಿ ಭಕ್ತಿಪೂರ್ವಕವಾಗಿ ಕಲಶವನ್ನು ಪ್ರತಿಷ್ಠಾ ಕಾಲ ಸುಮುಹೂರ್ತ ಆಗಬೇಕು ಅಂತ ಪ್ರಾರ್ಥನೆ ಮಾಡುವ. ಅನೇನ ಶ್ರೀಮನ್ಮಹಾ ಕಲಶ ಸ್ಥಾಪನಾಂಗ
ಸರ್ವದಾಮಸ್ತು. ಓಂ
विश्वद विश्वतो मुखं विश्वतो भारत विश्वतः स्मा संभाव्यां रमते संपदत्रे द्याः विश्वकर्मा समाजोद्धारक संघ आवंजे बेळंगಳ್ಳಿ ಮುಖ್ಯಳ್ಳಿ ಇದರ ಆಶ್ರಯದಲ್ಲಿ ವರ್ಷಂಪ್ರತಿ ಜರುಗುವಂತಹ ಸಂಘದ ಆಶ್ರಯದಲ್ಲಿ ಸಮಾಜ ಬಾಂಧವರ ಸಮಕ್ಷಮದಲ್ಲಿ ಮತ್ತು ದೇವರ ಕಲಶ ಪ್ರತಿಷ್ಠಾಪನೆ ಮಾಡುವ ಕಲಶದಲ್ಲಿ ಶನಿದೇವರ ವಿಶೇಷವಾದಂತಹ ಯಾವ ರೀತಿ ಈ ವರ್ಷ ಶನಿ ಅಂದರೆ ಕುಂಭರಾಶಿ ಮೀನರಾಶಿ ಹಾಗೆ ಮೇಷರಾಶಿಯವರಿಗೆ 7ನೇ ಶನಿ ಗ್ರಹಚಾರ ದೋಷ ಪ್ರಭಾವ ಅತಿ ಹೆಚ್ಚು ಇರುವುದರಿಂದ ಹಾಗೆ ಪಂಚಮದಲ್ಲಿ ಹಾಗೆ ಸಪ್ತಮದಲ್ಲಿ ಅಷ್ಟಮದಲ್ಲಿ ಉತ್ತರೋತ್ತರ ಎಲ್ಲ ಸಮಾಜ ಬಾಂಧವರಿಗೆ ಈ ಸೇವೆಯಲ್ಲಿ ತಡೆಗೊಂಡಂತಹ ಸೇವೆಯನ್ನು ಪೂಜೆಯನ್ನು ಮಾಡಿಸಿದಂತೆ ಎಲ್ಲರಿಗೂ ಕೂಡ ಅವರವರ ಇಷ್ಟಾರ್ಥಗಳನ್ನು ಶನಿದೇವ ಪುಷ್ಪಾಂ ಸಮರ್ಪಯಾಮಿ ಎಲ್ಲ ಸುತ್ತವರ ನಮಸ್ಕಾರ ಮಾಡಿ ಓಂ ನಮಃ ಅನುಗಾನೋಪಮಾಪಾನೆ ಧರ್ಮಾಂತರ ಕಾಲಿದಾನ ವಿನುಶ್ರೀ ಲಕ್ಷ್ಮೋಪದೇಂದ್ರೇ ಪಾಪೋಹಂ ಪಾಪಕರ್ಮಾ ಪಾಪಾತ್ಮ ಭಯಸಿಂಹ ರಾಹಿಮಾನೃತಯಾ ಸೇವಾ ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಭವ अधरं मधुरं वदनं मधुरं नयनं मधुरं हसितं मधुरं हृदयं मधुरं गमनं मधुरं मधुराधिपतेरखिलं मधुरं वचनं
ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಗಣಪ. ನಗುಮೊಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುತ್ತ ಭವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಗಣಪ ಅದ್ಭುತವಾಗಿ ಸ್ವರ ಕುತ್ತ ಕಿಟ್ಟ ಕಿಣ್ಣ ತುಂಗ ತಕ್ಕುತ್ತ ತೊಂಗ
வினை கெட அருளிய கணபதி ஜெய ஜெய ஹரி திருமருகனை விக்ன விநாயக வினை கெட அருளிய கணபதி ஜெய ஜெய ஹரி திருமருகனை விக்ன விநாயக வினை கெட அருளிய கணபதி ஜெய ஜெய திக்கிட உதர தட கேளவே கிட உதர தட ஜெய ஜெய திக்கிட உதர தட கேளவே கிட உதர தட ஜெய ஜெய ததி கை துதி கை யானை முக தவன் தொங்கிட கிடத்தக்க திக்கு தொங்க தேவர்கள் கணபதி திக்கிட கிடத்தக்க திக்கி தொங்க கணபதி கௌத்துவம் கற்றவர் வினய உக்குடுதாம் உக்கிடுதை ததி கை தூதி கை யானை முகத்தவன் தொங்கிட கிடத்தக திக்கு தொங்க தேவர்கள் கணபதி திக்கிட கிடத்தக திக்கி தொங்க கணபதி கௌத்துவம் கற்றவர் வினய உக்குடுதாம் உக்குடுதை ததி கை தூதி கை யானை முகத்தவன் தொங்கிட கிடத்தக திக்கு தொங்க தேவர்கள் கணபதி திக்கிட கிடத்தக திக்கி தொங்க கணபதி கௌத்துவம் கற்றவர் வினய உக்குடுதா உக்கிடுதை தகுதி குத கீட தொங்கிட கிடத்தகிடம் தந்தி கிடத்தக திக்குதாம் தததா தததா ತಮಿಳುನಾಡಿನಲ್ಲಿ ಉಗಮಗೊಂಡಿರುವಂತಹ 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದಕ್ಷಿಣ ಭಾರತದ ಪಾರಂಪರಿಕವಾದಂತಹ ಒಂದು ನೃತ್ಯ ಭರತನಾಟ್ಯ. ಈ ಭರತನಾಟ್ಯ ನೃತ್ಯವನ್ನು ಮಾಡಿದಂತ ಕುಮಾರಿ ಶಾರ್ವರಿ, ಕುಮಾರಿ ಅನನ್ಯ, ಕುಮಾರಿ ಸಾನ್ವಿ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ಕೃತಜ್ಞತೆಗಳನ್ನು ಈ ಮೂಲಕ ನಾವು ಸಲ್ಲಿಸಿಕೊಂಡಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ ಬಂಧುಗಳೇ. ಹಾಗೆ ನಮ್ಮ ಪುತ್ತೂರಿನ ರಥಶಿಲ್ಪಿಗಳಾದಂಥ ನಮ್ಮ ಈ ಭಾಗದ ಹಲವಾರು ದೇವಸ್ಥಾನಗಳಿಗೆ ರಥ ನಿರ್ಮಾಣ ಕಾರ್ಯವನ್ನ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರುವಂತವರು. ಹಾಗೆ ನಮ್ಮ ಹತ್ತಿರದ ಕುಕ್ಕೆಹಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಬ್ರಹ್ಮ ರಥದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಉಡುಪಿ ಪುತ್ತೂರಿನ ರಥಶಿಲ್ಪಿಯವರಾದಂಥ ಪುತ್ತೂರು ಮಾಧವ ಆಚಾರ್ಯರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಕಂಡುಕೊಂಡು ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಪರವಾಗಿ ಪುತ್ತೂರು ಮಾಧವ ಆಚಾರ್ಯರವರಿಗೆ ಪ್ರೀತಿಯ ಆದರದ ಸ್ವಾಗತವನ್ನ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಸಮಾಜದ ಮೇಲೆ ಬಹಳಷ್ಟು ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನು ಇರಿಸಿಕೊಂಡಂತವರು. ಅಂದು ನೀರಿನ ಸಮಸ್ಯೆ ಉಂಟಾದಂತ ಸಂದರ್ಭದಲ್ಲಿ ಅಂದಿನ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರ ಮುಖೇನವಾಗಿ ಒಂದು ಬಾವಿ ನಿರ್ಮಾಣ ಕಾರ್ಯವನ್ನು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತವರು. ಸಭಾಂಗಣದ ಒಳಭಾಗದಲ್ಲಿ ಒಂದಷ್ಟು ಫ್ಯಾನ್ಗಳನ್ನ ದೇಣಿಗೆ ರೂಪದಲ್ಲಿ ನೀಡಿದಂತವರು. ಅದಲ್ಲದೆ ಮುಂದೆ ನೀವು ಏನು ಸಂಕಲ್ಪವನ್ನ ಮಾಡಿಕೊಂಡಿದ್ದೀರೋ ಆ ಕಾರ್ಯಕ್ರಮಕ್ಕೆ ತನ್ಮೂಲಕ ತನ್ನದೇ ಆದಂತ ಪ್ರೋತ್ಸಾಹ ಸಹಕಾರವನ್ನು ನಾನು ನೀಡುತ್ತೇನೆ ಎಂಬುದಾಗಿ ವಾಗ್ದಾನವನ್ನ ಮಾಡಿದಂತ ನಮ್ಮ ಈ ಭಾಗದ ಧಾರ್ಮಿಕ ಚಿಂತಕರು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು, ಕೊಡುಗೈ ದಾನಿಗಳಾದಂಥ ಸನ್ಮಾನ್ಯ ಒಳಮಡಿ ಕುಕ್ಕೆಹಳ್ಳಿಯ ಹರೀಶ್ ಎಸ್ ಪೂಜಾರಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ನಾವು ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘದ ಪರವಾಗಿ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ನೃತ್ಯ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಅದರ ನಿರೂಪಣೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಲತಾ ಆಚಾರ್ಯರವರು. ನಿರೂಪಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ನೃತ್ಯಕ್ಕಾಗಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ
ಸವಿಶ್ರೀ, ವೈಷ್ಣವಿ, ಸಮನ್ವಿ, ಸಾನ್ವಿ ಮತ್ತು ತ್ರಿಷಾ ಇವರು. મને ભૂલો બધી વાત પ્રેમની मौसम छे अब आओ मेरे पास रह जाओ मेरे साथ प्रेमनी मौसम छे गई रात મને ભૂલો બધી વાત પ્રેમની मौसम छे अब आओ मेरे पास रह जाओ मेरे साथ प्रेमनी मौसम छे मिल जाए मुझको अगर साथ तेरा तो भूलूं मैं सारा जहां छोगाड़ा तारा छबीला तारा रंगीला तारा रंग बेर जुए तारी बात छोगाड़ा तारा ओए छबीला तारा ओए रंगीला तारा रंग बेर जुए तारी बात राजले समझानो ಈ ರಾಜಣ್ಣೀನೆ ಕುಯ್ನು ಮುದ್ದಾದಲೆ ಡಿಡಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಇಂದಿರನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನೃತ್ಯವನ್ನ ಮಾಡಿದಂತ ಪುಟಾಣಿಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಕೃತಜ್ಞತೆಗಳನ್ನು ತಾವುಗಳು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಮತ್ತೊಂದು ನೃತ್ಯದತ್ತ ನಾವುಗಳು ತೆರಳುವರಿದ್ದೇವೆ. ಪ್ರಾಪ್ತಿ ಮತ್ತು ಪ್ರಶಾ ಇವರಿಂದ ಒಂದು ರೆಮಿಕ್ಸ್ ಹಾಡಿಗೆ ನೃತ್ಯವನ್ನ ಮಾಡಲಿಕ್ಕಿದ್ದಾರೆ. ಪ್ರಾಪ್ತಿ, ಪ್ರಶಾ. والله ها
خوش فصلة يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز تفوز والله خوش رقصة عندي لك رقصة قوية يا الحبيب اسمها صبوحة خطبها نصيب مد يدك كنا بتعطيها كف وهز شتفك هيل خليك شديد عطني رقصة فريسة زيد عليها شوي عندي بيزة फिर किसी के चेहरे का रंग खिल गया बिछड़ा हुआ आज कोई उसको मिल गया फिर किसी के चेहरे का रंग खिल गया बिछड़ा हुआ आज कोई उसको मिल गया कैसे मिल गया कहाँ मिल गया हमने तो ढूंढ लिया सारा जमाना हवा हवा ऐ हवा खुशबू लुटा दे कहाँ खुली हाँ खुली जुल्फों बता दे अब उसका पता दे जरा मुझको बता दे मैं उससे मिलूंगा एक बार मिला दे यार मिला दे दिलदार मिला दे यार मिला दे दिलदार मिला दे सोनी ते नक दे सोने लगदे मैनू सोनी ते नक दे सोने लगदे सोनी ते नक दे सोने लगदे मैनू सोनी ते नक दे सोने लगदे ओ कहंदी पो बाती जेम कहंदी ए ओ जाने जाना कहंदी पो बाती जेम कहंदी ए ओए 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 पो बाती जेम कहंदी ए ओ जाने जाना कहंदी पो बाती जेम कहंदी ए ओ जाने जाना कहंदी सोनी ते नक दे सोने लगदे मैनू सोनी ते नक दे सोने लगदे सोनी ते नक दे सोने लगदे मैनू सोनी ते नक दे सोने लगदे ओ कहंदी ओ कहंदी ओ जाने जाना कहंदी ओ कहंदी ओ जाने जाना कहंदी ओ जेम कहंदी ए ओ जाने जाना कहंदी ओ जेम कहंदी ए ओए 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 ओ जेम कहंदी ए ओ जाने जाना कहंदी ओ जेम कहंदी ए ओ जाने जाना कहंदी कितने अरमान मान 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 जागे तेरे वास्ते सोनी है कितने अरमान मान 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 जागे तेरे वास्ते सोनी है all day all night मुझे याद सताए तेरी हाय हाय याद सताए तेरी हाय याद सताए तेरी हाय हाय याद सताए तेरी दिल की बात समझ लाए कर ले दिल की हेरा फेरी मुझको याद सताए तेरी हाय हाय याद सताए तेरी हाय याद सताए
ಅದ್ಭುತವಾಗಿ ನೃತ್ಯವನ್ನು ಮಾಡಿದಂತ ಪ್ರಾಪ್ತಿ ಮತ್ತು ಪ್ರಶಯ್ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಿನಂತಿಯನ್ನು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಒಂದು ದೇವಳದ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವಳ ಕುಕ್ಕೆಹಳ್ಳಿ. ಈ ದೇವಳದಲ್ಲಿ 15ನೇ ತಾರೀಕಿನ ದಿನಾಂಕ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬ್ರಹ್ಮರಥ ಸಮರ್ಪಣೆ ನಡೆಯಲಿಕ್ಕಿದೆ. 20ನೇ ತಾರೀಕಿನ ದಿನಾಂಕ ಉತ್ಸವಾದಿ ಕಾರ್ಯಕ್ರಮಗಳು, ರಥೋತ್ಸವಾದಿ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಅದೇ ರೀತಿ 20ನೇ ತಾರೀಕಿನ ದಿನಾಂಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಕ್ಕೆಹಳ್ಳಿ ಮಾನ್ಯ ಅಚ್ಯುತ ಆಚಾರ್ಯರವರ ಘನ ಅಧ್ಯಕ್ಷತೆಯಲ್ಲಿ ಈ ಸಭಾ ಕಾರ್ಯಕ್ರಮ ಸಂಪನ್ನ ಕಂಡುಕೊಳ್ಳಲಿಕ್ಕಿದೆ. ಮುಖ್ಯ ಅತಿಥಿಗಳಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಶಾಸಕರಾದಂಥ ಸುರೇಶ್ ಗುರ್ಮೆಯವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುವರಿದ್ದಾರೆ. ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಶಾಸಕರಾದಂಥ ಯಶ್ಪಾಲ್ ಯಶಮಣರು ಸಹ ಸೇರಿಕೊಳ್ಳುವರಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಮಾಜಿ ಸಚಿವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರ್ಕೆ ಅವರು ಸಹ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಬಂದು ಸೇರಿಕೊಳ್ಳುವರಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಲ್ಲಿ ಮತ್ತೂರರಾಗಿರ್ತಕ್ಕಂಥ ಕುಕ್ಕೆಹಳ್ಳಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಪುರಂದರ ಕೋಟ್ಯಾನ್ ಬೆಳ್ಳಂಪಳ್ಳಿ ಅವರು, ಅದೇ ರೀತಿ ಒಳಮಡಿ ಕುಕ್ಕೆಹಳ್ಳಿಯ ರಿಯಲ್ ಎಸ್ಟೇಟ್ ಉಡುಪಿಯ ಉದ್ಯಮಿಗಳಾದಂಥ ಹರೀಶ್ ಎಸ್ ಪೂಜಾರಿ ಅವರು, ಹಾಗೆ ಗೌರವ ಉಪಸ್ಥಿತರಾಗಿ ಕೋಟೇಶ್ವರದ ರಥಶಿಲ್ಪಿ ಶ್ರೀ ರಾಜಗೋಪಾಲ ಆಚಾರ್ಯ, ಶ್ರೀ ವಿಶ್ವಕರ್ಮ ಕರಕುಶಲ ತರಬೇತಿ ಕೇಂದ್ರ ಕುಂಬಾಜಿ, ಅದೇ ರೀತಿ ಮಂಗಳೂರಿನ SKGI ಕೋಪರೇಟಿವ್ ಸೊಸೈಟಿ ಮಂಗಳೂರು ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಉಪೇಂದ್ರ ಆಚಾರ್ಯ ಪೆರಡೂರು, ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿ ಬೆಳ್ಳಂಪಳ್ಳಿ ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಶ್ಯಾಮಲಾ ಸುಧಾಕರ್ ಆಚಾರ್ಯ ಇವರನ್ನ ಅತ್ಯಂತ ಗೌರವ ಆದರಗಳಿಂದ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಪ್ರೀತಿಯ ಸ್ವಾಗತದೊಂದಿಗೆ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಅವರನ್ನ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ಳುವಂತೆ ನಮ್ಮ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಚ್ಯುತ ಆಚಾರ್ಯ ಇವರಲ್ಲಿ, ಕಾರ್ಯದರ್ಶಿಯವರಾದಂತಹ ಅವಿನಾಶ್ ಆಚಾರ್ಯ ಇವರಲ್ಲಿ, ಕೋಶಾಧಿಕಾರಿ ಅವರಾದಂತಹ ಪ್ರಕಾಶ್ ಆಚಾರ್ಯ ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯಾತಿ ಗಣ್ಯರನ್ನ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಪ್ರೀತಿಯ ಸ್ವಾಗತದೊಂದಿಗೆ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಹರೀಶ್ ಎಸ್ ಪೂಜಾರಿ ಅವರನ್ನ, ಪುರಂದರ ಕೋಟ್ಯಾನ್ ಅವರನ್ನ, ರಥಶಿಲ್ಪಿ ರಾಜಗೋಪಾಲ ಆಚಾರ್ಯರವರನ್ನ, ಅದೇ ರೀತಿ ಶ್ರೀಮತಿ ಶ್ಯಾಮಲಾ ಸುಧಾಕರ್ ಆಚಾರ್ಯರವರನ್ನ, ಶ್ಯಾಮಲಾ ಸುಧಾಕರ್ ಆಚಾರ್ಯರವರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಹಾಗೆ ಇಂದಿನ ಈ ಒಂದು ಅರ್ಥಪೂರ್ಣ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವಂತಹ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘದ ಬೆಳ್ಳಂಪಳ್ಳಿಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಚ್ಯುತ ಆಚಾರ್ಯ ಇವರನ್ನ ಅತ್ಯಂತ ಗೌರವ ಆದರಗಳಿಂದ ವೇದಿಕೆಯ ಮೇಲ್ಭಾಗದ ಅಧ್ಯಕ್ಷೀಯ ಆಸನಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅಚ್ಯುತ ಆಚಾರ್ಯ ಇವರನ್ನ ಅಚ್ಯುತಣ್ಣ ಬಹುಶಃ ಯಾವುದೇ ವೇದಿಕೆಯನ್ನ ಏರಿದವರಲ್ಲ, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂತವರು. ಬಹುಶಃ ಸೆಂಟ್ರಿಂಗ್ ಕಾಯಕದಲ್ಲಿ, ಮನೆಯ ನಿರ್ಮಾಣದ ಸೆಂಟ್ರಿಂಗ್ ಕಾಯಕದಲ್ಲಿ ತೊಡಗಿಸಿಕೊಂಡಂತವರು. ನನ್ನ ಎಲ್ಲೂ ಮನೆಯ ಸೆಂಟ್ರಿಂಗ್ ಕಾರ್ಯವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿರುವಂತ ಸನ್ಮಾನ್ಯ ನಮ್ಮ ಬೆಳ್ಳಂಪಳ್ಳಿಯ ಅಚ್ಯುತ ಆಚಾರ್ಯರವರು, ಅಧ್ಯಕ್ಷರು, ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘ ರಿಜಿಸ್ಟರ್ಡ್ ಹಾವಂಜೆ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ. ಇಂದಿನ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರು ಕೂಡ ಅವರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದಾರೆ. ಸರ್, ಈಚೆ ಬನ್ನಿ, ಈಚೆ ಬನ್ನಿ. ನಡುವಿನ ಆಸನ ನಿಮ್ಮದೇ. ಇವತ್ತು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ನೀವೇ ಯಜಮಾನರು. ನಿಮ್ಮ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ನಾವುಗಳು ಪ್ರಾರಂಭಿಸಿಕೊಳ್ಳುವರಿದ್ದೇವೆ. ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಹಿಂದೂ ಸನಾತನ ಸಂಪ್ರದಾಯದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದಕ್ಕಿಂತ ಮೊದಲು ಪ್ರಾರ್ಥನೆಯನ್ನ ನಡೆಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಭಗವಂತನ ಆರಾಧನೆಯೊಂದಿಗೆ ಪ್ರಾರ್ಥನೆಯನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ನಾಗರತ್ನ, ಶ್ರೀಮತಿ ಅನಸೂಯ ಮತ್ತು ಶ್ರೀಮತಿ ಶೋಭಾ. ಇವರು ಇದೀಗ ಸುಶ್ರಾವ್ಯವಾದ ಸ್ವರಮಾಧುರ್ಯದ ಮುಖೇನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನ ಬರೆಯುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆ ನಾಗರತ್ನ, ಅನಸೂಯ, ಶೋಭಾ.
ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಸೂಕ್ತ ಸ್ವರವಾರದ ಈ ರೀತಿಯೊಂದಿಗೆ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂತಹ ಶ್ರೀಮತಿ ನಾಗರತ್ನ, ಶ್ರೀಮತಿ ಅನಸೂಯ ಮತ್ತು ಶ್ರೀಮತಿ ಶೋಭಾ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತವರು ಉದ್ಯಮಿಗಳು. ಅದಲ್ಲದೆ ಮಂಗಳೂರಿನ ನಮ್ಮ ಸಮಾಜದ ನೇತೃತ್ವದಲ್ಲಿರುವಂತಹ ಬಹುದೊಡ್ಡ ಸಹಕಾರಿ ಸಂಘಗಳಲ್ಲಿ ಒಂದು SKGI ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಯ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂತಹ ಉಪೇಂದ್ರ ಆಚಾರ್ಯರವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಅತಿಥಿ ದೇವೋ ಭವ, ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತವರನ್ನ ಸ್ವಾಗತ ಮಾತುಗಳ ಮುಖೇನವಾಗಿ ಸ್ವಾಗತಿಸುವರಿದ್ದಾರೆ ಮತ್ತು ಈ ಸಂಘ ನಡೆದು ಬಂದ ದಾರಿಯ ಬಗ್ಗೆ 4 ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘ ರಿಜಿಸ್ಟರ್ಡ್ ಹಾವಂಜೆ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ, ಈ ಸಂಘದ ಮಾಜಿ ಅಧ್ಯಕ್ಷರು, ನಮ್ಮ ಹಾವಂಜೆ ಭಾಗದ ರಾಜಕೀಯ ಯುವ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸತ್ಯನಾರಾಯಣ ಆಚಾರ್ಯ ಗೋಳಿಕಟ್ಟೆ ಇವರು ಇದೀಗ ಸ್ವಾಗತ ಮಾತಿನ ಜೊತೆಗೆ 4 ಪ್ರಾಸ್ತಾವಿಕ ಮಾತುಗಳನ್ನಾಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಸತ್ಯನಾರಾಯಣ ಆಚಾರ್ಯರವರ ಮಾತಿಗಾಗಿ. ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ಡ್ ಹಾವಂಜೆ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ ಆತ್ಮೀಯರೇ, ಇಂದಿನ ನಮ್ಮ 16ನೇ ವರ್ಷದ ಸಾರ್ವಜನಿಕ ಶನೀಶ್ವರ ಪೂಜೆಗೆ ಆಗಮಿಸಿದಂತಹ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಸ್ಥಾಪನೆಯಿಂದ ಇಂದಿನವರೆಗೆ ಸಂಕ್ಷಿಪ್ತವಾಗಿ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಲು ನಾನು ಇಚ್ಛಿಸ್ತೇನೆ. ಹಾವಂಜೆ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ ಇಲ್ಲಿಯ ವಿಶ್ವಕರ್ಮ ಸಮಾಜ ಬಾಂಧವರಿಂದ ಸಮಾಜದ ಸಂಘಟನೆಗಾಗಿ ಹಾಗೆ 3 ಗ್ರಾಮಗಳ ಮುಕ್ತೇಸರರ ಒಮ್ಮತದಿಂದ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘವನ್ನು ಪಾಲ್ಕೆ ಬಾಬರಾಯಾಚಾರ್ಯರ ಉಪಸ್ಥಿತಿಯಲ್ಲಿ 1981 ಆಗಸ್ಟ್ 15ರಂದು ಸ್ಥಳೀಯ ನಮ್ಮ ವಿಶ್ವಕರ್ಮ ಹೈಸ್ಕೂಲ್ನಲ್ಲಿ ಪ್ರಾರಂಭಿಸಲಾಗಿತ್ತು. ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಸುಮಾರು 168 ಸಮಾಜ ಬಾಂಧವರ ಮನೆಗಳಿವೆ. ಎಲ್ಲರೂ ಮಧ್ಯಮ ವರ್ಗದವರಾಗಿರುತ್ತೇವೆ. ಹಾಗೆ ನಮ್ಮ ಸಂಘವು ಮಾಸಿಕ ಸಭೆ, ವಾರ್ಷಿಕ ಸಭೆ, ವಿಶ್ವಕರ್ಮ ಪೂಜೆ, ಉಪಕರ್ಮ ಹಾಗೂ ಇತರ ಕಾರ್ಯಕ್ರಮಗಳನ್ನು ವಿಶ್ವಕರ್ಮ ಪ್ರೌಢಶಾಲೆಯಲ್ಲಿ ಅಂದು ನಡೆಸುತ್ತಿದ್ದೆವು. ಸಂಘದ ಆರ್ಥಿಕ ಅಭಿವೃದ್ಧಿಗಾಗಿ ಸಹಾಯಾರ್ಥವಾಗಿ ಯಕ್ಷಗಾನ ನಾಟಕಗಳನ್ನು ಪ್ರದರ್ಶಿಸಿ ಆರ್ಥಿಕ ಕ್ರೋಢೀಕರಿಸಿಕೊಂಡು ಶುಭ ಸಮಾರಂಭಗಳಿಗೆ ಈ ಪರಿಸರದಲ್ಲಿ ಸಭಾಭವನದ ಕೊರತೆಯನ್ನು ಮನಗೊಂಡು ನಮ್ಮದೇ ಒಂದು ಸಭಾಭವನಕ್ಕಾಗಿ ಒಂದು ಸಮಿತಿಯನ್ನು ರಚಿಸಿಕೊಂಡು ಸರಕಾರದಿಂದ ನಿವೇಶನಕ್ಕಾಗಿ ಅಲೆದಾಡಿ ಸುಮಾರು 20 ವರ್ಷಗಳ ನಂತರ ನಮ್ಮ ಸಂಘಕ್ಕೆ ಈ ಜಾಗ ದೊರೆಯಿತು. ಹಾಗೆ ನಮ್ಮ
ಸಂಘದ ಮೂಲಧನ ಸುಮಾರು 1.5 ಲಕ್ಷದಿಂದ ಪ್ರಾರಂಭಿಸಿದ ನಮ್ಮ ಸಭಾಭವನವು ಊರ ಪರವೂರ ಹಾಗೂ ಸರ್ಕಾರದಿಂದ ಒಂದು ಸ್ವಲ್ಪ ಸಹಾಯಧನ ಹಾಗೂ ಸಮಾಜದ ಬಾಂಧವರಿಂದ ಸಹಾಯಧನವನ್ನು ಯಾಚಿಸಿ ಈ ಒಂದು ಸಭಾಭವನವನ್ನು ನಮ್ಮ ಸಂಘದ ವತಿಯಿಂದ 13/2/2011 ಆರಂಭಿಸಿರುತ್ತೇವೆ. ಮುಂದಿನ ದಿನಗಳಲ್ಲಿ ಸಮುದಾಯ ಭವನದ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರತಿ ವರ್ಷವೂ ನಮ್ಮ ಸಭಾಭವನ ಉದ್ಘಾಟನೆಯ 1 ಅಥವಾ 2ನೇ ಶನಿವಾರದಂದು ಸಾರ್ವಜನಿಕ ಶನೀಶ್ವರ ಪೂಜೆಯನ್ನು ನಾವು ನಡೆಸ್ತಾ ಬಂದಿದ್ದೇವೆ. ಹಾಗೆ ಈ ಒಂದು ಸಾರ್ವಜನಿಕ ಶನೀಶ್ವರ ಪೂಜೆಯಿಂದ ನಮಗೆ ಎಲ್ಲರ ಒಡನಾಟ ಹಾಗೂ ಸುತ್ತಲಿನ 3 ಗ್ರಾಮಗಳಿಂದಲೂ ಸಾರ್ವಜನಿಕರು ನಮ್ಮೊಂದಿಗೆ ಬೆರೆಯುತ್ತಾ ಸಭಾಭವನದ ಉಪಯೋಗವನ್ನು ಪಡೆದುಕೊಳ್ಳುವಲ್ಲಿ ನಾವೆಲ್ಲರೂ ಶ್ರಮಿಸುತ್ತಿದ್ದೇವೆ. ಸಭಾಭವನವು ಶುಭ ಸಮಾರಂಭಗಳಿಗೆ ಚಿಕ್ಕದಾಗುತ್ತಿದ್ದು ಪ್ರಸ್ತುತ ಸಂಘದ ಉತ್ತರ ಭಾಗ ಅಂದರೆ ಈ ವೇದಿಕೆಯನ್ನು ಹಾಕಿರುವಂತಹ ಸುಮಾರು 10.5 ಸೆಂಟ್ಸ್ ಜಾಗವನ್ನು ಈಗಾಗಲೇ ಊರ ಪರವೂರ ದಾನಿಗಳು ಹಾಗೂ ಸಮಾಜದ ಗಣ್ಯರ ಹಾಗೂ ನಮ್ಮ ಹಿರಿಯರ ಎಲ್ಲರ ಸಹಕಾರದಿಂದ 10.5 ಸೆಂಟ್ಸ್ ಜಾಗವನ್ನು ಈಗಾಗಲೇ ಸಂಘಕ್ಕಾಗಿ ಖರೀದಿಸಿರುತ್ತೇವೆ. ನಮ್ಮ ಸಂಘವು ಸುವರ್ಣ ಸಂಭ್ರಮದ ಆಚರಣೆಯ ಸಮೀಪದಲ್ಲಿದೆ. ಈ ನೆನಪಿಗಾಗಿ ಸಭಾಭವನದ ನವೀಕರಣಕ್ಕಾಗಿ ಸುಮಾರು 1,75,00,000 ಅಂದಾಜು ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿರುತ್ತೇವೆ. ಪ್ರಸ್ತುತ ಸರ್ಕಾರದ ಅನುದಾನ ಶಾಸಕರ ನಿಧಿಯಿಂದ ಒಂದು ದೊಡ್ಡ ಮೊತ್ತ ದೊರಕಿಸುವಲ್ಲಿ ಇನ್ನೇನು ಆಗಮಿಸಲಿರುವ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತಿರುವ ಶಾಸಕರುಗಳಲ್ಲಿ ನಮ್ಮ ಮನವಿಯನ್ನು ನೀಡುವವರಿದ್ದೇವೆ. ಹಾಗೂ ನಮ್ಮ ಈ ಒಂದು ಆಶೆ ಆಕಾಂಕ್ಷೆಗಳಿಗೆ ಹಾಗೂ ನಮ್ಮ ಸುವರ್ಣ ಸಂಭ್ರಮದ ಕನಸನ್ನು ನನಸಾಗಿಸುವಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ ಸಮಾಜದ ಗಣ್ಯರು ಹಾಗೂ ಕೊಡುಗೈ ದಾನಿಗಳಾದಂಥ ಹರೀಶ್ ಪೂಜಾರಿ ಒಳಮಡಿ ಇವರು ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿ ನಮ್ಮ ಮನವಿಯನ್ನು ಪೂರೈಸುವಿರಿ ಎಂಬ ಆಶೆಯೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ಡ್ ಶ್ರೀ ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿ ಹಾವಂಜಿ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ ನಮ್ಮ ಜಂಟಿ ಆಶ್ರಯದಲ್ಲಿ 16ನೇ ಶನಿಶ್ಚರ ಪೂಜೆಯನ್ನು ಆಚರಿಸಿಕೊಂಡು ಈಗ ಸಭಾ ವೇದಿಕೆಯಲ್ಲಿ ನಾವೆಲ್ಲರಿದ್ದೇವೆ. ಇಂದಿನ ಈ ಸಭಾ ವೇದಿಕೆಯ ಆಸನವನ್ನು ಅಲಂಕರಿಸಿರುವಂತಹ ನಮ್ಮ ನೆಚ್ಚಿನ ನಮ್ಮ ಸಮಾಜದ ನಮ್ಮೆಲ್ಲರ ನೆಚ್ಚಿನವರಾದಂತಹ ರಥಶಿಲ್ಪಿ ಶ್ರೀ ರಾಜಗೋಪಾಲಾಚಾರ್ಯ ಕೋಟೇಶ್ವರ ಶ್ರೀ ವಿಶ್ವಕರ್ಮ ಕರಕುಶಲ ತರಬೇತಿ ಕೇಂದ್ರ ಕುಂಬಾಸಿ ಇವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯರವರಿಗೆ ರವೀಂದ್ರ ಆಚಾರ್ಯ ಗೋಳಿಕಟ್ಟೆ ಇವರು ಗೌರವದ ಪುಷ್ಪ ಪ್ರೀತಿಯ ಶಲ್ಯವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾವಂಜಿ ಮಾಲಿಂಗೇಶ್ವರ ದೇವಳದ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ರವೀಂದ್ರ ಆಚಾರ್ಯ ಗೋಳಿಕಟ್ಟೆ ಇವರ ಮುಖೇನವಾಗಿ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯರವರಿಗೆ ಗೌರವದ ಶಲ್ಯ ಮತ್ತು ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ರಾಜಗೋಪಾಲ ಆಚಾರ್ಯರವರಿಗೆ ಸ್ವಾಗತ, ಸುಸ್ವಾಗತ. ಹಾಗೆ ಇನ್ನೋರ್ವರು ಮುಖ್ಯ ಅತಿಥಿಗಳು ಶ್ರೀ ಹರೀಶ್ ಪೂಜಾರಿ, ಉದ್ಯಮಿಗಳು, ಒಳಮಡಿ ಕುಕ್ಕೆಹಳ್ಳಿ. ಹರಿಶಣ್ಣನ ಬಗ್ಗೆ ನಮಗೆಲ್ಲರಿಗೂ ತುಂಬ ಹೆಮ್ಮೆ. ಯಾಕಂತೇಳಿದರೆ ಗರಡಿಯಲ್ಲಿ ಏನಾದರೂ ಕಾರ್ಯಕ್ರಮ ಇರಲಿ ಅಥವಾ ಯಾವೊಂದು ಧಾರ್ಮಿಕ ಕಾರ್ಯಕ್ರಮಗಳಿದ್ದರೂ ಮೊದಲು ನಮ್ಮನ್ನು ಆ ಕಾರ್ಯಕ್ರಮಕ್ಕೆ ಬನ್ನಿ, ನಮ್ಮೊಂದಿಗೆ ಸಹಕರಿಸಿ ಅಂತ ನಮ್ಮಲ್ಲಿ ವಿನಂತಿಸುತ್ತಾರೆ. ಹಾಗೆ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾರೆ. ನಮಗೆ ಈಗಾಗಲೇ ಹಲವಾರು ದೇಣಿಗೆಗಳನ್ನು ಹಾಗೂ ಸಹಾಯವನ್ನು ಮಾಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಭಾಭವನದ ರಚನೆಯಲ್ಲಿ ಅವರು ನಮ್ಮೊಂದಿಗೆ ಕೈ ಜೋಡಿಸುತ್ತಾರೆ ಹಾಗೂ ಅವರ ಸ್ನೇಹಿತರೊಂದಿಗೂ ನಮ್ಮನ್ನು ಬೆರೆಸುತ್ತಾರೆ ಎಂಬ ಆಶೆಯೊಂದಿಗೆ ನಮ್ಮ ಹರಿಶಣ್ಣನನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮತ್ತೂರಾದಂಥ ಶ್ರೀ ಹರೀಶ್ ಎಸ್ ಪೂಜಾರಿ, ಉದ್ಯಮಿಗಳು, ಒಳಮಡಿ ಕುಕ್ಕೆಹಳ್ಳಿ ಇವರಿಗೆ ವಿಠ್ಠಲ್ ಆಚಾರ್ಯ ಮುಗೇರಿ ಇವರು ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಮಾಜಿ ಅಧ್ಯಕ್ಷರಾದಂತಹ ವಿಠ್ಠಲ್ ಆಚಾರ್ಯ ಮುಗೇರಿ ಇವರ ಮುಖೇನವಾಗಿ
ನಮ್ಮ ಸಮಾಜದ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಇರಿಸಿಕೊಂಡಿರುವಂತಹ ಹರೀಶ್ ಎಸ್ ಪೂಜಾರಿಯವರು ಉದ್ಯಮಿಗಳು ಒಳಮಡಿ ಕುಕ್ಕೆಹಳ್ಳಿ ಇವರಿಗೆ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಆತ್ಮೀಯರೇ, ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಪ್ರೀತಿಯ ಸ್ವಾಗತದೊಂದಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಆತ್ಮೀಯರೇ, ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಇವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾಪು ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಶೆಟ್ಟಿ ಗುರ್ಮೆ ಇವರಿಗೆ ಗೋಪಾಲ ಆಚಾರ್ಯ ಕುಕ್ಕೆಹಳ್ಳಿ ಇವರು ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೋಪಾಲ ಆಚಾರ್ಯ ಕುಕ್ಕೆಹಳ್ಳಿ ಅವರ ಮುಖೇನವಾಗಿ ಸುರೇಶ್ ಶೆಟ್ಟಿ ಗುರ್ಮೆ ಇವರಿಗೆ ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಅವರನ್ನ ಗೌರವಿಸ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಶಾಸಕರಾದಂತಹ ಸುರೇಶ್ ಶೆಟ್ಟಿ ಗುರ್ಮೆ ಅವರಿಗೆ ಪ್ರೀತಿಯ ಆಧಾರದ ಸ್ವಾಗತಗಳು. ಆತ್ಮೀಯರೇ, ಶ್ರೀ ಪುರಂದರ ಕೋಟ್ಯಾನರ ಬಗ್ಗೆ ನಮಗೆಲ್ಲರಿಗೂ ತುಂಬ ಹೆಮ್ಮೆ. ಯಾಕಂತ ಹೇಳಿದರೆ ಕುಕ್ಕೆಹಳ್ಳಿ ಗ್ರಾಮ ಪಂಚಾಯತ್ನ ಹಾಗೂ ಕುಕ್ಕೆಹಳ್ಳಿ ಗ್ರಾಮದ ಪ್ರಥಮ ಪ್ರಜೆಯಾಗಿರುತ್ತಾರೆ. ನಮ್ಮೆಲ್ಲ ಸಂಘಕ್ಕೆ ಏನಾದರೂ ಸಹಾಯ ಬೇಕಾದರೆ ತನ್ನಿಂದ ಏನು ಬೇಕಾದರೂ ಸಹಾಯ ಮಾಡುತ್ತೇನೆ, ಸದಾ ನಿಮ್ಮೊಂದಿಗಿದ್ದೇನೆ ಎಂದು ಹೇಳುವ ಶ್ರೀ ಪುರಂದರ ಕೋಟ್ಯಾನರವರನ್ನು ನಮ್ಮ ಸಮಾಜದ ಸರ್ವರ ಹಾಗೂ ಆಗಮಿಸಿದ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕುಕ್ಕೆಹಳ್ಳಿ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯವರಾದಂತಹ ಪುರಂದರ ಕೋಟ್ಯಾನ್ ಬೆಳ್ಳಂಪಳ್ಳಿ ಇವರಿಗೆ ನರಸಿಂಹ ಆಚಾರ್ಯ ಬೆಳ್ಳಂಪಳ್ಳಿ ಇವರು ಸನ್ಮಾನ್ಯ ನರಸಿಂಹ ಆಚಾರ್ಯ ಬೆಳ್ಳಂಪಳ್ಳಿ ಇವರು ಅವರಿಗೆ ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನರಸಿಂಹ ಆಚಾರ್ಯ ಬೆಳ್ಳಂಪಳ್ಳಿಯವರ ಮುಖ್ಯವಾಗಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಪುರಂದರ ಕೋಟ್ಯಾನ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಆತ್ಮೀಯರೇ, ನಮಗೆಲ್ಲರಿಗೂ ಚಿರಪರಿಚಿತರು ಶ್ರೀ ಉಪೇಂದ್ರಾಚಾರ್ಯ ಪೆರಡೂರು, ಅಧ್ಯಕ್ಷರು SKJ ಕೋಆಪರೇಟಿವ್ ಸೊಸೈಟಿ ಮಂಗಳೂರು. ನಮ್ಮೆಲ್ಲರ ಆತ್ಮೀಯರಾದಂತಹ ಉಪೇಂದ್ರಾಚಾರ್ಯ ಅವರು ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾರೆ. ಶ್ರೀಯುತ ಉಪೇಂದ್ರಾಚಾರ್ಯ ಅವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಸನ್ಮಾನ್ಯ ಉಪೇಂದ್ರ ಆಚಾರ್ಯ ಪೆರಡೂರು ಇವರಿಗೆ ಗೋಪಾಲ್ ಆಚಾರ್ಯ ಕೇಳಂಜೆ ಇವರು ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಪೇಂದ್ರ ಆಚಾರ್ಯರವರಿಗೆ ಗೋಪಾಲ್ ಆಚಾರ್ಯ ಕೇಳಂಜೆ ಇವರ ಮುಖ್ಯವಾಗಿ ಗೌರವಾರ್ಥವಾಗಿ ಹೆಗಲವಲ್ಲಿ ಅದೇ ರೀತಿ ಪುಷ್ಪಗಳ ರಾಣಿ ಗುಲಾಬಿ ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಉಪೇಂದ್ರ ಆಚಾರ್ಯರವರಿಗೆ ಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ನಮ್ಮ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸದಾ ಶ್ರಮಿಸುವ ನಮ್ಮ ಇನ್ನೊಂದು ಸಂಸ್ಥೆ ಶ್ರೀ ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿ ನಮ್ಮೊಂದಿಗೆ ಈ ಶನಿಶ್ಚರ ಪೂಜೆ ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಈ ಭಜನಾ ಮಂಡಳಿಯ ಅಧ್ಯಕ್ಷರಾದಂತಹ ಶ್ಯಾಮಲಾ ಸುಧಾಕರಾಚಾರ್ಯ ಇವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಶ್ಯಾಮಲಾ ಸುಧಾಕರ್ ಆಚಾರ್ಯರವರಿಗೆ ಶ್ರೀಮತಿ ಅನಸೂಯ ಎಸ್ ಆಚಾರ್ಯರವರು ಗೌರವದ ಶಲ್ಯ ಮತ್ತು ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರಾವಳಿ ಭಾಗದಲ್ಲಿ ತನ್ನದೇ ಆದಂತಹ ಪ್ರತಿಷ್ಠಿತಿಯನ್ನು ಪಡೆದಿರುವಂತಹ ನಮ್ಮ ಭಜನಾ ಮಂಡಳಿ ಕಾಳಿಕಾಂಬ ಭಜನಾ ಮಂಡಳಿಯ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಶ್ಯಾಮಲಾ ಸುಧಾಕರ್ ಆಚಾರ್ಯರವರಿಗೆ ಅನಸೂಯ ಎಸ್ ಆಚಾರ್ಯರವರ ಮುಖೇನವಾಗಿ ಸ್ವಾಗತ ಗೌರವ. ಆತ್ಮೀಯರೇ, ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಬೆರೆತು ನಮ್ಮೊಂದಿಗೆ ಸದಾ ಒಡನಾಡಿಯಾಗಿರುವಂತಹ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಚ್ಯುತಾಚಾರ್ಯ ಕಾಳ್ಬೆಟ್ಟು ಇವರನ್ನು ನಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘ ಬೆಳ್ಳಂಪಳ್ಳಿಯ ಅಧ್ಯಕ್ಷರಾದಂತಹ ಅಚ್ಯುತ ಆಚಾರ್ಯ ಇವರಿಗೆ ರಾಘವೇಂದ್ರ ಆಚಾರ್ಯ ಗುಡ್ಡೆಯಂಗಡಿ, ನಮ್ಮ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘದ ಸದಸ್ಯರಲ್ಲಿ ಓರ್ವರಾಗಿರ್ತಕ್ಕಂಥ ರಾಘವೇಂದ್ರ
ಆಚಾರ್ಯ ಗುಡ್ಡೆಯಂಗಡಿ ಇವರು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಅಚ್ಯುತ ಆಚಾರ್ಯರವರಿಗೆ ಗೌರವದ ಶೈಲಿಯ ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಅಚ್ಯುತ ಆಚಾರ್ಯರವರಿಗೆ ರಾಘವೇಂದ್ರ ಆಚಾರ್ಯರವರ ನೇರವಾಗಿ ಆತ್ಮೀಯರೇ, ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಎಲ್ಲ ಸಂಘದ ಸದಸ್ಯರು ಹಾಗೂ ಸುತ್ತಲಿನ ಎಲ್ಲ ನಮ್ಮ ಅಭಿಮಾನಿಗಳು ಹಾಗೂ ನೆರೆಯ ಸಂಘ ಸಂಸ್ಥೆಗಳಿಂದ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ತಮ್ಮೆಲ್ಲರನ್ನು ಗುರುತಿಸಿ ಸ್ವಾಗತಿಸ್ತಾ ನನ್ನ ಸ್ವಾಗತವನ್ನು ಮುಗಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾತುಗಳು, ಅದರ ಜೊತೆಯಲ್ಲಿ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನಾಡಿದಂಥ ಶ್ರೀ ಸತ್ಯನಾರಾಯಣ ಆಚಾರ್ಯ ಗೋಳಿಕಟ್ಟೆ, ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಸತ್ಯನಾರಾಯಣ ಆಚಾರ್ಯರವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುವರಿದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಹೃದಯವಂತ ಜನಸೇವಕ, ಸರ್ವ ಸಮಾಜದ ಪ್ರೀತಿಯ ಜನನಾಯಕ, ಕವಿಹೃದಯ ಉಳ್ಳವರು, ಪ್ರಖರ ವಾಗ್ಮಿಗಳು, ಕಾವ್ಯಮಯ ವಾಗ್ಚರ್ಯ ಮೂಲಕ ಜನರನ್ನ ಮಂತ್ರಮುಗ್ಧಗೊಳಿಸುವಂತ ನಮ್ಮೆಲ್ಲರ ನೆಚ್ಚಿನ ಕಾಪು ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಸುರೇಶ್ ಶೆಟ್ಟಿ ಗುರ್ಮಿ ಅವರು ಇದೀಗ ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಈ ಸಮಾಜದ ಪರವಾಗಿ ಬಂಧುಗಳ ಪರವಾಗಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ಇದೀಗ ಸುರೇಶ್ ಅಣ್ಣನವರ ಮಾತಿಗಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ಇದರ 16ನೇ ವರ್ಷದ ಸಾರ್ವಜನಿಕ ಸಾಮೂಹಿಕ ಶನೈಶ್ವರ ಪೂಜೆಯ ವೇದಿಕೆ ಮೇಲಿರ್ತಕ್ಕಂಥ ಸಭಾಧ್ಯಕ್ಷರು ಆತ್ಮೀಯ ಸಹೋದರ ಅಚ್ಯುತಾಚಾರ್ಯ ಅವರೇ, ಹಾಗೆ ಇಲ್ಲಿಯ ಪ್ರಥಮ ಪ್ರಜೆ ಸಹೋದರ ಪುರಂದರ ಕೋಟ್ಯನ್ರವರೇ, ಮತ್ತೊಬ್ಬರು ಕುಕ್ಕೆಹಳ್ಳಿಯ ಹರೀಶ್ ಪೂಜಾರಿಯವರೇ, ರಥಶಿಲ್ಪಿ ರಾಜಗೋಪಾಲ್ ಆಚಾರ್ಯವರೇ, ಸಹೋದರ ಉಪೇಂದ್ರಾಚಾರ್ಯವರೇ, ಸಹೋದರಿ ಶ್ಯಾಮಲಾ ಸುಧಾಕರ್ ಆಚಾರ್ಯವರೇ, ಹಾಗೆ ಅವಿನಾಶ್ ಆಚಾರ್ಯವರೇ, ಪ್ರಕಾಶ್ ಆಚಾರ್ಯವರೇ, ಶ್ರೀಮತಿ ವೀಣಾ ಆಚಾರ್ಯವರೇ, ಆಶಾ ಡಿ ಆಚಾರ್ಯವರೇ, ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಭಗವತ್ಸರಿ ಬಂಧುಗಳೇ, ದೈವ ಸೃಷ್ಟಿಯಲ್ಲಿ ಮುಕುಟಪ್ರಾಯದ ಮಾನವ ಜನ್ಮ, ಹುಟ್ಟು ಎಲ್ಲಿ, ಬದುಕು ಹೇಗೆ, ಜಾತಿ ಯಾವುದು, ವೃತ್ತಿ ಯಾವುದು ಅನ್ನೋದು ದೈವಚಿತ್ತ ಅಂತೆ. ಹಾಗಾಗಿ ಹೇಳ್ತಾರೆ, ಜನ್ಮನೇ ಜಾಯತೆ ಜಂತು ಸಂಸ್ಕಾರಾತ್ ವಿಜಯೋಚಿತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಹುಟ್ಟು ನಮ್ಮ ಆಯ್ಕೆ ಅಲ್ಲ, ಬದುಕು ನಮ್ಮ ಆಯ್ಕೆ ಅಲ್ಲ, ಊಳಿಗವು ಕಾಳಗವು ಬಾಳು ಬಾಳದೆ ಬಿಡದು ಎನ್ನುವಂತೆ ನಮ್ಮ ಜನನ ಅದು ನಮ್ಮ ಆಯ್ಕೆ ಅಲ್ಲದ ಘಟನೆ, ನಮ್ಮ ಮರಣ ಅದು ನಮ್ಮ ಅಧೀನದಲ್ಲಿ ಇಲ್ಲದ ಅಂತ್ಯ. ಆದರೆ ನಮ್ಮ ಜೀವನ ಅದು ನಾವೇ ರೂಪಿಸಿಕೊಳ್ಳುವಂಥ ಬದುಕ ಪಯಣ ಅಂತಕ್ಕಂಥ ಮಾತನ್ನು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ದೇಶದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಸೃಷ್ಟಿಯ ಎಲ್ಲ ವೈವಿಧ್ಯಗಳು ಅರಳಿಯಂಥ ದೇಶ, ವಿವಿಧತೆಯೊಂದಿಗೆ ಏಕಾತ್ಮತೆಯ ಸೂತ್ರವನ್ನು ಬೆಳೆಸುವ ಸಂಸ್ಕೃತಿ, ಗತಯುಗದ ವೈಭವದ ಸ್ಮರಣೆ, ಹೊಸ ಯುಗದ ಬದುಕಿಗೆ ಯೋಗ್ಯ ದೃಷ್ಟಿ ನೀಡುವ ಆಶಯದೊಂದಿಗೆ ತೆರೆದುಕೊಂಡಂಥ ನಮ್ಮ ಆಧ್ಯಾತ್ಮಿಕವಾದ ಬದುಕು, ನಮ್ಮ ಸಾಂಘಿಕವಾದ ಬದುಕು, ನಮ್ಮ ಸಾಂಸ್ಕೃತಿಕವಾದ ಬದುಕು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ತೆಲುಗಿನ ಕವಿ ಒಂದು ಕಡೆ ಭಾಳ ಸುಂದರವಾಗಿ ಬರೀತಾನೆ, ನನ್ನ ದೇಶ ಭಗವದ್ಗೀತಾ, ನನ್ನ ದೇಶ ಅಗ್ನಿ ಪುನೀತ ಸೀತಾ, ನನ್ನ ದೇಶ ಸಂಸ್ಕಾರ ಗಂಗಾ, ನನ್ನ ದೇಶ ಕರುಣಾಂತರಂಗ ಅನ್ನೋ ಮಾತನ್ನು ಕವಿ ಒಂದು ಕಡೆ ಉಲ್ಲೇಖ ಮಾಡ್ತಾನೆ. ಮೊನ್ನೆ ಒಂದು 12 ಜನ ಶಾಸಕರು ನಾವು ಅಮೇರಿಕ ಪ್ರವಾಸ ಮಾಡಿದ್ವಿ. ಅಲ್ಲಿ ಒಂದು ಸ್ಟಡಿ ಟೂರ್ ಅಂತ ಅಭ್ಯಾಸ ಪ್ರವಾಸ ಅಂತೇಳಿ BJPಯಿಂದ ನಮ್ಮನ್ನು ಇಬ್ಬರನ್ನ ಕಳಿಸ್ಕೊಟ್ಟಿದ್ರು, ಒಂದು ಬೈಂದೂರು ಶಾಸಕರು ನಾವು. ಅಲ್ಲಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿ, ಬಾಸ್ಟನ್ ಯೂನಿವರ್ಸಿಟಿ ಹೋಗ್ತಕ್ಕಂಥ ಒಂದು ಅವಕಾಶ ನಮಗೆ ದೊರೀತು. ಅಷ್ಟೈಶ್ವರ್ಯ ಇದೆ ಸ್ನೇಹಿತರೆ. ಆದರೆ ಈ ರೀತಿಯ ಆಧ್ಯಾತ್ಮ, ಈ ರೀತಿಯ ಚಿಂತನೆಗಳು, ಈ ರೀತಿಯ ವಿಶ್ವಾಸಗಳು ಖಂಡಿತ ಸಾಧ್ಯ ಇಲ್ಲ. ನನಗೆ ವಿಶ್ವಕರ್ಮ ಬಂಧುಗಳು ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದರೆ, ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಗೆ ಮತ್ತೊಂದು ಅನ್ವರ್ಥನಾಮ ಅಂತಿದ್ರೆ ಅದು ವಿಶ್ವಕರ್ಮ ಸಮಾಜ ಅಂತ ಭಾವಿಸ್ತೇನೆ. ಬೆಳಿಗ್ಗೆಯಿಂದ ಇದು 16ನೇ ಕಾರ್ಯಕ್ರಮ, ಇನ್ನೊಂದು 6 ಕಾರ್ಯಕ್ರಮ ಇದೆ. ನಾನು ದೂರದ ನಮ್ಮ ಮಾಸ್ಟ್ರಿಗೆ ಗೊತ್ತಿದೆ,
ಮಂಗಳೂರು ದಾಟಿ ಇನ್ನೊಂದು ಮದುವೆ ಹೋಗ್ಲಿಕ್ಕಿದೆ ನನಗೆ. ಶಾನಾಡೆ ಈತಣ್ಣ ಅಜಿತ್ ಹೆಗ್ಡೆಯವರ ಮಗಳ ಮದುವೆ ಇವತ್ತು. ಅದರ ನಡುವೆ ಒಂದು 5-6 ಕಾರ್ಯಕ್ರಮ ಇದೆ. ಭಾರತ ಹಲವು ಸಂಸ್ಕೃತಿ ತವರು ನೆಲ, ಬಹುಬದುಕುಗಳ ಕಥನ ಎಂತಕ್ಕಂಥ ಮಾತನ್ನು ಕೇಳಿದ್ವಿ. ಈ ಭೂಮಿಗೆ ಅಂತರಾಳದ ಒಂದು ಧ್ವನಿ ಇದೆ ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತಂ ಮಮ್ಯಂ ಅನ್ನೋಂಥ ಮಾತನ್ನು ನಾವು ಕೇಳಿದ್ದೀವಿ. ನಾನು ಹೇಳಿದ್ನಲ್ಲ, ಅಮೆರಿಕಕ್ಕೆ ಹೋಗಿದ್ವಿ ಅಂತೇಳಿ. ನನ್ನ 12 ಜನ ಬಂಧುಗಳಲ್ಲಿ ಸೆಟ್ಲಾಗಿದ್ದಾರೆ, ವೆಲ್ ಸೆಟ್ಲಾಗಿದ್ದಾರೆ. ಒಬ್ಬೊಬ್ಬರು 100-150 ಕೋಟಿ ಬಾಳ್ತಾರೆ. ನಮ್ಮ ಅಕ್ಕ ಒಬ್ಬಳು ನ್ಯೂಯಾರ್ಕಲ್ಲಿ ಸುಮಾರು 100-125 ಕೋಟಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ. ಮಗ ಸೊಸೆ ಅಲ್ಲಿಂದ ಒಂದು 3,000 ಕಿಲೋಮೀಟ್ರ್ ಆಚೆಗಿದ್ದಾರೆ. ಮಗಳು ಅಳಿಯ ಅವರೊಂದು 2,000 ಕಿಲೋಮೀಟ್ರ್ ಆಚೆಗಿದ್ದಾರೆ. ಅಮೆರಿಕ ಭಾಳ ದೊಡ್ಡ ದೇಶ ಅದು. ಕೇಳಿದೆ, ಅಕ್ಕ ನೆಮ್ಮದಿ ಇದೆ ಕೇಳಿದೆ. ನೆಮ್ಮದಿ ಇಲ್ಲ ಮಗ ಅಂತ ಹೇಳಿದರು. ನಿದ್ದೆ ಬರುತ್ತೆ ಕೇಳಿದೆ. ಒಂದು ನಿದ್ರೆ ಮಾತ್ರ ತೊಗೊಂಡು 4 ಗಂಟೆ ನಿದ್ರೆ ಬರುತ್ತೆ ಅಂತ ಹೇಳಿದರು. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಿದಾಗ, ಮೈ ಸನ್ ಈಸ್ ಮೈ ಪ್ರಾಬ್ಲಮ್, ಮೈ ಡಾಟರ್ ಇಸ್ ಮೈ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಒಬ್ಬೊಬ್ಬರು 2-2, 3-3 ಮದುವೆ ಆಗ್ತಾರೆ. ಕೊನೆಗೆ ಆ ಮಕ್ಕಳು ಬೀದಿಗೆ ಬೀಳ್ತಾರೆ. ಅಲ್ಲಿ ಡಿಗ್ರಿ PUC ಓದ್ತಕ್ಕಂಥ ಮಕ್ಕಳು ಮನೆಯಲ್ಲಿ ಗನ್ ತೊಗೊಂಡೋಗಿ 15-20 ಜನರ ಸಾವಿಗೆ ಕಾರಣರಾಗ್ತಾರೆ. ಈ ಥರದ 170 ಘಟನೆ ಅಲ್ಲಿ ಆಗಿದೆ. ಇದ್ರ ಬಗ್ಗೆ ಅಲ್ಲಿಯ ಚೀಫ್ ಜಸ್ಟಿಸ್ ಆಫ್ ಅಮೇರಿಕಾ, ಯಾಕೆ ಈ ದೇಶ ಇಷ್ಟು ಉದ್ಧಸ್ತಾಗ್ತದೆ, ಯಾಕೆ ಈ ಮಕ್ಕಳು ಇಷ್ಟು ಗೊಂದಲಕ್ಕೆ ಬೀಳ್ತಾರೆ ಅಂತೇಳಿ ಒಂದು ಸಮಿತಿ ನೇಮಕ ಮಾಡ್ತಾರೆ. ಆ ಸಮಿತಿ ಕೊಟ್ಟಂಥ ವರದಿಯಲ್ಲಿ ಅವರು ಈ ದೇಶದ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಆ ಸಾಂಸ್ಕೃತಿಕ ಕೊರತೆ, ಸಾಂಸಾರಿಕವಾದ ಗೊಂದಲಗಳು. ಹಾಗಾಗಿ ಆ ಮಗು ನನಗಿಲ್ಲದ ಬದುಕು ಇನ್ಯಾರಿಗೆ ಬೇಡ ಅಂಥೇಳಿ ಅಷ್ಟು ಜನರ ಸಾವಿಗೆ ಕಾಂಟಾಗ್ತಾರೆ. ಕೊನೆಗೆ ತಾವೇ ಸೆಲ್ಫ್ ಶೂಟ್ ಮಾಡಿ ಸಾಯ್ತಾರೆ ಅಂತ ಅಂತದ್ದು ಅಲ್ಲಿ ಈಗಿನ ಕಾಲ ನಡೀತಕ್ಕಂಥ ವ್ಯವಸ್ಥೆ ಅದು. ಆಗ ಅವರು ತೋರಿಸಿರ್ತಕ್ಕಂಥ ಈ ದೇಶದ ಕಡೆಗೆ ನಮ್ಮ ಯೋಗ, ನಮ್ಮ ಧ್ಯಾನ, ನಮ್ಮ ಪ್ರಾಣಾಯಾಮ, ನಮ್ಮ ಭಜನೆಗಳು, ನಮ್ಮ ಆಧ್ಯಾತ್ಮ, ನಮ್ಮ ಸಂಬಂಧಗಳು. ತುಂಬ ಜನ ತಾಯಂದಿರಿದ್ದೀರಿ, ಅನ್ಫಾರ್ಚುನೇಟ್ಲಿ ಅವರು ನಮ್ಮ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಆದರೆ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿ, ಆ ವೆಸ್ಟರ್ನ್ ಕಲ್ಚರ್ನ ಕಡೆಗೆ ನಾವು ಮುಖ ಮಾಡಿ ನಿಂತಿದ್ದೀವಿ ಸ್ನೇಹಿತರೆ. ನಮ್ಮಲ್ಲಿ ಶ್ರೀಮಂತಿಕೆ ಇರಲಿಲ್ಲ. ವಿಶ್ವಕರ್ಮ ಸಮಾಜ ಕೂಡ ಹಲವಾರು ವಿಮರ್ಶೆಗಳನ್ನು, ಪರೀಕ್ಷೆಗಳನ್ನು ತಮ್ಮ ಬದುಕಲ್ಲಿ ಅದು ಅನುಭವಿಸಿದೆ. ಹೇಳ್ತಾರೆ, ಸಿರಿತನದ ಮಬ್ಬಿನಲ್ಲಿ ಹಾಡಿನಲಿಯುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹಪರಬಲ ತಿಳಿದು ನೋಡೆನ್ನುವಂತೆ ನಮ್ಮ ಪೂರ್ವಜರು ಶ್ರೀಮಂತರಾಗಿರಲಿಲ್ಲ. ಆದರೆ ಶ್ರೀಮಂತಿಕೆ ಬದುಕಿಂದ ನೆಮ್ಮದಿಯ ಬದುಕು ಶ್ರೀಮಂತ ಅನ್ನೋದನ್ನು ಅವರು ಬಾಳಿ ಬದುಕಿ ತೋರಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಇವತ್ತು ಈ ಬದುಕು ಭಗವಂತ ಕೊಟ್ಟಂಥ ಪ್ರಸಾದ ನಮಗೆ. ಹೇಳ್ತಾರೆ, ಹಗಲು 4 ಜಾವ ಅಶನಕ್ಕೆ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿಯುವರು, ಆಗಸ ನೀರೊಳಗಿರಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರ್ಪ ಮಹಾ ಘನವನ್ನು ಅರಿಯರು ಅಂತಕ್ಕಂಥ ಮಾತನ್ನು ಶರಣರು ಒಂದು ಕಡೆ ಬರೀತಾರೆ. ಈ ನಿಟ್ಟಿನಲ್ಲಿ ಈ ಬದುಕು ಸಂಕಟಗಳ ಸಂತೆಯೂ ಅಲ್ಲ, ಸಂಭ್ರಮದ ಜಾತ್ರೆಯೂ ಅಲ್ಲ. ಸಂಕಟಗಳ ಸಂತೆಯಲ್ಲಿ ಸಂಭ್ರಮವನ್ನು ನಾವು ಹುಡುಕ್ಬೇಕಂತ ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ನಯತಿ ಇತಿ ಜೀವನಂ ಅಂತೇಳಿ. ಎಲ್ಲರ ಬದುಕೊಂದು ಯಾತ್ರೆ ಅಂತೆ. ತಲೆ ಹೋಗುವ ದಾರಿ ನಿರ್ಧರಿಸಬೇಕು, ಮನಸ್ಸು ಒಪ್ಪಬೇಕು, ಶಾಸ್ತ್ರ ಸಮಸ್ಯಬೇಕು, ಗುರು ಹಿರಿಯರು ಕೈ ಹಿಡಿದು ಮುನ್ನಡೆಸಬೇಕಂತೆ. ಹಾಗಾಗಿ ವಿಶ್ವಕರ್ಮ ಸಮಾಜ ಬದುಕಿನ ಎಲ್ಲ ಅವಮಾನದ ಕಲ್ಲುಗಳು ಆರಿಸಿಕೊಂಡು ಅರಮನೆಗೆ ಅಡಿಪಾಯ ಹಾಕುವಂಥ ಕೆಲಸವನ್ನು ಅದು ಮಾಡ್ತಾ ಇದೆ. ಇವತ್ತು ರಾಜಗೋಪಾಲ್ ಆಚಾರ್ಯ ಅವರು ವೇದಿಕೆ ಮೇಲಿದ್ದಾರೆ. ಒಂದು ರಾತ್ರಿ ಒಂದು ಹಗಲಲ್ಲಿ ಯಶಸ್ಸು ಅವರು ಸಿಗಲಿಲ್ಲ. ಅದರಿಂದ ಸಂಕಟ ಇದೆ, ನೋವಿದೆ, ಸಹನೆ ಇದೆ, ತಪಸ್ಸಿದೆ ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು. ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗಬೇಕು. ಒಳಗಿನ ಬೆಳಕು ಹೊರಗಿನ ಯಾತ್ರೆಗೆ ಪ್ರೇರಕ ಆಗಬೇಕಂತೆ. ಪ್ರಶ್ನೆ ಇರುವಂಥದ್ದು, ನಾವು ಈ ಸಾಮಾಜಿಕ ಕ್ಷೇತ್ರ ಬಂದ ಮೇಲೆ ಇವತ್ತು 3D ಅಂತ ಕರಿತೀವಿ. ಡ್ರಿಂಕ್ಸ್, ಡ್ರಗ್ಸ್, ಫರ್ದರ್ ಇಟ್ ಲೀಡ್ಸ್ ಟು ಡಿವೋರ್ಸ್ ಅಂತೇಳಿ. ಹಾಗಾಗಿ ಪ್ರಶ್ನೆ ಇರುವಂಥದ್ದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು, ಮಕ್ಕಳನ್ನೇ ಆಸ್ತಿಯನ್ನು ಮಾಡೋ ಪ್ರಶ್ನೆ. ಸಾಮೂಹಿಕ ಪೂಜೆ ಪುರಸ್ಕಾರಗಳು ಯಾಕೆ ಬೇಕು ಅಂತೇಳಿದರೆ,
ದುರಿತಗಳು ಅದು ಯಾರನ್ನೂ ಬಿಡಲಿಲ್ಲ. ಶ್ರೀರಾಮಚಂದ್ರನ ಬಿಡಲಿಲ್ಲ, ಸತ್ಯ ಹರಿಶ್ಚಂದ್ರನ ಬಿಡಲಿಲ್ಲ, ನಳ ಚಕ್ರವರ್ತಿಯನ್ನು ಬಿಡಲಿಲ್ಲ. ಹೇಳ್ತಾರೆ, ಶತಸುತರ ಪಡೆದ ಧೃತರಾಷ್ಟ್ರನ ಗತಿ ಏನಾಯಿತು? ನೃಪರೊಳಗೆ ಅತಿ ಶ್ರೇಷ್ಠ ಬಲವಂತ ರಘುರಾಮ, ಅಪ್ರತಿಮ ಶೂರ ಲಕ್ಷ್ಮಣ ದೇವರು, ಚಪಲಾಕ್ಷಿ ಸೀತೆಯನ್ನು ಕಳನು ಕದ್ದೊಯ್ಯುವಾಗ ವಿಪರೀತ ವೀರರಿದ್ಯನ್ನು ಮಾಡಿದರು. ಆರೇನು ಮಾಡುವರು, ಆರಿಂದಲೇ ಏನಹುದು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡುದು ಎನ್ನುವಂತೆ ಬಹುಶಃ ಆ ಎಲ್ಲ ದುರಿತಗಳು ಹೋಗಬೇಕಾದ್ರೆ ಈ ರೀತಿಯ ಸಾಮೂಹಿಕ ಪೂಜನೆಗಳು ಆರಾಧನೆ ಬೇಕಂತೆ. ವಿಶ್ವಕರ್ಮ ಸಮಾಜ ಏನೇ ಮಾಡಿದರೂ ಅಲ್ಲಿ ನಿಮ್ಮ ದೈವವನ್ನು ದೇವರನ್ನು ಮುಂದಿಟ್ಕೊಂಡೇ ನೀವು ನಿಮ್ಮ ಪ್ರತಿ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರಣಕ್ಕೆ ಹೋಗಿ ನಾನು ನಿಮಗೆ ನನ್ನ ಮುಡಿಯನ್ನು ಬಾಗ್ತೇನೆ, ಹೆಮ್ಮೆಯಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸ್ನೇಹಿತರೆ, ಭಾರತ ಕೇವಲ ಕಲ್ಲು ಮುಳುಗಳು ನಾಡಿದಲ್ಲ, ಹೇಗೋ ಎಂತ ಬದುಕಿದವರ ನಾಡಿದಲ್ಲ, ವಾತ್ಸಲ್ಯದ ಸುದೈತ್ತ ಮಾತೃಭೂಮಿ, ಸ್ವಾಭಿಮಾನದ ಸಂಕಲ್ಪ ನೀಡಿ ಫಲವಿತ್ತ ಪಿತೃಭೂಮಿ, ಹರಿಹರರು ಒಂದಾಗಿ ಮೈದಳೆದ ಪುಣ್ಯಭೂಮಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿಯಲ್ಲಿ ಸೇರಿ ದುರ್ಗೆಯರಾದ ಕರ್ಮಭೂಮಿ, ಚತುರ್ವೇದಗಳ ತವರು ಇಂಥ ಮಾತನ್ನು ಈ ನಾಡಿನ ಬಗ್ಗೆ ಹೇಳ್ತಾರೆ. ನಾವು ಬೇರೆ ಪರ ರಾಜ್ಯಗಳಿಗೆ ಪರ ದೇಶಕ್ಕೆ ಹೋದಾಗ ಇದು ನಮಗೆ ಅರಿವು ಬರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಹೆಚ್ಚೆಚ್ಚು ಮನುಷ್ಯರನ್ನು ಮಾನವರನ್ನು ಮಾಡುವತ್ತ, ಚರಿತ್ರೆಯನ್ನು ಶ್ರೀಮಂತಗೊಳಿಸುತ್ತಾ, ಸಂಸ್ಕೃತಿಯನ್ನು ಎತ್ತರಿಸುತ್ತಾ ಬಿತ್ತರಿಸುತ್ತಾ ನಮ್ಮ ಬದುಕು ಮುಂದಡಿಯಿಡಬೇಕಂದ್ರೆ, ಹಾಗಾದರೆ ಬದುಕಿನ ಉದ್ದೇಶ ಏನು? ಹಾಗಾದರೆ ಈಶಾವಾಸಂ ಇದಂ ಸರ್ವಂ ಅಂತೇಳಿ ನಮ್ಮ ದೇಹವೇ ಒಂದು ದೇವಾಲಯ ಆಗಬೇಕಂತೆ ಹೇಳ್ತಾರೆ. ತನುವನ್ನು ಪೀಠವನ್ನಾಗಿಸಿ, ಮನವನ್ನು ಮಂಟಪವನ್ನಾಗಿಸಿ, ಕೈಗಳನ್ನೇ ಕದಳಿಯನ್ನಾಗಿಸಿ, ಕೊರಳನ್ನೇ ಶಂಖವನ್ನಾಗಿಸಿ, ನೇತ್ರಗಳನ್ನೇ ಜ್ಯೋತಿಯನ್ನಾಗಿಸಿ, ಕೈಗಳನ್ನೇ ಚಾಮರವನ್ನಾಗಿಸಿ, ನಮ್ಮೊಳಗಿನ ನಾವು ಎನ್ನುವುದನ್ನು ನೈವೇದ್ಯವನ್ನಾಗಿಸಿದಾಗ ಈ ನಾಡಿನಲ್ಲಿ ಯಮನು ರಾಮನಾಗಬಲ್ಲ, ಜೀವನು ದೇವನಾಗಬಲ್ಲ, ಮಾನವ ಮಾಧವನಾಗಬಲ್ಲ ಎಂದು ಭರವಸೆಯನ್ನು ನಮ್ಮ ಪೂರ್ವಜರು ಕಟ್ಟಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಇವತ್ತು ನಿಮ್ಮ ಒಳ್ಳೆಯತನ ನನ್ನ ಬುದ್ಧಿ, ಭಾವ ಮತ್ತು ಬದುಕನ್ನು ಪ್ರಭಾವಿಸಿದೆ. ನಿಮ್ಮೆಲ್ಲರ ಬದುಕು ಅದು ಧರ್ಮಾಧಾರಿತ ಮತ್ತು ಮಾನವತಾಧಾರಿತ ಎನ್ನುವುದರಿಂದ ಇದು ವಂದನಾರ್ಹ ಮತ್ತು ಗೌರವ ಎನ್ನುವುದು ಮಾತನ್ನು ಹೇಳ್ತಾ, ಆ ನಿಮ್ಮ ಬದುಕಿನ ರೀತಿಗೆ ನಮ್ಮೆಲ್ಲರ ನಮನ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹೊಟ್ಟೆ ನೋವು ಇಳಿಯುತ್ತಾರೆ, ರಟ್ಟೆ ನೋವು ಎನ್ನುವಂತೆ ಹಲವು ಸೊಟ್ಟುಗಳ ನೆಟ್ಟಗೊಳಿಸುವ ಪ್ರಯತ್ನದಲ್ಲಿ ನಮ್ಮ ಹಲ್ಲು ಹೋಗಿರ್ತದೆ, ಬೆನ್ನು ಬಾಗಿರ್ತದೆ. ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಮೊಣಕಾಲ ಮೇಲೆ ಕೈಯನ್ನು ಒರಿ ಕೋಲು ಹಿಡಿಯುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಉರುಳುವ ಹಗಲಿರುಳು ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರೆ ಧನ್ಯ ಕಾರ್ಯ ಮಾಡ್ರಿ ಅಂತ ಮಾತನ್ನು ಹೇಳ್ತಾರೆ. ಆತ್ಮೀಯರೇ, ಮಾತು ಶಬ್ದಗಳ ಸೂತಕ್ಕಾಗಬಾರ್ದಂತೆ, ಅದು ಬದುಕಿನ ಭರವಸೆ ಸಾಧ್ಯತೆ ಕೂಡ ಆಗಬೇಕಂತೆ, ಸೂತಕದ ಮನೆಯೊಳಗೆ ಹಬ್ಬನವರು ಬರಬೇಕಂತೆ. ಹಾಗಾಗಿ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಆಗಬೇಕು. ಮತ್ತೆ ಮತ್ತೆ ಈ ಐಭೋಗ ವೈಭವ ಬದುಕಿನಲ್ಲಿ ಅನುರಣಿಸುವಂತೆ ಮಾಡಬೇಕಂತ ದೈವ ಪ್ರಾರ್ಥನೆಯೊಂದಿಗೆ ಭಾಳ ಪ್ರೀತಿಯಿಂದ ಇಲ್ಲಿಗೆ ಬರಮಾಡಿಕೊಂಡಿದ್ದೀರಾ. ಆ ನಿಟ್ಟಿನಲ್ಲಿ ಧರ್ಮಲೀಲೆಯೋ ಕಾಣೆ, ಕರ್ಮಜಾಲವು ಕಾಣಿ, ಅದು ಬುದ್ಧಿಯಾಚಿಕೆನ ಮಾತು, ಭವದಲ್ಲಿ ಕಾಣಿ ಪ್ರೀತಿ ಅಂತ ವಸ್ತು. ನಿಮ್ಮ ಪ್ರೀತಿಗೆ ಚಿರಋಣಿ ಎಂದು ಮಾತನ್ನು ಹೇಳ್ತಾ ಅನ್ಯತಾ ಭಾವಿಸಬಾರ್ದು. ನಾನು ದೂರದ ಬಂಟ್ವಾಳಕ್ಕೆ ಕಾರ್ಯಕ್ರಮ ನಿಮಿತ್ತ ಹೋಗ್ಲಿಕ್ಕಿರೋದ್ರಿಂದ ನನಗೆ ಮುಂದೆ ಹೋಗ್ಲಿಕ್ಕೆ ಅನುವು ಮಾಡಿ ಕೊಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ. ವಿಶ್ವಕರ್ಮ ಸಮಾಜ ಬಂಧುಗಳ ಮೇಲೆ ಪ್ರೀತಿ, ವಿಶ್ವಾಸ, ಗೌರವಾದರಗಳನ್ನು ಇರಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನಾಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವಂತಹ ಕಾಪು ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಜನಪ್ರಿಯ ಶಾಸಕರಾದಂಥ ಸುರೇಶ್ ಶೆಟ್ಟಿ ಗುರ್ಮಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಮೂಲಕ ಸಲ್ಲಿಸಿಕೊಂಡು, ಮಾನ್ಯ ಶಾಸಕರಿಗೆ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘದ ವತಿಯಿಂದ ಮುಂದಿನ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆಯ ಪರ್ವಕಾಲದಲ್ಲಿ ಸುಮಾರು 1,75,00,000 ರೂಪಾಯಿ ವೆಚ್ಚದಲ್ಲಿ ಒಂದು ನೂತನ ಸಭಾಂಗಣ ಮೇಲ್ದರ್ಜೆಗೇರಿಸುವಂತಹ ಸಭಾಂಗಣ ಮರು ನವೀಕರಣ ಮಾಡುವಂತಹ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ಪ್ರಯುಕ್ತವಾಗಿ ಆ ಮನವಿಯನ್ನು ಮಾನ್ಯ ಶಾಸಕರಿಗೆ ಸಮರ್ಪಿಸಿಕೊಂಡು ಇದೀಗ ಅವರಿಗೆ ಸವಿನೆನಪಿನ ದ್ಯೋತಕ ಸಾಕ್ಷಿಯ ರೂಪದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಂಡು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ನಾವು ಮಾನ್ಯ ಶಾಸಕರನ್ನ ಬೀಳ್ಕೊಡ್ತಾ ಇದ್ದೇವೆ. ಮತ್ತೊಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅವರನ್ನು ಬೀಳ್ಕೊಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮಾನ್ಯ ಶಾಸಕರನ್ನ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಮತ್ತೊಂದು ದೂರದ ಕಾರ್ಯಕ್ರಮಕ್ಕಾಗಿ ಬೀಳ್ಕೊಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸುರೇಶ್ ಶೆಟ್ಟಿ ಗುರ್ಮಿ ಅವರು ಕಾಪು ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಜನಪ್ರಿಯ ಶಾಸಕರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಮುಖ್ಯ ಅತಿಥಿಗಳ ಶುಭ ಹಾರೈಕೆ ಮಾತಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಕೋಟೇಶ್ವರದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯರವರ ಪುತ್ರ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯರವರು ಸಾಂಪ್ರದಾಯಿಕ ರಥಶಿಲ್ಪ ಕಲೆಯ ಪರಿಣತರು
ಹಲವು ಈ ನಾಡಿನ ದಕ್ಷಿಣ ಭಾರತದ ಅನೇಕ ದೇವಸ್ಥಾನಗಳಿಗೆ ರಥ ನಿರ್ಮಾಣವನ್ನು ಮಾಡಿಕೊಟ್ಟಿರುವಂತ ಈ ನಾಡಿನ ಬಹುದೊಡ್ಡ ರಥಶಿಲ್ಪಿಗಳು ಇದೀಗ ಅಯೋಧ್ಯೆಯ ರಾಮನ ಮಂದಿರಕ್ಕೂ ರಥ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತವರು ನಮ್ಮ ಸಮಾಜದ ಬಹುದೊಡ್ಡ ಹೆಮ್ಮೆ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯರವರು ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿ ಶುಭ ಹಾರೈಕೆಯ ಒಂದೆರಡು ಮಾತುಗಳನ್ನು ಆಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಸನ್ಮಾನ್ಯ ರಾಜಗೋಪಾಲ್ ಆಚಾರ್ಯ ಇವರಲ್ಲಿ ಆರಾಧ್ಯ ದೇವರಾದಂಥ ವಿಶ್ವಕರ್ಮನನ್ನು ಪ್ರಾರ್ಥಿಸುತ್ತಾ, ಕಾಳಿಕಾ ಮಾತೆಯನ್ನು ಪ್ರಾರ್ಥಿಸುತ್ತಾ, ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ಡ್ ಬೆಳ್ಳಂಪಳ್ಳಿ, ಆವಂಜೆ, ಕುಕ್ಕೆಹಳ್ಳಿ ಈ ದಿನದ 16ನೇ ವರ್ಷದ ಸಾರ್ವಜನಿಕ ಸಾಮೂಹಿಕ ಶನೀಶ್ವರ ಪೂಜೆ. ಇದರ ವೇದಿಕೆಯಲ್ಲಿ ಇರುವಂಥ ಅಚ್ಯುತಾಚಾರ್ಯರೇ, ಹಾಗೆ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ನಮ್ಮನ್ನು ಗೌರವದ ಮಾತಿನೊಂದಿಗೆ ಪ್ರಶಂಸಿಸಿ ತೆರಳಿದಂಥ ಸುರೇಶ್ ಶೆಟ್ಟಿ ಗುರ್ಮೆಯವರೇ, ಹಾಗೂ ವೇದಿಕೆಯಲ್ಲಿರುವಂಥ ಪುರಂದರ ಕೋಟ್ಯಾನವರೇ, ಹರೀಶ್ ಪೂಜಾರರೇ, ನನ್ನ ಆತ್ಮೀಯರಾದ ಉಪೇಂದ್ರ ಆಚಾರ್ಯರೇ, ಶ್ಯಾಮಲಾ ಸುಧಾಕರ್ ಆಚಾರ್ಯ, ಒಂದು ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದೆ. ಇದಕ್ಕೆ ಮೊದಲಿಗೆ ಈ ಸಂಘದ ಸದಸ್ಯರನ್ನು ನಾನು ಹೃತ್ಪೂರ್ವಕವಾಗಿ ನಾನು ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹೇಳ್ತಾ ಇದ್ದರು, ಏನಾದರೂ ರಾಜಕೀಯದವರು ಇದ್ದರೆ ಸ್ವಲ್ಪ ಸಮಾಜಕ್ಕೆ ಏನಾದರೂ ಅವಶ್ಯಕತೆ ಬೀಳುವಂಥ ಮಾತನ್ನು ಹೇಳಬೇಕಾಗ್ತದೆ ಅಂತ. ನಾನು ತುಂಬ ಸಭೆಯಲ್ಲಿ ಹೇಳುವಂಥದ್ದುಂಟು. ಏನಂದರೆ, ನಾವು ರಾಜಕೀಯದವ್ರನ್ನ ಕೇಳ್ಕೊಂಡು ಹೋಗುವ ಹಾಗೆ ಇರಬಾರ್ದು, ರಾಜಕೀಯದವ್ರು ಬಂದು ನಮ್ಮನ್ನು ಕೇಳುವ ಹಾಗೆ ಆಗಬೇಕು ಅಂತ. ನನ್ನ ಅಭಿಪ್ರಾಯದಲ್ಲಿ ಇನ್ನೂ ಒಂದು 10 ವರ್ಷ ಬೇಕೇನು, ಕಷ್ಟ ಇದೆ. ಯಾಕಂದರೆ ಸುಮಾರು ಒಂದು 20 ವರ್ಷಕ್ಕೆ ಹಿಂದೆ ನಾವೇನಾದರೂ ಹಿಂದಿನ ಆಲೋಚನೆ ಮಾಡಿದರೆ ಇವತ್ತು ಎಷ್ಟೋ ಸುಧಾರಿಸಿದ್ದೇವೆ. ನಮ್ಮ ಸಮಾಜ ರಾಜಕೀಯವಾಗಿ, ಸಂಘಟನೆಯಲ್ಲಿ, ಹಾಗೆ ತುಂಬ ತಿಳುವಳಿಕೆ ಮುಂಚಿನಿಂದ ಬುದ್ಧಿ ಕೌಶಲ್ಯ ಮಾತ್ರ ಜಾಸ್ತಿ ಇತ್ತು. ಆದರೆ ನನ್ನ ಅಭಿಪ್ರಾಯದಲ್ಲಿ ನಮ್ಮೊಳಗೆ ಭಿನ್ನಾಭಿಪ್ರಾಯ ಇತ್ತು. ಈಗೋ ಒಂದು ರೀತಿ ಇನ್ನೊಬ್ಬರನ್ನು ಸಹಿಸ್ಕೊಳ್ಳಿಕ್ಕೆ ಆಗದೆ ಇರುವಂಥ ಈಗೋ ನಮ್ಮನ್ನು ಏನಾಗಿದೆ, ನಮ್ಮಲ್ಲಿ ಇರುವಂಥ ಕೀಳರಿಮೆ ನಮ್ಮನ್ನು ಕುಂಠಿತಗೊಳಿಸಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ನಾನು ನೇರವಾಗಿ ಮಾತಾಡ್ತೇನೆ, ಇದು ಇಷ್ಟ ಆಗೋದಿಲ್ಲ. ಆದರೆ ಏನು ಮಾಡಲಿಕ್ಕಿಲ್ಲ, ನಮ್ಮ ಸಮಾಜದ ಅಭಿವೃದ್ಧಿಗೆ ಬೇಕಾದಂಥ ಮಾತು ಇದಾಗಿರ್ತದೆ. ಸುಮ್ಮನೆ ನಮ್ಮನ್ನು ಬಂದು ಹೊಗಳಿ ಹೋದರೆ ಪ್ರಯೋಜನ ಇಲ್ಲ. ನಮ್ಮ ಸಮಾಜಕ್ಕೆ ಯಾರಿಂದ ಉಪಕಾರ ಆದದ್ದು ಭಾಳ ಕಡಿಮೆ ಇದೆ. ಇದನ್ನು ನಾನು ನೇರವಾಗಿ ಹೇಳ್ತೇನೆ. ತುಂಬ ಕಡೆ ಹೋಗಿದ್ದೇವೆ, ಎಲ್ಲ ಕಡೆ ಆಶ್ವಾಸನೆ ಆಗ್ತದೆ, ರಾಜಕಾರಣಿಗಳದ್ದು ಆಶ್ವಾಸನೆ ಆಗ್ತದೆ. ನೀವು ವಿಶ್ವಕರ್ಮ ಸಮಾಜದವರು ಎಲ್ಲ ಸಮಾಜಕ್ಕೂ ಅತ್ಯಂತ ಹತ್ತಿರದವರು ಅಂತ ಖಂಡಿತ ಒಂದು ಮಾತಿದೆ. ನಾನು ಈ ವಿಶ್ವಕರ್ಮ ಸಮಾಜವನ್ನು ಹೊಗಳಿದರೆ ಅವರು ಏನು ಬೇಕಾದರೂ ಮಾಡ್ತಾರಂತೆ. ಸಾಮಾನ್ಯವಾಗಿ ಹೊಗಳಬೇಕು, ಹೊಗಳಿಕೆಗೆ ಬೇಗ ನಾವು ಸರೆಂಡರ್ ಆಗ್ತೇವೆ. ಇದನ್ನು ಇತರೆ ಸಮಾಜದವ್ರು ತಿಳ್ಕೊಂಡಿದ್ದೀರಿ, ಸಾರಿ ನೀವೇ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲರೂ ಏನು ಕೇಳಿದರೆ ನಮ್ಮನ್ನು ಹೊಗಳ್ತಾರೆ, ಕೆಲಸ ಮಾಡಿಸ್ಕೊಳ್ತಾರೆ, ಆಮೇಲೆ ಕೈ ಬಿಡ್ತಾರೆ. ಇದು ಕಾಮನ್. ಮತ್ತು ನಮ್ಮಲ್ಲೊಂದು ದೊಡ್ಡ ತಪ್ಪಿದೆ. ನಾನು ಇದನ್ನೀಗ ತುಂಬ ಕಡೆ ಹೇಳ್ತಾ ಇದ್ದೇನೆ. ನಾವು ಒಂದೇ ರಾಜಕೀಯ ಪಕ್ಷವನ್ನು ಆಶ್ರಯಿಸಿದಾಗಿದ್ದೇವೆ. ಹೌದು, ಖಂಡಿತ ನಾವು ಸನಾತನ ಧರ್ಮವನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದ ಸಮಾಜ ಇದ್ದರೆ ಅದು ವಿಶ್ವಕರ್ಮ ಸಮಾಜ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಭಾರತ ದೇಶಕ್ಕೆ ಇತರೆ ದೇಶದಿಂದ ಏನು ಪ್ರವಾಸಿಗರು ಬರ್ತಾರೆ ಅಂತಂದರೆ ಅದು ನಮ್ಮ ಸನಾತನ ಧರ್ಮವನ್ನು
ನಮ್ಮ ಸನಾತನ ಈಗಾಗಲೇ ಸುರೇಶ್ ಶೆಟ್ಟಿ ಅವರು ಹೇಳಿದರು, ಇಲ್ಲಿ ನಡೀತಕ್ಕಂಥ ಆಚರಣೆಗಳಿಂದ ನಾವು ಇವತ್ತು ಇಷ್ಟಾದರೂ ಬೇರೆ ದೇಶದವರು ನೋಟ್ ಮಾಡುವ ರೀತಿಯಲ್ಲಿ ಬೆಳ್ಕೊಂಡಿದ್ದೇವೆ, ಉಳ್ಕೊಂಡಿದ್ದೇವೆ. ನಾವು ಪಾಶ್ಚಾತ್ಯ ಇದಕ್ಕೆ ಒಗ್ಗಿದರೆ ಮುಂದಿನ ದಿನ ನಾವು ಅವರನ್ನು ಆಶ್ರಯಿಸಬೇಕಾಗ್ತದೆ. ಈಗ ನಾವೆಲ್ಲ ವಾಟ್ಸಪ್ಪಲ್ಲಿ ನೋಡ್ತೇವೆ, ಬೇರೆ ದೇಶದವರೆಲ್ಲ ಸೀರೆ ಉಡೋದು, ಬೊಟ್ಟಿಡುವಂಥದ್ದು. ನಮ್ಮಲ್ಲಿ ನಾವು ಹೇಳಿದರೆ ಸ್ವಲ್ಪ ಮುಜುಗರ ಆಗ್ತದೆ, ಕಣ್ಣಿಗೆ ಕಾಣೋದಿಲ್ಲ, ಕಾಣ್ತದೆ, ಚಿಕ್ಕದಿರ್ತದೆ ಬೊಟ್ಟೆಲ್ಲ. ಈ ಏನಾಗಿದೆ ಅಂದರೆ ಎಲ್ಲ ಸ್ಟೈಲ್, ಅದು ಆಧುನಿಕತೆಗೆ. ನಾನು ಒಂದು ಹೇಳ್ತೇನೆ, ಬೊಟ್ಟು ಇಡದೇ ಇರೋದು ಆಧುನಿಕತೆ ಆದರೆ ಇವತ್ತು ದೊಡ್ಡದಾಗಿ ಬಟ್ಟೆ ಇಡ್ತಾ ಬನ್ನಿ, ನಾಳೆಯಿಂದ ಎಲ್ಲರೂ ದೊಡ್ಡ ದೊಡ್ಡ ಬಟ್ಟೆ ಇಡ್ತಾರೆ. ಯಾಕಂದರೆ ಅದು ಈಗ ಮಾಡರ್ನ್ ಸ್ಟೈಲ್ ಆಗ್ತದೆ. ಹಿಂದೆಲ್ಲ ಈ ಪ್ಯಾಂಟು ಶರ್ಟು ಇದೆಲ್ಲ ಸ್ವಲ್ಪ ಬೆಲ್ ಬಾಟಮ್ ಇತ್ತಂತೆ. ಈಗ ಕೆಲವು ಮಕ್ಕಳೆಲ್ಲ ಅದನ್ನು ಒಬ್ಬರು ಯಾರಾದರೂ ಹಾಕ್ಕೊಂಡು ಹೋದರೆ ಅದೇ ಇದಾಗ್ತದೆ. ಅಂಥದ್ರಲ್ಲಿ ನಾವು ಯಾಕೆ ಆಚರಣೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ. ಬಟ್ ನನ್ನ ಮನೆಯಲ್ಲೂ ಕಷ್ಟ ಆಗ್ಬೋದು, ನನ್ನ ಮಕ್ಕಳ ಹತ್ರ ಹೇಳಿದ್ರೆ ಕೇಳ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಒಂದು ಖುಷಿ ಪಡುವಂಥ ವಿಚಾರ ಅಂದರೆ ಇತ್ತೀಚೆಗೆ ಬಹಳ ಭಜನೆ ಅಥವಾ ಧಾರ್ಮಿಕ ವಿಚಾರಗಳು ಹೆಚ್ಚಾಗ್ತಾ ಇದೆ, ಎಲ್ಲ ಕಡೆ ಭಜನೆ. ಅದರಲ್ಲಿ ನಾನು ಕಂಡುಕೊಂಡ ಹಾಗೆ ಮಹಿಳೆಯರು ಇವತ್ತು ಮನೆಯಿಂದ ಹೊರಗೆ ಬಂದಿದ್ದಾರೆ. ತುಂಬ ಕಡೆ ಮಹಿಳಾ ಸಂಘಟನೆ ಎಲ್ಲ ಆಗಿದೆ, ಅಲ್ಲಿ ಸಂಘ ಕೂಡ ಅಭಿವೃದ್ಧಿ ಆದದ್ದಿದೆ. ಮತ್ತು ಈ ಮಹಿಳಾ ಮಂಡಳಿಯವರು ಒಳ್ಳೆಯ ಕಾರ್ಯಕ್ರಮಗಳು, ಭಜನೆಗಳು, ನಿತ್ಯ ಧಾರ್ಮಿಕ ವಿಧಿವಿಧಾನಗಳು ಅದಾಗುವಾಗ ಬಂದು ವಾಲಂಟಿಯರ್ ಆಗಿ ಈ ಕೆಲಸ ಮಾಡುವಂಥದ್ದು ಇದ್ದದ್ದೇ. ಆದ್ದರಿಂದ ಸ್ವಲ್ಪ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗಿದೆ. ತುಂಬ ಅಭಿವೃದ್ಧಿ ಆಗಿದೆ, ಇಲ್ಲ ಅಂತಲ್ಲ. ನಾನು ಸುಮಾರೊಂದು 12 ವರ್ಷದ ಹಿಂದೆ ಒಮ್ಮೆ ವಿಶ್ವಕರ್ಮ ಸಮ್ಮೇಳನ ಆಗುವ ಸಮಯದಲ್ಲಿ ಇದೇ ಸಂಘದಲ್ಲಿ ಒಂದು ಏನೋ ಚರ್ಚೆ, ಒಂದು ಭಿನ್ನಾಭಿಪ್ರಾಯವಾದ ಮಾತುಕತೆಗೆ ಬಂದದ್ದು ನೆನಪುಂಟು. ಯೋಗೀಶಣ್ಣ ಎಲ್ಲರ ಜೊತೆಗೆ ಬಂದಿದ್ದೇನೆ. ಅದನ್ನೆಲ್ಲ ನೋಡಿದರೆ ಎಷ್ಟು ಅಭಿವೃದ್ಧಿ ಆಗಿದೆ, ಮುಂದೆ ಆಗಬೇಕು. ನೀವು ನೋಡ್ತೀರಿ ಬೇರೆ ಎಲ್ಲ ಸಂಘದವರು ಸಭಾಭವನ ಮಾಡುವಾಗ ಸರ್ಕಾರದಿಂದ ಲಕ್ಷ ಹಣ ಬಂದಿರ್ತದೆ, ನಮ್ಮ ಸಮಾಜಕ್ಕೆ ಎಲ್ಲೂ ಬಂದದಿಲ್ಲ. ನಾನು ಸುಮಾರು ಕಡೆ ಕೇಳಿದ್ದೇನೆ. ನಾನೊಂದು ಕಾರ್ಕಳ ಬೈಲೂರಿನಲ್ಲಿ, ಹಾಗಂತ ನಾವು ಒಂದು ವಿಶ್ವಕರ್ಮ ಸಂಘ ಮಾಡಿದ್ದೇವೆ. ನನ್ನಪ್ಪ 50 ವರ್ಷದ ಹಿಂದೆ 60 ವರ್ಷದ ಹಿಂದೆ ಈ ಕಲ್ಪನೆಯಲ್ಲಿ ಕೋಟೇಶ್ವರ ಪೇಟೆಯಲ್ಲಿ ಸಂಘದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ, ವಿಶ್ವಕರ್ಮ ಕಲ್ಯಾಣ ಮಂಟಪ ಅಂತ. ಬಹಳ ದೊಡ್ಡದಾದಂಥ, ಸಾಮಾನ್ಯ ನಮ್ಮ ಪ್ರಾಂತ್ಯಕ್ಕೆ ಒಳ್ಳೆ ಕಲ್ಯಾಣ ಮಂಟಪವನ್ನೇ, ಪೇಟೆ ಮಧ್ಯದಲ್ಲಿ. ಈ ಥರ ಯಾವುದೇ ಸಮಾಜದ ಕಲ್ಯಾಣ ಮಂಟಪ ಕೂಡ ಅಂಥ ರಸ್ತೆಗೆ ಹೊಂದಿಕೊಂಡಿಲ್ಲ, ಆದರೆ ನಮ್ಮದಿದೆ. ನಾವು ಖಂಡಿತ ಅದನ್ನು ಎಲ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಒಳ್ಳೆ ಕಲ್ಯಾಣ ಮಂಟಪ ರೆಡಿಯಾಗಿದೆ. ನನಗೆ ಆವಾಗೆಲ್ಲ ಹೇಳಿದರು ಸರ್ಕಾರಕ್ಕೆ ಮನವಿ ಇಡಿ ಮಾಡಿ ಅಂತ. ನಾವೊಂದು ಕಾರ್ಮಿಕ ಇಲಾಖಾ ವತಿಯಿಂದ ಒಂದು ಮನವಿ ಇಟ್ಟೆವು. ಬಚ್ಚೇಗೌಡರು ಕೂಡ ನನಗೆ ಆತ್ಮೀಯರಾಗಿದ್ದರು, ನಾನು ಯಾವುದೋ ಕಾರಣದಿಂದ ಕರೆಸಿದೆ, ಬಂದಿದ್ದರು. ಆ ಸ್ಪಾಟಲ್ಲೇ ಒಂದು 50 ಲಕ್ಷ ಕೊಡಪ್ಪ ಬರೀರಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಹೋದರು. ಕೊನೆಗೆ ನೋಡುವಾಗ ನಾವು ಭೂಮಿಯನ್ನು ಅವ್ರ ಹೆಸರಿಗೆ ಬರೆದು ಕೊಡಬೇಕು ಕಾರ್ಮಿಕ ಇಲಾಖೆಗೆ. ಮುಂದಿನ ದಿನ ಏನಾದರೂ ಸಮಸ್ಯೆ ಆದರೆ ಇಲ್ಲಿ ಆಡಳಿತಾಧಿಕಾರಿಗಳನ್ನು ನೇಮಿಸ್ತಾರೆ. ಏನಾಗ್ತದೆ, ಈ ಜಾಗ ನಮ್ಮದು, ಕಲ್ಯಾಣ ಮಂಟಪ ನಮ್ಮದು, ಆದರೆ ಅದರ ಒಡೆಯರು ಮಾತ್ರ ಸರ್ಕಾರ ಆಗಿರ್ತದೆ. ಅದರ ರಾಜ್ಯ ಹೆಸರಿಗೆ ಬರೆದು ಕೊಡಬೇಕಾಗ್ತದೆ. ಸರ್ಕಾರದಿಂದ ಅನುದಾನ ತೆಕ್ಕೊಳ್ಳುವಾಗ ಬಹಳಷ್ಟು ಆಲೋಚನೆ ಮಾಡಿ ತಗೊಳ್ಳಿ. ಇದಕ್ಕೆ ಉದಾಹರಣೆ ನಾನು ಹೇಳ್ತೇನೆ ನೋಡಿ, ಸ್ವಲ್ಪ ಯಾರಾದರೂ ಆಲೋಚನೆ ಮಾಡಿ ನೋಡಿ. ಜಿ ಶಂಕರ್ ಎಂಥ ಕೆಲಸ ಮಾಡ್ತಾರೆ ಅಂದರೆ, ಉಚ್ಚಿಲದಲ್ಲಿ ಮಹಾಲಕ್ಷ್ಮಿ ಟೆಂಪಲ್ನಲ್ಲಿ ಕಲ್ಯಾಣ ಮಂಟಪ ಮಾಡಿದ್ದಾರೆ. ಆದರೆ ದೇವಸ್ಥಾನದ ಬಾರ್ಡರ್ಗಿಂತ ಆ ಕಡೆ ಕಲ್ಯಾಣ ಮಂಟಪ ಸರ್ಕಾರದ ಇದರಲ್ಲಿ ತಗೊಂಡಿದ್ದಾರೆ. ಯಾಕಂದರೆ ಮೊಗವೀರ ಮೀನುಗಾರ ಇದರಿಂದ ಹೆಚ್ಚು ಅದನ್ನು ಹೇಳಿ ತಗೊಳ್ತಾರೆ. ಅವರು ಎಲ್ಲ ಕಡೆ ಹಾಗೆ ಮಾಡಿದ್ದಾರೆ. ಬಗ್ವಾಡಿ ಮಹಿಷಾಸುರ ಮರ್ದಿನ ದೇವಸ್ಥಾನದಲ್ಲೂ ಹಾಗೆ ಮಾಡಿದ್ದಾರೆ. ದೇವಸ್ಥಾನದ ಕಾಂಪೌಂಡ್ ಬಿಟ್ಟು ಆಚೆಗೆ ಮಾಡ್ತಾರೆ. ಮುಂದಿನ ಕಾಂಪ್ಲಿಕೇಶನ್ ಬಂದರೆ ಸರ್ಕಾರ ಏನಾದರೂ ಇದು ಮಾಡಿದರೆ ದೇವಸ್ಥಾನಕ್ಕೆ ತೊಂದರೆ ಆಗಬಾರ್ದು ಅನ್ನುವ ನೆಲೆಯಲ್ಲಿ ಆ ರೀತಿ ತುಂಬ ಜಾಗ ಇದ್ದರೆ, ತುಂಬ ದುಡ್ಡಿದ್ರೆ ಆ ರೀತಿ ಮಾಡ್ಬೋದು. ಹಾಗಂತ ಸರ್ಕಾರಕ್ಕೆ ಮನವಿ ಇಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಏನೋ ನಿಶ್ಶರ್ಥದಲ್ಲಿ ಕೊಡುವಂಥ ಹಣವನ್ನು ತೆಕ್ಕೊಳ್ಳಿ, ಇದು ನನ್ನ ಸಲಹೆ. ನಾವು ಕೋಟೇಶ್ವರದಲ್ಲಿ ಕೇಳಿ ಅದಾದ ನಂತರ ಎಲ್ಲಿಯೂ ಕೇಳಲಿಲ್ಲ, ನಾವೇ ಹಾಕ್ಕೊಂಡು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೇವೆ. ಒಳ್ಳೆಯ ಒಂದು ಕಲ್ಯಾಣ ಮಂಟಪ ಇವತ್ತು ನಡೀತಾ ಇದೆ. ನಾನು ಕೇಳಿದಾಗೆ ಉಡುಪಿಯಲ್ಲಿ ಕೂಡ ಹಾಗೆ ಮಾಡಿದರು, ಆಗಲಿಲ್ಲ. ಆಮೇಲೆ ಅವರೇ ಲೋನ್ ಮಾಡಿ ಸ್ವಲ್ಪ ಹೇಗೂ ಉತ್ಪತ್ತಿ ಬರ್ತದೆ. ಒಳ್ಳೆ ಕಲ್ಯಾಣ ಮಂಟಪ ಆದರೆ ಇವತ್ತು ಒಳ್ಳೆ ಉತ್ಪತ್ತಿ ಬರ್ತದೆ.
ನಮ್ಮ ಕೋಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಡಿಮೆ ಪಕ್ಷ 100-110 ಪ್ರೋಗ್ರಾಮ್ ಆಗ್ತದೆ. ಆದ್ದರಿಂದ ಮುಂದೆ ಸಾಲ ಮಾಡಿದರೂ ಕೂಡ ತೀರಿಸಲಿಕ್ಕೆ ಕಷ್ಟ ಇಲ್ಲ. ಹಾಗಂತ ಪ್ರಥಮದಲ್ಲಲ್ಲ, ಒಂದು ಮುಕ್ಕಾಲಾಂಶ ಕೆಲಸ ಆದಮೇಲೆ ಕೊನೆ ಹಂತದಲ್ಲಿ ಆ ರೀತಿಯಲ್ಲಿ ಕೂಡ ಮಾಡಬಹುದು. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಮುಂದೆ ನೀವು ಸರ್ಕಾರದಲ್ಲಿ ಇಡುವಂಥ ಮನವಿ ಅದು ನಿಮ್ಮ ಚೌಕಟ್ಟಿನ ಒಳಗೆ ಇರಲಿ ಅನ್ನುವಂಥ ಒಂದು ನನ್ನ ಅನುಭವವನ್ನು ಹೇಳ್ತಾ ಇದ್ದೇನೆ. ನಾನು ಕಜ್ಕೆ ಮಠಕ್ಕೆ 1 ಕೋಟಿ ತರಿಸಿಕೊಟ್ಟವ ನಾನೇ. ನಮ್ಮ ಮಾನ್ಯ ನಾಗರಾಜ್ ಶೆಟ್ಟರು ನನ್ನ ಆತ್ಮೀಯರು ನನ್ನ 30 ರಥವನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ. 192 ರಥದಲ್ಲಿ 30 ರಥ ಅವರೇ ಫ್ರೀ ಡೆಲಿವರಿ ಕೊಟ್ಟಿದ್ದಾರೆ. ಹಾಗೆ ಒಂದು 7 ಧ್ವಜಮರ ತರಿಸಿಕೊಟ್ಟಿದ್ದಾರೆ. ಅವರು 398 ಎಷ್ಟೋ ಧ್ವಜಮರ ತರಿಸಿಕೊಟ್ಟಿದ್ದಾರೆ. ಫ್ರೀ ಸರ್ವಿಸ್ ಅವರದ್ದು. ಅದರಲ್ಲಿ ನನ್ನ ಆತ್ಮೀಯತೆಗೆ ಇದು ಮಾಡಿ ಕಜ್ಕೆ ಮಠಕ್ಕೆ 1 ಕೋಟಿ ಕೊಡಿಸಿದ್ದಾರೆ. ಒಂದೇ ಒಂದು ವಿಶೇಷತೆ ಅಂದರೆ 18% GST ಕೂಡ ಕಟ್ ಆಗಿರಲಿಲ್ಲ. ಈಗ ಏನೋ ನೋಟಿಸೆಲ್ಲ ಬಂದಿದೆ, ಅದೆಲ್ಲ ಕಾಮನ್ ಬರ್ತದೆ, ಅದಕ್ಕೇನೋ ಒಂದು ಖರ್ಚು ಇದರಲ್ಲಿ ತೋರಿಸ್ಬೋದು, ಅದು ಬೇರೆ ವಿಚಾರ. ಆದರೆ ನೀವು ಮಾಡುವಾಗ ಮುಂದಿನ ದಿನದಲ್ಲಿ ಅದನ್ನು ಜಾಗೃತರಾಗಿ ಮಾಡಿ. ನೀವು ಹೇಳ್ತಾ ಇದ್ರಿ ಗೊತ್ತಿಲ್ಲ, ಹರೀಶ್ ಪೂಜಾರವರು ಇವರೆಲ್ಲ ಸಹಕಾರ ಕೊಡ್ತಾರೆ ಅಂತ. ಕೊಡಿ ಸರ್, ನಮ್ಮ ಸಮಾಜವನ್ನು ಸ್ವಲ್ಪ ನೀವಾದರೂ ಹೊರಗಿನ ಸಮಾಜದವರು ಸೇರಿ ನಮ್ಮ ಸಮಾಜವನ್ನು ಎತ್ತಿಬಿಡಿ. ಹೇಳುವಾಗ ಎಲ್ಲರೂ ಹೇಳ್ತಾರೆ, ನನಗೆ ಗೊತ್ತಿದ್ದ ಹಾಗೆ ರಾಜಕೀಯದವ್ರು ಬಂದು ಖಂಡಿತ ಫಸ್ಟೇ ಹೊಗಳೋದು, ನೀವು ಎಲ್ರಿಗೂ ಬೇಕು, ವಿಶ್ವಕರ್ಮ ಸಮಾಜದವ್ರು ಎಲ್ರಿಗೂ ಬೇಕು ಅಂತ. ಖಂಡಿತ ನನಗೊಂದು ಮಾತು ನೆನಪಾಗ್ತದೆ. ನಮ್ಮ ವಿಶ್ವಕರ್ಮ ಜನಾಂಗ ಹೇಗೆ ಅಂದರೆ, ಹೊಗಳಿಕ್ಕೆ ನಮ್ಗೆ ಉರುಳಾಗ್ತದೆ ಅನ್ನೋದಕ್ಕೊಂದು ಸಣ್ಣ ಕತೆ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ದೊಡ್ಡ ವಿದ್ವಾಂಸರು, ಒಬ್ಬ ಶಿಲ್ಪಿ, ಅವನು ಭಾಳ ಚಂದ ಕೆಲಸ ಮಾಡ್ತಿದ್ದಂತೆ, ಮೂರ್ತಿಗಳು ಅದು ಇದೆಲ್ಲ. ಎಂಥ ಕೆತ್ತನೆ ಅಂದರೆ ನಿಜ ರೂಪದ ಹಾಗೆ. ಅದು ಎಲ್ಲ ಕಡೆ ಪ್ರಚಾರ ಆಗ್ತದೆ. ಆಮೇಲೆ ಒಂದು ದಿವಸ ಒಬ್ಬ ಜ್ಯೋತಿಷಿ ಬರ್ತಾರೆ, ದೊಡ್ಡ ಮೇಧಾವಿ. ಅವರೆಲ್ಲ ಇವರ ಶಿಲ್ಪಗಳನ್ನು ನೋಡ್ತಾರೆ, ಭಾಳ ಚೆನ್ನಾಗಿದೆ, ಒಳ್ಳೆ ಹೊಗಳಿದ್ರು, ಎಲ್ಲ ಮಾಡಿದರು. ವಿಮರ್ಶೆ ಮಾಡಿ ನೋಡುವಾಗ ಆ ಶಿಲ್ಪಿಗೆ ಆಯುಷ್ಯ ಇಲ್ಲ, ಇನ್ನೊಂದು ತಿಂಗಳು ವರ್ಷಕ್ಕೂ ಅವರು ಸಾಯುವ ಹಂತದಲ್ಲಿದ್ದಾರೆ. ಇವ್ರಿಗೆ ತಿಳುವಳಿಕೆ ಬರ್ತದೆ. ಆಗ ಶಿಲ್ಪಿ ಹತ್ರ ಹೇಳ್ತಾರೆ, ನಿಂದೆಲ್ಲ ಸರಿ ಮಾರ, ನೀನು ಒಳ್ಳೆ ವಿದ್ವಾಂಸ, ನಿನಗೆ ಮುಂದೆ ಭವಿಷ್ಯ ಇರ್ತಿತ್ತು, ಆದರೆ ನಿನಗೆ ಆಯುಷ್ಯ ಇಲ್ಲ, ಹೀಗಾಗಿದೆ ಅಂತ. ಹೌದಾ, ಏನಾಯಿತು? ಇನ್ನೇ ಭಾರಿ ಸಂಕಟ ಆಗ್ತದೆ, ಏನು ಮಾಡೋದಂತ. ಆಗ ಅವನೊಂದು ಉಪಾಯ ಹೇಳ್ತಾನೆ, ನೋಡು, ನೀನು ಹೇಗೂ ಅದ್ಭುತವಾದ ಕಲಾಗಾರ, ನಿನ್ನಂಥ ತದ್ರೂಪದ 9 ಚಿತ್ರಿಕೆಗಳನ್ನು ನೀನು ತಯಾರು ಮಾಡಬೇಕು, ಮೂರ್ತಿಗಳನ್ನು. ಇಂಥ ದಿನ ನಿನಗೆ ಸಾವು ಖಚಿತ. ಈ ಯಮಧರ್ಮರಾಯ ಹೇಗಂದರೆ ಪರ್ಟಿಕ್ಯುಲರ್ ಅವನಿಗೆ ಮಾತ್ರ ತಗೊಂಡು ಹೋಗ್ತಾನೆ, ಬೇರೆಯವರನ್ನು ನಾವು ಮುಟ್ಟೋದಿಲ್ಲ. ಹಾಗೆ 9 ಚಿತ್ರ ಮಾಡಿ ಅದರ ಮಧ್ಯದಲ್ಲಿ ನೀನಿರು, ಅವನಿಗೆ ಕನ್ಫ್ಯೂಷನ್ ಆಗ್ತದೆ ನೋಡುವ ಅಂತ. ಹಾಗೆ ಮಾಡಿದ. 9 ಮೂರ್ತಿ ತಯಾರು ಮಾಡ್ತಾನೆ, ಅದರ ಮಧ್ಯದಲ್ಲಿ ಅವನು ನಿಲ್ತಾನೆ. ಆಗ ಅವನ ಸಾವಿನ ಸಮಯ ಬರ್ತದೆ. ಸಾವಿನ ಸಮಯ ಬಂದ ಕೂಡಲೇ ಅವನ ಯಮಧರ್ಮರಾಯನ ಯಮದೂತರು ಬರ್ತಾರೆ. ಬಂದು ನೋಡ್ತಾರೆ, ಎಂತ ನೋಡೋದು, 10 ಜನ ಇದ್ದಾರೆ, ಇದರಲ್ಲಿ ಯಾರನ್ನು ತಗೊಂಡು ಹೋಗೋದು ಸಾಧ್ಯ ಇಲ್ಲ, ಭಾರಿ ಕಷ್ಟ ಆಯಿತು. ಯಾರಂತ ಇದರಲ್ಲಿ ಶಿಲ್ಪಿ ಯಾರಂತ ಅವನಿಗೆ ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ. ಅವನು ಸಮಯ ಆಗಿದೆ, ಇವನನ್ನು ನಾವು ನೇಣು ಹಾಕಿ ತಗೊಂಡು ಹೋಗಬೇಕು, ಏನು ಮಾಡಲಿ, ಇವನು ಪ್ರಾಣ ತಗೊಂಡು ಹೋಗಬೇಕು. ಅವ್ರಿಗೆ ಕಷ್ಟ ಆಗ್ತದೆ ಆಯ್ಕೆ ಮಾಡೋದು. ಸೀದಾ ಹೋಗಿ ಯಮಧರ್ಮರಾಯನ ಹತ್ರ ಹೇಳ್ತಾರೆ, ಇದು ನಮ್ಮ ಹತ್ರ ಸಾಧ್ಯ ಇಲ್ಲದ ಮಾತು, ನಾವು ಬೇರೆಯವ್ರನ್ನ ತರುವಂಗಿಲ್ಲ, ಆದರೆ 10 ಜನ ಇದ್ದಾರೆ, ಯಾರಂತ ನಮ್ಗೆ ಗೊತ್ತಾಗೋದಿಲ್ಲ ಅಂತ. ಆಗ ಯಮಧರ್ಮರಾಯ ಬಂದು ನೋಡ್ತಾನೆ, ಎಂತ ನೋಡೋದು, ಏನು ನೋಡಿದ್ರು ಯಾರಂತ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಹೊತ್ತಿಗೆ ಯಮಧರ್ಮರಾಯ ಒಂದು ಐಡಿಯಾ ಮಾಡ್ತಾನೆ. ಕೂಡಲೇ, ವಾಹ್, ಎಂಥ ಅದ್ಭುತ ಶಿಲ್ಪ, ಇದನ್ನು ತಯಾರು ಮಾಡಿದಂಥ ಶಿಲ್ಪಿ ಯಾರಿರ್ಬೋದಪ್ಪ, ಎಂಥ ಪುಣ್ಯಾತ್ಮ ಅವನು ಅಂತ ಹೇಳ್ತಾನಂತೆ. ಕೂಡಲೇ ಈ ಶಿಲ್ಪಿ ನಾನೇ ಮಾಡಿದ್ದು ಅಂದ. ಅಲ್ಲಿಗೆ ಉರುಳು ಹಾಕಿದೆ, ತಗೊಂಡು ಹೋಗಿಬಿಟ್ಟ. ಇದು ನಮ್ಮನ್ನು ಹೊಗಳಿದ್ರೆ ನಮ್ಗೆ ಉರುಳಾಗ್ತದೆ ಬಿಟ್ಟರೆ ಎಲ್ಲೂ ನಮಗೆ ರಕ್ಷಣೆ ಆದದ್ದಿಲ್ಲ. ನಮ್ಮನ್ನು ತುಂಬ ಹೊಗಳದವರನ್ನು ಎಲ್ಲಿಯೂ ನೀವು ಪೂರ್ಣ ನಂಬಿಕೊಂಡು ನಮ್ಮ ಆಯುಷ್ಯವನ್ನು ಕಳ್ಕೊಳ್ಬೇಡಿ. ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಛಲ ಇರಬೇಕು, ನಮ್ಮ ಸಮಾಜದ ಕಟ್ಟಡವನ್ನು ನಾವು ಮಾಡಬೇಕು, ಉತ್ತಮವಾಗಿ ಮಾಡಬೇಕು. ನಿಮ್ಮ ನಿತ್ಯ ದುಡಿಮೆಯಲ್ಲಿ ಏನೋ ಒಂದು ಪರ್ಸೆಂಟೇಜನ್ನು ಇಡ್ತಾ ಬನ್ನಿ. ನಾವು ಮುಂದೆ ಛಲದಿಂದ ದುಡಿದ್ರೆ ಆಗ್ತದೆ. ಮತ್ತು ಒಂದು ಮಾತು ಹೇಳಲಿಕ್ಕೆ ಮರೆತೆ, ನಿಮ್ಮ ಮಕ್ಕಳನ್ನು ಎಂಜಿನಿಯರಿಂಗ್ ಮಾಡಿ ಎಲ್ಲ ಮಾಡಿ, ನಾನು ಎಲ್ಲ ಕಡೆ ಹೋದಾಗ ಹೇಳ್ತೇನೆ, ಈಗಿನ
ನಮ್ಮ ಆಧುನಿಕತೆಯ ಮೆಷಿನ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಕೌಶಲ್ಯ, ನಮ್ಮ ಕಲೆಗಳನ್ನು ಬೆಳೆಸುವಂಥ ಕೆಲಸವನ್ನು ನೀವು ಮಾಡಿ. ಇಲ್ಲಾಂದರೆ ನಾವು ಬೇರೆಯವರೆಲ್ಲ ಮೆಷನ್ ಹಾಯ್ಕೊಂಡು ನಮ್ಮನ್ನು ಕೆಲಸಕ್ಕೆ ಹಾಯ್ಕೊಂಡು ನಾವು ಕೆಲಸ ಮಾಡುವಂಥ ಕೆಲಸಗಾರರಾಗಿಯೇ ಜೀವನ ಪೂರ್ತಿ ಇರ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇಷ್ಟೊತ್ತು ಮಾತಾಡ್ಲಿಕ್ಕೆ ನೀವೆಲ್ಲ ಅವಕಾಶ ಕೊಟ್ಟರಿ. ಎಲ್ಲರೂ ಸುಮ್ಮನೆ ಕೂತಿದ್ದೀರಿ, ಯಾರು ಸಿಳ್ಳೆ ಬರಲಿಲ್ಲ. ಆದ್ದರಿಂದ ನನ್ನನ್ನು ಅಷ್ಟು ದೂರದಿಂದ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ವಿಶ್ವಕರ್ಮ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ದೂರದ ಕೋಟೇಶ್ವರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವಂತಹ ಶ್ರೀ ವಿಶ್ವಕರ್ಮ ಕರಕುಶಲ ತರಬೇತಿ ಕೇಂದ್ರ ಕುಂಬಾಶಿ ಕೋಟೇಶ್ವರದ ರಥಶಿಲ್ಪಿ ಶ್ರೀ ರಾಜಗೋಪಾಲ ಆಚಾರ್ಯರವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ನಾವು ಸಮರ್ಪಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ನಾವುಗಳು ಬರುತ್ತಿದ್ದೇವೆ. ಬಂಧುಗಳೇ, ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳನ್ನು ತನ್ನ ಗ್ರಾಮ ಪಂಚಾಯತಿನ ಮುಖೇನವಾಗಿ ಅನುಷ್ಠಾನಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಕೊಂಡು ಬಂದಿರುವಂತ ನಮ್ಮ ಸಮಾಜದ ಮೇಲೆ, ನಮ್ಮ ಸಂಘದ ಮೇಲೆ ವಿಶೇಷವಾದ ಅಭಿಮಾನವನ್ನು ಇರಿಸಿಕೊಂಡಿರುವಂತ ಕುಕ್ಕೆಹಳ್ಳಿ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯವರಾದಂತಹ ಸನ್ಮಾನ್ಯ ಪುರಂದರ ಕೋಟ್ಯಾನ್ ಬೆಳ್ಳಂಪಳ್ಳಿಯವರು ಒಂದೆರಡು ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ಇದೀಗ ಪುರಂದರ ಕೋಟ್ಯಾನ್ ರವರ ಮಾತು. ಎಲ್ರಿಗೂ ನಮಸ್ಕಾರ. ಶ್ರೀ ವಿಶ್ವಕರ್ಮ ಸಮುದಾಯ ಸಂಘ ಇದರ 16ನೇ ವರ್ಷದ ಸಾಮೂಹಿಕ ಶನೀಶ್ವರ ಪೂಜೆ, ಈ ಒಂದು ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿಯ ಈ ಸಂಘದ ಅಧ್ಯಕ್ಷರಾದಂಥ ಅಚ್ಯುತಾಚಾರ್ಯರೇ ಹಾಗೂ ರಥಶಿಲ್ಪಿಯಾದಂಥ ಗೋಪಾಲಾಚಾರ್ಯರೇ ಹಾಗೂ ಒಳಮಡಿ ಹರೀಶ್ ಪೂಜಾರ್ಯರೇ ಉದ್ಯಮಿ ಹಾಗೂ ಶ್ಯಾಮಲ ಸುಧಾಕರಾಚಾರ್ಯರೇ, ಉಪೇಂದ್ರ ಆಚಾರ್ಯರೇ ಹಾಗೂ ಎಲ್ಲ ನೆರೆದಿರುವಂಥ ವಿಶ್ವಕರ್ಮ ಸಮಾಜ ಬಾಂಧವರೇ, ಇವತ್ತು ಈ ಒಂದು ಭಾಗದಲ್ಲಿ ಈ ವಿಶ್ವಕರ್ಮ ಸಮಾಜವು ಒಂದು ಅತ್ಯುತ್ತಮವಾದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನೆರವೇರಿಸುತ್ತಾ ಬಂದಿದ್ದು, ಈ ಒಂದು ಸಂಘದ ಒಳ್ಳೆಯ ಒಂದು ಒಗ್ಗಟ್ಟಿನಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ತಮ್ಮ ಈ ಸಂಘದಲ್ಲೇ ಪ್ರತಿಯೊಂದು ಮದುವೆ ಆಗಲಿ ಎಂಥ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೇನೆ, ಅಷ್ಟೊಂದು ಒಗ್ಗಟ್ಟಿನಲ್ಲಿ ಇಲ್ಲಿ ಮಾಡ್ತದೆ. ಇಲ್ಲಿ ಒಂದು ಯುವಕರು ಸರ್ ಹೇಳಿದರು ಇಂಜಿನಿಯರ್, ಇಲ್ಲಿ ತುಂಬ ಜನ ಈಗಿನ ಯುವಕರು ಇಂಜಿನಿಯರ್ ಎಲ್ಲ ಇದ್ದಾರೆ. ಈ ಒಂದು ಸಮಾಜದಲ್ಲಿ ಅವರು ಹೇಳಿದಾಗೆ ಎಲ್ಲರೂ ಇದು ಮಾಡಿದರೆ ಈ ಒಂದು ಜಾಗದಲ್ಲಿ ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಕಟ್ಟಡವು ಆದಷ್ಟು ಬೇಗ ಈ ಒಂದು ಜಾಗದಲ್ಲಿ ಕೂಡಲೇ ಆಗಲಿ ಅಂತ ನಾನು ಆ ದೇವರೆಲ್ಲ ಬೇಡುತ್ತಾ, ಅದರಿಂದ ನಾವು ಸಹ ಸಂಪೂರ್ಣ ಅದಕ್ಕೆ ಸಹಕಾರವನ್ನು ಕೊಡುತ್ತೇವೆ. ಹಾಗೂ ಈ ವಿಶ್ವಕರ್ಮ ಸಮಾಜದವರು ನಮಗೂ ಸಹ ಪ್ರತಿಯೊಂದು ವಿಷಯದಲ್ಲೂ ಸಹಕಾರವನ್ನು ಕೊಡ್ತಾ ಬರ್ತಿದ್ದಾರೆ. ಎಲ್ಲರಿಗೂ ವಂದಿಸಿದ ನನ್ನ ಈ 2 ಮಾತನ್ನು ಮುಗಿತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನಾಡಿದಂತ ಶ್ರೀ ಪುರಂದರ ಕೋಟ್ಯಾನ್ ಬೆಳ್ಳಂಪಳ್ಳಿ ಅಧ್ಯಕ್ಷರು, ಕುಕ್ಕೆಹಳ್ಳಿ ಗ್ರಾಮ ಪಂಚಾಯತ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಮುಂದಿನ ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ನಾವುಗಳು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಪೆರಡೂರಿನ ಉದ್ಯಮಿಗಳು, ನಮ್ಮ ಸಮಾಜದ ನೇತೃತ್ವದಲ್ಲಿರುವಂತ ಅಂದು ಮಂಗಳೂರಿನಲ್ಲಿ ಪಾಲ್ಕೆ ಬಾಬುರಾಯ್ ಆಚಾರ್ಯರವರು ಸ್ಥಾಪಿಸಿದಂತ SKGI ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಯ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತನ್ಮೂಲಕ ತನ್ನದೇ ಆದ ಸಹಕಾರವನ್ನು ಕೊಟ್ಟುಕೊಂಡು ಬಂದಿರುವಂತ ಪ್ರಖರ ವಾಗ್ಮಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಉಪೇಂದ್ರ ಆಚಾರ್ಯ ಪೆರಡೂರು ಇವರು ಇದೀಗ ಅತಿಥಿ ಶುಭ ಹಾರೈಕೆಯ ಮಾತಿಗಾಗಿ ಸರ್. ಶ್ರೀ ಗುರುಭ್ಯೋ ನಮಃ. ಜಗನ್ಮಾತೆ ಕಾಳಿಕಾಂಬೆಗೆ ವಂದಿಸ್ತಾ, ವಿಶ್ವಕರ್ಮ ಪರಬ್ರಹ್ಮನನ್ನು ಧ್ಯಾನಿಸ್ತಾ, ಇವತ್ತು ಸಾರ್ವಜನಿಕವಾಗಿ ಪೂಜೆಗೊಂಡಂತಹ ಶನೀಶ್ವರನ ಪಾದಪದ್ಮಗಳಿಗೆ ವಂದಿಸ್ತಾ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಚ್ಯುತಾಚಾರ್ಯರೇ, ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ನನ್ನ ಆತ್ಮೀಯ ಮಿತ್ರರು, ಜಗತ್ಪ್ರಸಿದ್ಧ ಶಿಲ್ಪಿಗಳು ರಥಶಿಲ್ಪಿ ರಾಜಗೋಪಾಲಾಚಾರ್ಯರೇ, ಹಾಗೆ ಸನ್ಮಿತ್ರ ಹರೀಶ್ ಮಡಿಯವರೇ, ಕುಕ್ಕೆಹಳ್ಳಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಹರೀಶ್ ಕೋಟ್ಯಾನ್ ಅವರೇ,
ಶ್ಯಾಮಲಾ ಸುಧಾಕರ್ ಆಚಾರ್ಯ ಅವರೇ, ಹಾಗೆ ನನ್ನ ಆತ್ಮೀಯರು, ಈ ನಾಡು ಕಂಡ ಪ್ರತಿಮಾ ನಿರೂಪಕ ಪ್ರಶಾಂತ್ ಮೇಷ್ಟ್ರೆ, ಶಿಲ್ಪಿ ಮಾಧವಾಚಾರ್ಯರೇ, ಹಾಗೆ ಸಮಾರಂಭದ ಅಧ್ಯಕ್ಷರಾದಂತಹ ಅಚ್ಯುತಾಚಾರ್ಯರೇ, ಸೇರಿರುವಂತಹ ಎಲ್ಲ ಸಜ್ಜನ ಸಮಾಜ ಬಂಧುಗಳೇ, ಇಷ್ಟೆಲ್ಲ ಜನ ಸೇರಿದ್ದೀರಿ ಅಂದರೆ ಬಹುಶಃ ಭಾಷಣ ಕೇಳಲಿಕ್ಕೆ ಅಲ್ಲ ಅಂತ ಖಂಡಿತ ನನಗೆ ಗೊತ್ತಿದೆ. ಸಮಾರಂಭ ಮುಗಿದ ಮೇಲೆ ಬಹುಶಃ ಒಂದು ನಾಟಕ ಇದೆ, ಹಾಗಾಗಿ ಇಷ್ಟೊಂದು ಜನ ಸೇರಿದ್ದೀರಿ. ಬೆಳ್ಳಂಪಳ್ಳಿ ವಿಶ್ವಕರ್ಮ ಸಂಘ ಅಂದರೆ ನಿಜವಾಗಿ ಬಹಳ ಸಂತೋಷ ಪಡುವಂಥದ್ದು. ಯಾಕಂದರೆ ಇಡೀ ವರ್ಷ ನಿರಂತರವಾಗಿ ಕಾರ್ಯಕ್ರಮ ಆಗ್ತಾ ಇರ್ತದೆ. ಇವತ್ತು ಶನಿ ಪೂಜೆ ಇರ್ಬೋದು, ಮಳೆಗಾಲದಲ್ಲಿ ಕೆಸರು ಪೂಜೆ ಇರ್ಬೋದು, ಆಟಿಡೊಂಜಿ ದಿನ ಇರ್ಬೋದು, ಭಜನಾ ಕಾರ್ಯಕ್ರಮ ಇರ್ಬೋದು, ವಿಶ್ವಕರ್ಮ ಪೂಜೆ ಇರ್ಬೋದು, ನಿರಂತರವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಸಂಘವನ್ನು ಜೀವಂತವಾಗಿರಿಸಿಕೊಂಡಿರುವಂತಹ ಒಂದು ಸಂಘ ಅಂದರೆ ಅದು ಬೆಳ್ಳಂಪಳ್ಳಿ ಸಂಘ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಹಿರಿಯರಾದ ಮುಗ್ಗೇರಿ ನಾರಾಯಣಾಚಾರ್ಯರಿಂದ ಹಿಡಿದು ಇವತ್ತಿಗೆ ಅಧ್ಯಕ್ಷರಾಗಿರುವಂತಹ ಅಚ್ಯುತಾಚಾರ್ಯರವರೆಗೆ ಈ ಸಂಘಕ್ಕೆ ಬಹಳಷ್ಟು ಮಂದಿಗಳ ಕೊಡುಗೆ ಇದೆ. ಅವರೆಲ್ಲರ ಕೊಡುಗೆಯ ಪ್ರತೀಕವಾಗಿ ಈ ಸಂಘ ಇಷ್ಟೊಂದು ಯಶಸ್ವಿಯಾಗಿ ಮುನ್ನಡೀತಾ ಇದೆ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ಈಗಾಗಲೇ ರಾಜಗೋಪಾಲಣ್ಣ ತುಂಬ ಚಂದ ಮಾತಾಡಿದರು. ಅವರು ಇಷ್ಟು ಮಾತಾಡಿದ್ದು ನಾನು ಎಲ್ಲೂ ಕೇಳಲಿಲ್ಲ. ಯಾರಾದರೂ ರಾಜಕೀಯದವರು ಬಂದರೆ ಫಸ್ಟಿಗೆ ಹೇಳೋದು ವಿಶ್ವಕರ್ಮ ಸಮಾಜ ಒಂದು ನಂಬಿಕೆಯ ಸಮಾಜ, ಎಲ್ಲರಿಗೂ ಬೇಕಾಗಿರುವಂತಹ ಸಮಾಜ. ಇಷ್ಟು ಹೇಳಿದ ಮೇಲೆ ನಾವು ತೃಪ್ತಿಯಾಗಿ ಬಿಡ್ತೇವೆ. ಬಂಧುಗಳೇ, ಬಹುಶಃ ಒಬ್ಬರು ಪ್ರಾಜ್ಞರೊಬ್ಬರು ಹೇಳ್ತಾರೆ, ವಿಶ್ವಕರ್ಮ ಸಮಾಜದ ಕೊಡುಗೆ ಇಲ್ಲದೇ ಇದ್ದರೆ ನಮ್ಮ ದೇಶದ ಸಾಂಸ್ಕೃತಿಕ ವೈಭವದ ಗತಿ ಏನಾಗ್ತಿತ್ತು ಅಂತೇಳಿ. ಅಂತಹ ಕೊಡುಗೆಯನ್ನು ನೀಡಿದಂತಹ ವಿಶೇಷವಾದ ಒಂದು ಸಮಾಜ ಇದ್ದರೆ ಅದು ವಿಶ್ವಕರ್ಮ ಸಮಾಜ. ಸರ್ಕಾರದಿಂದ ಅನುದಾನಗಳು ಬಂದಿಲ್ಲ ಅಂತಲ್ಲ ರಾಜಗೋಪಾಲಣ್ಣ, ಬಂಟ್ವಾಳ ವಿಶ್ವಕರ್ಮ ಸಂಘ ಇದೆ. ಅಲ್ಲಿಗೆ ರಮನಾಥ ರೈಯವರು 1 ಕೋಟಿ ಅನುದಾನಕ್ಕೆ ಪ್ರಯತ್ನ ಪಟ್ಟು ಕಡೆಗೆ 80 ಲಕ್ಷ ಬಂದಿದೆ. 80 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಮುಡಿಪಿನಲ್ಲಿ ಒಂದು ವಿಶ್ವಕರ್ಮ ಸಂಘ ಇದೆ. ಅಲ್ಲಿ ಯುಟಿಕಾದರ ಮುಖಾಂತರವಾಗಿ 50 ಲಕ್ಷವನ್ನು ಅವರು ಪಡ್ಕೊಂಡಿದ್ದಾರೆ. ಆಗುವುದಿಲ್ಲ ಅಂತಲ್ಲ, ಅಲ್ಲಿನ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಬೇಕು. ಜೊತೆಗೆ ಅದರ ಹಿಂದೆ ಹೋಗುವ ನಮ್ಮ ಸಮಾಜದ ಧುರೀಣರು ಬೇಕು. ಜೊತೆಗೆ ಹರೀಶಣ್ಣ, ಪುರಂದರಣ್ಣನಂತವರ ಸಹಕಾರ ಇರಬೇಕು. ಖಂಡಿತ ಬೆಳ್ಳಂಪಳ್ಳಿಗೆ ಇಂಥವರ ಸಹಕಾರ ಸಿಗ್ತದೆ. ಒಂದು ದೊಡ್ಡ ಅನುದಾನ ಸರ್ಕಾರದಿಂದ ಸಿಗ್ತದೆ ಬೆಳ್ಳಂಪಳ್ಳಿ ಸಂಘಕ್ಕೆ ಅಂತ ಭಾವಿಸ್ತಾ ಇದ್ದೇನೆ. ವರದಿಯನ್ನು ಕೇಳುವ ಖುಷಿಯಾಯಿತು. ನಮ್ಮ ಸಂಸ್ಥೆಯ ಸಂಸ್ಥಾಪಕರು ದೇವಮಾನವರು ಪಾಲ್ಕೆ ಬಾಬರಾಯಾಚಾರ್ಯರ ಉಪಸ್ಥಿತಿಯಲ್ಲಿ ಈ ಸಂಘ ಪ್ರಾರಂಭ ಆಯಿತು ಅಂತೇಳಿ. ಪಾಲ್ಕೆ ಬಾಬರಾಯಾಚಾರ್ಯರ ಕೊಡುಗೆ ಕರಾವಳಿಯ ಎಲ್ಲ ದೇವಸ್ಥಾನಗಳಿಗೆ, ವಿಶ್ವಕರ್ಮ ಸಮಾಜ ಭವನಕ್ಕೆ ಅತಿ ಹೆಚ್ಚಿನ ಕೊಡುಗೆ ಇದೆ. ಬಹುಶಃ ಅವರ ಉಪಸ್ಥಿತಿಯಲ್ಲಿ ಈ ಸಂಘ ಆರಂಭ ಆಗಿದೆ ಅಂತ ಹೇಳಿದರೆ ಖಂಡಿತ ಈ ಸಂಘಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂತ ಭಾವಿಸ್ತೇನೆ. ನಾವೆಲ್ಲ ನೋಡಿದಾಗೆ ಎಷ್ಟೋ ಜನ ಸಮಾಜದ ಬಂಧುಗಳಿರ್ತಾರೆ, ಒಳ್ಳೊಳ್ಳೆ ಸಂಪಾದನೆಯಲ್ಲಿರ್ತಾರೆ, ಒಳ್ಳೊಳ್ಳೆ ಉದ್ಯೋಗದಲ್ಲಿರ್ತಾರೆ. ಆದರೆ ಸಂಘದ ಕಡೆ ಮುಖ ಮಾಡೋದಿಲ್ಲ. ಅವರಾಯಿತು, ಅವರ ಮನೆ ಆಯಿತು, ಅವರ ಕಾರ್ಬಾರ ಆಯಿತು. ಹೆಚ್ಚಾಗಿ ಯುವಕರು ಕೂಡ ಸಂಘದ ಕಡೆ ಬರೋದು ಭಾರಿ ಕಡಿಮೆ. ಏನಿದ್ರು ಸ್ವಲ್ಪ ಹಳೆ ಮಂಡೆಗಳೇ ಸಂಘದಲ್ಲಿ ಕಾಣೋದು. ಆದರೆ ಇಲ್ಲಿ ಹಾಗಲ್ಲ, ಯುವಕರು ಕೂಡ ಈ ಸಂಘದಲ್ಲಿ ನಮ್ಮೊಂದಿಗಿದ್ದಾರೆ. ಈ ಸಂಘಕ್ಕೆ ಯಾಕೆ ಬರಬೇಕು, ಸಂಘದಲ್ಲಿ ಯಾಕೆ ಸೇವೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾನ್ಯ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಅತ್ಯಂತ ಸುಂದರವಾಗಿ ಈ ಕಥೆಯನ್ನು ಹೇಳ್ತಾರೆ. ಒಂದು ಕಡೆ ಒಬ್ಬ ಉಪನ್ಯಾಸಕರು ಶಾಲೆಯಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ಮಕ್ಕಳ ಹತ್ರ ಕೇಳಿದ್ರಂತೆ, ಮಕ್ಕಳೇ ನಿಮಗೆಲ್ಲ ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಪರಿಚಯ ಇದೆ ಅಂತ ಕೇಳಿದ್ರಂತೆ. ಎಲ್ಲರೂ ಕೈ ಎತ್ತಿದ್ರು. ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಅಪ್ಪ ಮುತ್ತಜ್ಜನ ಪರಿಚಯ ಇದೆ ಕೇಳಿದರು. ಸಾಧಾರಣ ಮಟ್ಟಿಗೆ ಎಲ್ಲರೂ ಕೈ ಎತ್ತಿದ್ರು. ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಅಪ್ಪನ ಪರಿಚಯ ಇದೆ, 3ನೇ ತಲೆಮಾರಿನ ಅಜ್ಜನ ಪರಿಚಯ ಇದೆ ಅಂತ ಕೇಳಿದರೆ 1-2 ಜನ ತಲೆ ಎತ್ತಿದ್ರು. ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಅಪ್ಪನ ಪರಿಚಯ ಇದೆ ಅಂತ ಹೇಳಿದರೆ ಯಾರೂ ಕೈ ಎತ್ತಲಿಲ್ಲ.
ಆ ಉಪನ್ಯಾಸಕರು ಮುಂದುವರಿಸ್ತಾ ಹೇಳಿದರು, ನಾನೊಂದಷ್ಟು ಹೆಸರುಗಳನ್ನು ಹೇಳ್ತೇನೆ, ಇವರ ಪರಿಚಯ ಇದೆಯಾ ಹೇಳಿ ಅಂತೇಳಿ. ಶ್ರೀರಾಮನ ಪರಿಚಯ ಎಷ್ಟು ಜನ ಇದೆ? ದಶರಥನಂದನ ಶ್ರೀರಾಮನ ಪರಿಚಯ ಅಂತ ಕೇಳಿದರು, ಎಲ್ಲರೂ ಪರಿಚಯ ಇದೆ ಹೇಳಿದರು. ಶ್ರೀಕೃಷ್ಣನ ಪರಿಚಯ ಎಷ್ಟು ಜನಕ್ಕಿದೆ ಕೇಳಿದರು, ಎಲ್ರಿಗೂ ಪರಿಚಯ ಇದೆ. ಬಸವಣ್ಣನ ಪರಿಚಯ ಎಷ್ಟು ಜನರಿಗಿದೆ? ಎಲ್ರಿಗೂ ಇದೆ. ಮಹಾತ್ಮ ಗಾಂಧೀಜಿಯ ಪರಿಚಯ ಎಷ್ಟು ಜನರಿಗಿದೆ? ಎಲ್ಲರಿಗೂ ಇದೆ. ಸ್ವಾಮಿ ವಿವೇಕಾನಂದರ ಪರಿಚಯ ಎಷ್ಟು ಜನರಿಗಿದೆ? ಎಲ್ರಿಗೂ ಇದೆ. ಬುದ್ಧನ ಪರಿಚಯ ಎಷ್ಟು ಜನರಿಗಿದೆ? ಎಲ್ರಿಗೂ ಇದೆ. ಆ ಉಪನ್ಯಾಸಕರು ಮುಂದುವರಿಸ್ತಾ ಹೇಳ್ತಾರೆ, ಈಗ ನಾನು ಹೇಳಿದ ಇಷ್ಟು ಹೆಸರಿನವರು ಯಾರೂ ಕೂಡ ನಿಮಗೆ ಅಜ್ಜ ಅಲ್ಲ ಅಥವಾ ನಿಮ್ಮ ಕುಟುಂಬದವರಲ್ಲ. ನೂರಾರು ವರ್ಷಗಳ ಹಿಂದೆ ಬಾಳಿ ಬದುಕಿದವರು. ಆದರೂ ಕೂಡ ಅವರೆಲ್ಲರ ಪರಿಚಯ ನಿಮಗಿದೆ. ನಿಮ್ಮ ಸ್ವಂತ 3ನೇ ತಲೆಮಾರಿನ ಅಜ್ಜನ ಪರಿಚಯ ನಿಮಗೆ ಇಲ್ಲಲ್ಲ, ಯಾಕೆ ಅಂತ ಕೇಳಿದಾಗ ಒಂದು ಹುಡುಗಿ ಎದ್ದು ನಿಂತು ಒಂದು ಅದ್ಭುತವಾದ ಉತ್ತರವನ್ನು ಕೊಡ್ತಾಳೆ. ಆ ಉತ್ತರ ನಿಮಗೂ ಕೂಡ ತುಂಬ ಆಶ್ಚರ್ಯ ಆಗ್ಬೋದು. ಆ ಹುಡುಗಿ ಹೇಳ್ತಾಳೆ, ಯಾರು ಈ ಜಗತ್ತಿನಲ್ಲಿ ಸ್ವಂತಕ್ಕಾಗಿ ಬದುಕ್ತಾರ ಅವರನ್ನು ಈ ಜಗತ್ತು ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಸಮಾಜಕ್ಕಾಗಿ ಬದುಕಿ ತೋರಿಸಿದ್ದಾರ ಅವರನ್ನು ಈ ಜಗತ್ತು ಯಾವತ್ತೂ ಮರೆಯುವುದಿಲ್ಲ ಅಂತ ಹುಡುಗಿ ಹೇಳ್ತಾಳೆ. ಬಹುಶಃ ಬಂಧುಗಳೇ, ನೀವು ಎಣಿಸ್ಬೋದು, ನೀವು ಇವತ್ತು ಮಾಡಿದ ಸೇವೆಯಿಂದ ನಿಮಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕಷ್ಟ ಆಗಿರ್ಬೋದು, ಆದರೆ ಈ ಸಮಾಜ ಮಾತ್ರ ನಿಮ್ಮನ್ನು ಖಂಡಿತ ನೆನಪಿನಲ್ಲಿ ಇಟ್ಕೊಳ್ತದೆ ಅಂತ ಹೇಳ್ತಾ, ಮಾನ್ಯ ರಥಶಿಲ್ಪಿ ಅವರು, ಬಹುಶಃ ಅವರು ನಮ್ಮ ಸಮಾಜಕ್ಕೆ ದೊಡ್ಡ ಹೆಮ್ಮೆ. ಅವರನ್ನು ಗಟ್ಟಿ ಹಿಡ್ಕೊಳ್ಳಿ. ಯಾಕಂತ ಹೇಳಿದರೆ ಅವರು ಒಳ್ಳೆ ದೊಡ್ಡ ಇನ್ಫ್ಲುಯೆನ್ಸಿವ್ ಪರ್ಸನ್. ನಮ್ಮದು ಇತ್ತೀಚೆಗೆ ವಜ್ರ ಮಹೋತ್ಸವ ಕಾರ್ಯಕ್ರಮ ಆಯಿತು ಮಂಗಳೂರಲ್ಲಿ. ನಾವು ಅರುಣ್ ಯೋಗಿರಾಜ್ ಅವರನ್ನು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ನಾವು ಆಹ್ವಾನ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ಆಗಿದೆ, ಅವರು ಬರಬೇಕು ಅಂತ ಕೇಳಿಕೊಂಡಾಗಿದೆ. ಆದರೆ ಕೊನೆಯ ಕ್ಷಣದಲ್ಲಿ ಅವರು ಬರುವುದು ಕಷ್ಟ ಆಯಿತು. ಯಾಕಂದರೆ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಅವರು ಚೀನಾದಲ್ಲಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳುವಾಗ ಕಷ್ಟ ಆಯಿತು. ಆವಾಗ ನಮಗೆ ನೆನಪಾದದ್ದು ರಾಜಗೋಪಾಲಣ್ಣ. ನಾವೊಂದು ಕೆಲಸ ಮಾಡ್ತೀವಿ, ರಾಜಗೋಪಾಲಣ್ಣ ಅರುಣ್ ಯೋಗಿರಾಜ್ ಅವರನ್ನೊಂದು ಕರೆಸುವ ಜವಾಬ್ದಾರಿ ನಿಮಗೊಂದು ದಮ್ಮಯ್ಯ ಅಂತ ಹೇಳಿ. ಆದರೆ ಅವರು ನಮ್ಮ ಕೊಟ್ಟ ಮಾತಿಗೆ ಸರಿಯಾದ ಸಮಯಕ್ಕೆ ಅವರನ್ನು ಕರೆಸಿ ನಮ್ಮ ವಜ್ರ ಮಹೋತ್ಸವದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಯಾಕಂದರೆ ಅರುಣ್ ಯೋಗಿರಾಜ್ ಈಗ ಇಂಟರ್ನ್ಯಾಷನಲ್ ಫಿಗರ್ ಆಗಿರ್ಬೋದು, ಆದರೆ ನಾಳೆ ಅಯೋಧ್ಯೆಗೆ ರಥ ಮಾಡಿಕೊಟ್ಟ ಮೇಲೆ ರಾಜಗೋಪಾಲರನ್ನು ಕೂಡ ನಾವು ಹುಡುಕೋದು ಕಷ್ಟ ಆಗ್ತದೆ. ಯಾಕೆ ಅವರು ಕೂಡ ಒಬ್ಬ ಇಂಟರ್ನ್ಯಾಷನಲ್ ಫಿಗರ್ ಆಗ್ತಾರೆ. ಅಂತಹ ಯೋಗ ಭಾಗ್ಯ ಅವರಿಗೆ ಸಿಕ್ಕಿದೆ, ಅದು ಮುಂದುವರಿಲಿ. ಮತ್ತು ಅವರ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಅವರ ಒಂದು ನಯವಿನಯ, ಯಾಕಂತ ಹೇಳಿದ್ರೆ ಅವರ ಲೆವೆಲಲ್ಲಿ ಯಾರೂ ಸಿಗಲಿಕ್ಕಿಲ್ಲ ಮಾತಾಡಲಿಕ್ಕೆ. ಆದರೆ ಅವರ ಒಂದು ಮಾತು, ಅವರ ಒಂದು ನಡತೆ, ಸರಳತೆ, ಅದು ತುಂಬ ಇಷ್ಟ, ಎಲ್ಲರೂ ಇಷ್ಟಪಡುವಂತಹ ಒಂದು ವ್ಯಕ್ತಿತ್ವ ಅವರದ್ದು. ನಿಜವಾಗಿಯೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಸುಪುತ್ರನಾಗಿ ಅವರ ಹೆಸರನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿದ ಹೆಮ್ಮೆ ಅವರಿಗಿದೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ, ನಮ್ಮ ಸಂಸ್ಥೆಗೂ ನಿಮ್ಮ ಸಂಘಕ್ಕೂ ಅವಿನಾಭಾವ ಸಂಬಂಧ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಮನವಿಗೆ ನಮ್ಮ ಇತಿಮಿತಿಯಲ್ಲಿ ಖಂಡಿತ ದೊಡ್ಡ ಮೊತ್ತದ ಸಹಾಯವನ್ನು ಮಾಡಲಿಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ವಂದಿಸ್ತಾ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎನ್ನುವಂತೆ ಈ ಸಂಸ್ಥೆ ಕಿರಿಯರು ಮತ್ತು ಹಿರಿಯರಿಂದ ಸೇರಿಕೊಂಡು ಮತ್ತಷ್ಟು ಒಳ್ಳೆಯದಾಗಲಿ, ನಿಮ್ಮ ಸ್ವರ್ಣ ಮಹೋತ್ಸವದ ಸಂಭ್ರಮದ ಕನಸು ನನಸಾಗಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶಿತ್ ದುಃಖ ಬಾಧವೇತ್. ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ಡ್ ಹಾವಂಜೆ ಬಿಲ್ಲಂಪಳ್ಳಿ ಕುಕ್ಕೆಹಳ್ಳಿ 16ನೇ ವರ್ಷದ ಸಾರ್ವಜನಿಕ ಸಾಮೂಹಿಕ ಶನೀಶ್ವರ ಪೂಜೆಯ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿ ಆಗಮಿಸಿರುವಂತಹ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಮುಕುಟ ಎಂದರೂ ತಪ್ಪಾಗಲಿಕ್ಕಿಲ್ಲ, ಮಂಗಳೂರಿನ ಪ್ರತಿಷ್ಠಿತ SKGI ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂತಹ ಉಪೇಂದ್ರ ಆಚಾರ್ಯ ಪೆರಡೂರು ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಂಡು, ವೇದಿಕೆ ಮೇಲೆ ಮತ್ತೋರ್ವ ಮುಖ್ಯ ಅತಿಥಿಗಳಿದ್ದಾರೆ. ಸನ್ಮಾನ್ಯ ಹರೀಶ್ ಎಸ್ ಪೂಜಾರಿ ಅವರು ಯಾವುದೇ ವೇದಿಕೆ ಏರಿದರೂ ಸಹ ಮಾತನಾಡುವಂತ ವ್ಯಕ್ತಿಯಲ್ಲ, ಮಾತು ಕಡಿಮೆ, ಕೃತಿ ಜಾಸ್ತಿ. ಧರ್ಮ ಸಂಧರು,
ಧರ್ಮನಿಷ್ಠರು. ಸುತ್ತಲಿನ ಹತ್ತೂರಿನಲ್ಲಿ ಯಾವುದೇ ಸಮಾಜದ ಕಾರ್ಯಕ್ರಮಗಳಲ್ಲಿ ತನ್ನ ಸಂಪಾದನೆಯಲ್ಲಿ ಒಂದಷ್ಟು ಭಾಗವನ್ನ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನೀಡುತ್ತಾ ಬಂದಂತವರು. ಬಹುಶಃ ಹೃದಯ ಶ್ರೀಮಂತಿಕೆ ಉಳ್ಳಂತ ದಾನಿ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂತವರು. ಈ ವಿಶ್ವಕರ್ಮ ಸಮಾಜದ ಮೇಲೆ ಅಪಾರವಾದಂತಹ ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನ ಇರಿಸಿಕೊಂಡಂತವರು. ಈ ಸಭಾಂಗಣ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಕೊರತೆಯಾದಂತಹ ಸಂದರ್ಭದಲ್ಲಿ ಇಲ್ಲಿನವರ ಈ ಸಮಾಜದ ಮಹನೀಯರು ಕೋರಿಕೊಂಡ ಪ್ರಕಾರವಾಗಿ ಅಂದಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಮುಖೇನವಾಗಿ ಸಂಪರ್ಕವನ್ನ ಮಾಡಿಕೊಂಡು ಒಂದು ಬಾವಿಯ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದಂತವರು. ಅದಲ್ಲದೆ ಪ್ರತಿ ವರ್ಷ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ತನ್ಮೂಲಕ ತನ್ನದೇ ಆದಂತಹ ಪ್ರೋತ್ಸಾಹ ಸಹಕಾರವನ್ನ ನೀಡಿಕೊಂಡು ಬಂದಂತವರು. ಮುಂದೆ ನಡೆಯುವಂತಹ ಆ 1,75,00,000 ರೂಪಾಯಿ ವೆಚ್ಚದಲ್ಲಿ ಒಂದು ಈ ಸಭಾಭವನದ ಮರು ನವೀಕರಣ ಕಾರ್ಯಕ್ಕೆ ತನ್ನದೇ ಆದಂತಹ ಸಹಕಾರವನ್ನು ನಾನು ನೀಡುತ್ತೇನೆ ಎಂಬುದಾಗಿ ವಾಗ್ದಾನವನ್ನ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಒಳಮಡಿ ಕುಕ್ಕೆಹಳ್ಳಿಯ ಉಡುಪಿಯ ಉದ್ಯಮಿಗಳಾದಂತ ಹರೀಶ್ ಎಸ್ ಪೂಜಾರಿ ಅವರಿಗೆ ಮಾತನಾಡುವ ಹೊತ್ತು ಇದಲ್ಲ, ಮಾತನಾಡುತ್ತಿದ್ದರೆ ನಿಮ್ಮ ಜೊತೆಯಲ್ಲಿ ಯಾವತ್ತೂ ನಾನು ಇದ್ದೇನೆ ಎನ್ನುವ ಮಾತನ್ನ ಕುಳಿತಲ್ಲಿಯೇ ನಗುಮುಖದೊಂದಿಗೆ ಈ ಭಾಗಕ್ಕೆ ರವಾನಿಸಿಕೊಂಡಿರುವಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಹರೀಶ್ ಪೂಜಾರಿ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಕೃತಜ್ಞತೆಗಳನ್ನ, ವಂದನೆಗಳನ್ನ ವಿಶ್ವಕರ್ಮ ಸಮಾಜದ ಪರವಾಗಿ ಈ ಮೂಲಕ ಸಲ್ಲಿಸಿಕೊಟ್ಟಿದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿಯ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶ್ಯಾಮಲಕರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬಹುಶಃ ಅವರ ನಗುವನ್ನು ನೋಡಿದ್ರೆ ನಾನು ಮಾತನಾಡುವುದಿಲ್ಲ ಎಂಬ ಸೂಚನೆ ನಮಗೆ ಬಂದಿದೆ ಅಂತ ಕಾಣುತ್ತೆ. ದಯವಿಟ್ಟು ಒಂದಿರಲು ಅತಿಥಿ ಶುಭಾರಿಕೆಯ ಮಾತಿಗಾಗಿ ಶ್ರೀಮತಿ ಶ್ಯಾಮಲಾ ಸುಧಾಕರ್ ಆಚಾರ್ಯ, ಕರಾವಳಿ ಭಾಗದಲ್ಲಿ ತನ್ನದೇ ಆದಂತಹ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿಯ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷೆಯಾಗಿರ್ತಕ್ಕಂಥ ಶ್ರೀಮತಿ ಶ್ಯಾಮಲಕರವರ ಮಾತಿಗಾಗಿ. ಓಂ ಶ್ರೀ ವಿಶ್ವಕರ್ಮಣೇ ನಮಃ. ಓಂ ಶ್ರೀ ಕಾಳಿಕಾಂಬೆ ನಮಃ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಈ ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಭಾಭವನದ ಬಗ್ಗೆ ಗಣ್ಯರು ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದಕ್ಕೆ ನನ್ನ ಅಭಿನಂದನೆಗಳು. ಹಾಗೆ ಈ ಶುಭ ದಿನ ಶ್ರೀದೇವರ ಆಶೀರ್ವಾದವು ನಮ್ಮ ಸಭಾಭವನದ ಅಭಿವೃದ್ಧಿಗೆ ಇರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಗಣ್ಯರ ಸಹಕಾರವು ಇರಲಿ ಅಂತ ಕೇಳಿಕೊಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಂದೆರಡು ಅತಿಥಿ ಶುಭಾರಿಕೆಯ ಮಾತುಗಳನ್ನಾಡಿದಂತ ಶ್ರೀ ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿ ಬೆಳ್ಳಂಪಳ್ಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಶ್ಯಾಮಲಾ ಸುಧಾಕರ್ ಆಚಾರ್ಯ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಅಧ್ಯಕ್ಷರ ಮಾತಿಗಿಂತ ಮೊದಲು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ದೇವೆ. ಬಂಧುಗಳೇ, ಸನ್ಮಾನ್ಯ ರಮೇಶ್ ಆಚಾರ್ಯ ನೂರಾಳುಬೆಟ್ಟು ನಮ್ಮ ನಾಟಕದ ರಚನೆಗಾರರು. ಪ್ರತಿ ವರ್ಷ ನಮ್ಮ ಈ ಒಂದು ಸಂಘದ ವತಿಯಿಂದ ನಡೆಯುವಂತ ನಾಟಕ ಕಾರ್ಯಕ್ರಮಗಳಿಗೆ ತನ್ನದೇ ಆದಂತಹ ಪ್ರೋತ್ಸಾಹ, ಬೆಂಬಲವನ್ನು ಕೊಟ್ಟುಕೊಂಡು ಬಂದಿರುವಂತವರು ನಾಟಕ ರಚನೆಗಾರರಾಗಿರ್ತಕ್ಕಂಥ ರಮೇಶ್ ಆಚಾರ್ಯ ನೂರಾಳುಬೆಟ್ಟು ಇವರನ್ನ ಆ ಒಂದು ಗೌರವ ಪೀಠಕ್ಕೆ ನಾವು ಅತ್ಯಂತ ಗೌರವ ಆಧಾರಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ನಂತರ ನಾವು ಆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಿದ್ದೇವೆ. ಬಂಧುಗಳೇ, ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘ ಮತ್ತು ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿ ಹಾವಂಜಿ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ ಇವರ ವತಿಯಿಂದ ನಡೆಯುವಂತಹ 16ನೇ ವರ್ಷದ ಸಾರ್ವಜನಿಕ ಸಾಮೂಹಿಕ ಶನಿಶ್ಚರ ಪೂಜೆ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಈ ಒಂದು ಸಭಾ ವೇದಿಕೆಯ ಮೇಲೆ ನೂರಾಳುಬೆಟ್ಟು ರಮೇಶ್ ಆಚಾರ್ಯರವರು ಬಹುಶಃ ಕರಾವಳಿ ಭಾಗದ ಓರ್ವ ರಂಗಭೂಮಿ ಕಲಾವಿದ, ರಂಗಭೂಮಿ ನಾಟಕಗಾರ, ನಾಟಕ ರಚನೆಗಾರ, ನಾಟಕ ನಿರ್ದೇಶಕ ರಮೇಶ್ ಆಚಾರ್ಯ ನೂರಾಳುಬೆಟ್ಟು ಇವರ ಪರಿಚಯ. ಮಾನ್ಯರೇ, ಶ್ರೀ ರಮೇಶ್ ಆಚಾರ್ಯರವರು ಶೀನಾ ಆಚಾರ್ಯ ಮತ್ತು ಸುಶೀಲಾ ಆಚಾರ್ಯ ದಂಪತಿಗಳ ಪುತ್ರನಾಗಿ 1974ರಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ತನ್ನ ಕಷ್ಟದ ಜೀವನದಲ್ಲಿ ಮುಗಿಸಿ ವೃತ್ತಿ ಜೀವನಕ್ಕೆ ಕುಲಕಸುಬಾದ ಮರದ ಕೆಲಸವನ್ನ ಮಾಡತೊಡಗಿದರು. 1986ರಲ್ಲಿ ರಂಗಭೂಮಿಗೆ ಪಾದಾರ್ಪಣೆಯನ್ನ ಮಾಡಿರುವಂತ ರಮೇಶ್ ಆಚಾರ್ಯ ನೂರಾಳುಬೆಟ್ಟು ಇವರು ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದಂತವರು, ನಾಟಕವನ್ನ ರಚನೆಯನ್ನ ಮಾಡಿದಂತವರು, ನಾಟಕಕ್ಕೆ ನಿರ್ದೇಶನವನ್ನ ನೀಡಿದಂತವರು. ಇರ್ಲು ಬಗೆಲೆ ಅದೇ ರೀತಿ ಸುಮಾರು 2,000 ನಾಟಕದಲ್ಲಿ ಅಭಿನಯಿಸಿದಂತ ಕೀರ್ತಿ ಸನ್ಮಾನ್ಯ ರಮೇಶ್ ಆಚಾರ್ಯ ನೂರಾಳುಬೆಟ್ಟು ಇವರ ಪಾಲಿಗಿದೆ. ಅದೇ ರೀತಿ ಅವರು ರಚಿಸಿದಂತ ನಾಟಕ
ಎನ್ನ ಕತೆ ಬರೆಬರ ಬಾಡಂದಿನ ಮಲ್ಲಿಗೆ ಗಳಿಗಿದುಲಾಯಿ ಪಾಂಚಾಟಿಕೆ ಇಂದು ಪ್ರಸ್ತುತಪಡಿಸಿರುವಂತಹ ನಾಟಕ ಬಾಕಿಲದೆ ಪುರ್ಜೆ ಆಲ್ಬನ್ನಗ ಮುಂತಾದ ನಾಟಕಗಳನ್ನ ರಚಿಸಿ ನಿರ್ದೇಶನವನ್ನ ಮಾಡಿದಂತ ಕೀರ್ತಿ ರಮೇಶ್ ಆಚಾರ್ಯ ನೂರಾಲು ಬಿಟ್ಟು ಇವರಿಗೆ ಸಲ್ಲುತ್ತದೆ. 2009ರಲ್ಲಿ ನೂರಾಲು ಬಿಟ್ಟು ಕಲಾವಿದರ ತಂಡವನ್ನು ಕಟ್ಟಿ ಹಲವಾರು ಪ್ರತಿಭೆಗಳನ್ನು ಗುರುತಿಸಿದಂತ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರನ್ನ ಇಂದು ಹಲವಾರು ಸಂಘ ಸಂಸ್ಥೆಗಳು ಸಹ ಸನ್ಮಾನವನ್ನ ಮಾಡಿದಂಥದ್ದು. ಹಾಗೂ ಇಂದು ನಮ್ಮ ಶನೀಶ್ವರ ಪೂಜೆಯ ಸಂದರ್ಭದಲ್ಲಿ ಸನ್ಮಾನ್ಯ ರಮೇಶ್ ಆಚಾರ್ಯ ನೂರಾಲು ಬಿಟ್ಟು ಇವರನ್ನ ಅತ್ಯಂತ ಗೌರವ ಆದರಗಳಿಂದ ಈ ಒಂದು ಸಭಾ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಸನ್ಮಾನಿಸುತ್ತಿದ್ದೇವೆ, ಗೌರವಿಸುತ್ತಿದ್ದೇವೆ, ಅಭಿನಂದಿಸುತ್ತಿದ್ದೇವೆ. ಸನ್ಮಾನ್ಯ ರಥಶಿಲ್ಪಿ ರಾಜಗೋಪಾಲ್ ಆಚಾರ್ಯರವರು, ಉಪೇಂದ್ರ ಆಚಾರ್ಯರವರು, ಹರೀಶ್ ಎಸ್ ಪೂಜಾರಿಯವರು, ಪುರಂದರ ಕೋಟ್ಯಾರ್ರವರು, ಅಚ್ಯುತ ಆಚಾರ್ಯರವರು, ಅದೇ ರೀತಿ ಶ್ಯಾಮಲಾ ಎಸ್ ಆಚಾರ್ಯರವರು, ರಮೇಶ್ ಆಚಾರ್ಯ ನೂರಾಲು ಬಿಟ್ಟು ಇವರಿಗೆ ಮುಂದಿನ ದಿನಗಳಲ್ಲಿ ದುಷ್ಟ ಶಕ್ತಿಗಳ ಕಾಟ ತಾಗಲಿಬಾರದು. ರಕ್ಷಾ ಕವಚವಾಗಿ ರತ್ನಗಂಬಳಿ ಖಚಿತವಾದಂತಹ ರೇಷ್ಮೆಯ ಶಾಲಿನ ಹೊದಿಕೆ, ಮಣಿಗಳಿಂದ ಪೋಣಿಸಿದಂತ ಮಣಿಗಳ ಹಾರವನ್ನು ಕೊಳ್ಳಿಗೆ ಹಾಕುವುದರೊಂದಿಗೆ ಫಲತಾಂಬೂಲವನ್ನು ಇರಿಸಿಕೊಂಡಂತಹ ಹರಿವಾಣದಲ್ಲಿ ಕಿರು ಕಾಣಿಕೆಯೊಂದಿಗೆ ಒಂದು ಸವಿನೆನಪಿನ ದ್ಯೋತಕ ಸಾಕ್ಷಿಯ ರೂಪದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ರಮೇಶ್ ಆಚಾರ್ಯ ನೂರಾಲು ಬಿಟ್ಟು ಇವರಿಗೆ ವಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಜೀವನದಲ್ಲಿ ಇನ್ನೂ ನಿಮಗೆ ಭಗವಂತ ಕಲಾಮಾತೆ ಸರಸ್ವತಿಯ ಪೂರ್ಣ ಅನುಗ್ರಹ ನಿಮಗಿರಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ತಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಿದ್ದಕ್ಕಾಗಿ ಸನ್ಮಾನ್ಯ ರಮೇಶ್ ಆಚಾರ್ಯ ನೂರಾಲು ಬಿಟ್ಟು ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಬಹುಶಃ ವೇದಿಕೆ ಮೇಲೆ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತವರು, ಬಹುಶಃ ಇಂಥ ಕಾರ್ಯಕ್ರಮಗಳಲ್ಲಿ ಮಾತ್ರ ಅವರು ಸಭಾ ವೇದಿಕೆ ಏರಿದವರು ಇದ್ದಿರಬಹುದು. ಬಹುಶಃ ಇದುವರೆಗೂ ಒಂದು ವೇದಿಕೆಯನ್ನು ಏರಿದಂತವರಲ್ಲ. ಬಸವಣ್ಣನವರು ಹೇಳಿದಾಗೆ ಕಾಯಕವೇ ಕೈಲಾಸ ಎಂದು ತಿಳಿದುಕೊಂಡಂತವರು ಬಹುಶಃ ಮನೆ ನಿರ್ಮಾಣ ಕೆಲಸ, ದೇವರ ಗುಡಿ ನಿರ್ಮಾಣ ಕೆಲಸದಲ್ಲಿ ಸೆಂಟ್ರಿಂಗ್ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಂತವರು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಮ್ಮ ಬೆಳ್ಳಂಪಳ್ಳಿಯ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘದ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾದಂತ ಅಚ್ಯುತ ಆಚಾರ್ಯರವರು ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ತಾವುಗಳು ವಹಿಸಿಕೊಂಡಿದ್ದೀರಿ. ಈಗಾಗಲೇ ಸೂಚನೆಯನ್ನ ರವಾನಿಸಿದ್ದೀರಿ. ನಾನು ಮಾತಾಡಲ್ಲ, ನನ್ನ ನಗುವೇ ಮಾತು, ತನ್ನ ವ್ಯಕ್ತಿತ್ವವೇ ಮಾತು, ತನ್ನ ಸಜ್ಜನಿಕೆಯೇ ಮಾತು ಎಂಬುದನ್ನ ಸಭಾ ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಂಡು ಈ ಭಾಗಕ್ಕೆ ಅಧ್ಯಕ್ಷೀಯ ಮಾತುಗಳ ನುಡಿಗಳನ್ನ ನಗುವಿನೊಂದಿಗೆ ರವಾನಿಸಿಕೊಂಡಿರುವಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಇಂದಿನ ಸಭಾಧ್ಯಕ್ಷರಾದಂತ ಅಚ್ಯುತ ಆಚಾರ್ಯ ಬೆಳ್ಳಂಪಳ್ಳಿ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರುವುದಕ್ಕಿಂತ ಮೊದಲು ವೇದಿಕೆ ಮೇಲಿರುವಂತಹ ಗಣ್ಯಾತಿ ಗಣ್ಯರಿಗೆ ಈ ಕಾರ್ಯಕ್ರಮದ ಸವಿನೆನಪಿನ ದ್ಯೋತಕ ದೊಡ್ಡ ಮಟ್ಟದಲ್ಲಿ ನಿಮಗೆ ಏನೂ ನಮಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಚಿಕ್ಕ ಮಟ್ಟದಲ್ಲಿ ಸವಿನೆನಪಿನ ಸಾಕ್ಷಿಯಾದಂತಹ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅವಿನಾಶ್ ಆಚಾರ್ಯರವರು ಗಣ್ಯರಿಗೆ ಒಂದು ಪ್ರೀತಿಯ ದ್ಯೋತಕವಾದಂತ ಸವಿನೆನಪಿನ ರೂಪದಲ್ಲಿ ಸಾಕ್ಷಿಯಾದಂತ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಮೊದಲಿಗೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಪುರಂದರ ಕೋಟ್ಯಾರ್ರವರಿಗೆ, ಅದೇ ರೀತಿ ನಮ್ಮ ಸಮಾಜದ ಮೇಲೆ ವಿಶೇಷವಾದಂತಹ ಅಭಿಮಾನವನ್ನು ಇರಿಸಿಕೊಂಡಿರುವಂತಹ ಸನ್ಮಾನ್ಯ ಹರೀಶ್ ಎಸ್ ಪೂಜಾರಿ ಅವರಿಗೆ, ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಸಾಧನೆಯನ್ನು ಮಾಡಿದಂತ ರಥಶಿಲ್ಪಿ ಸನ್ಮಾನ್ಯ ರಾಜಗೋಪಾಲ್ ಆಚಾರ್ಯ ಕೋಟೇಶ್ವರ ಇವರಿಗೆ, ಅದೇ ರೀತಿ SKGI ಕೋಪರೇಟಿವ್ ಸೊಸೈಟಿ ಮಂಗಳೂರಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಪ್ರಖರ ವಾಗ್ಮಿಗಳಾದಂತಹ ಸನ್ಮಾನ್ಯ ಉಪೇಂದ್ರ ಆಚಾರ್ಯ ಪೆರಡೂರು ಇವರಿಗೆ, ಹಾಗೆ ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿ ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಶ್ಯಾಮಲಾ ಸುಧಾಕರ್ ಆಚಾರ್ಯರವರಿಗೆ, ಹಾಗೆ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಅಚ್ಯುತ ಆಚಾರ್ಯ ಬೆಳ್ಳಂಪಳ್ಳಿ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಈ ಒಂದು ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ತನ್ನ ಮೂಲಕ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ಸನ್ಮಾನ್ಯ ಪ್ರಸನ್ನ ಆಚಾರ್ಯ ಬೆಳ್ಳಂಪಳ್ಳಿ ಇವರು ಇದೀಗ ವಂದನಾರ್ಪಣೆಗಾಗಿ. ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಇಂದು ಈಗಾಗಲೇ ಭಾರತದ ಸಂಸ್ಕೃತಿ, ಬದುಕು, ಜೀವನ ಹಾಗೂ
ವಿಶ್ವಕರ್ಮರ ಮಹತ್ವ ಈ ಸಮಾಜಕ್ಕೆ ಇದರ ಕುರಿತು ಮಾತಾಡಿ ತುರ್ತು ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸಿದ ಸುರೇಶ್ ಗುರ್ಮೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಪುರಂದರ ಕೋಟ್ಯಾನ್ ಈ ಒಂದು ಸಂಘದ ಅಭಿವೃದ್ಧಿಗೆ ತನ್ನ ಬೆಂಬಲ ಸದಾ ಇರುತ್ತದೆ ಎಂಬ ಒಂದು ಮಾತನ್ನು ನೀಡಿ ನಮ್ಮೊಂದಿಗೆ ಸದಾ ಇದ್ದೇನೆ ಎಂಬ ಮಾತನ್ನು ನೀಡಿರುವ ನಿಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಮೌನಂ ಸಮ್ಮತಿ ಲಕ್ಷಣಂ ಎಂಬ ತತ್ವದೊಂದಿಗೆ ನಮ್ಮೊಂದಿಗಿದ್ದಂಥ ಹರೀಶ್ ಪೂಜಾರಿ, ನಿಮ್ಮ ಬೆಂಬಲ ಕೂಡ ನಮ್ಮ ಸಂಘದ ಅಭಿವೃದ್ಧಿಗೆ ಸದಾ ಇರಬೇಕೆಂದು ಕೇಳುತ್ತಾ ನಿಮ್ಮೆಲ್ಲರ ಪರವಾಗಿ ಹರೀಶ್ ಪೂಜಾರಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ವಿಶ್ವಕರ್ಮ ಸಮಾಜದ ಕೊಡುಗೆ ಈ ಸಂಸ್ಕೃತಿಗೆ ಹಾಗೂ ಯುವಕರ ಭಾಗವಹಿಸಿಗೆ ನಮ್ಮ ಸಮಾಜದಲ್ಲಿ ಅನುದಾನಗಳನ್ನು ಪಡೆದಂತಹ ಕೆಲವು ಸಂಘಗಳ ಉದಾಹರಣೆಗಳನ್ನು ನೀಡಿ ಸೂಚನೆಯ ಮೂಲಕ ನಮಗೆ ಎಚ್ಚರಿಕೆಯನ್ನು ನೀಡಿದಂಥ ಉಪೇಂದ್ರ ಆಚಾರ್ಯ, ಅಧ್ಯಕ್ಷರು SKG ಕೋಆಪರೇಟಿವ್ ಸೊಸೈಟಿ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ರಾಜಗೋಪಾಲ್ ಆಚಾರ್ಯ ಕೋಟೇಶ್ವರ, ವಿಶ್ವಕರ್ಮ ಕರಕುಶಲ ತರಬೇತಿ ಕೇಂದ್ರ, ಇವರು ನೇರ ನುಡಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ, ತುಂಬ ಮಾತುಗಳನ್ನು ಆಡಿದ್ದೀರಾ. ನಮ್ಮ ಸಮಾಜದ ಬೆಳವಣಿಗೆಗೆ ಯಾವ ನಿಟ್ಟಿನಲ್ಲಿ ಸಾಗಬೇಕು, ಒಗ್ಗಟ್ಟಿನ ಮಹತ್ವ ಹಾಗೂ ಕೀಳರಿಮೆಯನ್ನು ಬಿಟ್ಟು ಬೆಳೆಯಬೇಕು, ಸನಾತನ ಧರ್ಮದ ಮಹತ್ವ, ಇನ್ನೂ ಅನೇಕ ಮಾತುಗಳನ್ನು ಆಡುತ್ತಾ ಹಾಗೂ ನಮ್ಮ ಉಪೇಂದ್ರ ಆಚಾರ್ಯರವರು ನೀಡಿರುವಂಥ ಒಂದು ಮಾತು ಅಂದರೆ ನಿಮ್ಮನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಂತ. ಹಾಗಾಗಿ ನಮ್ಮ ಸಂಘದ ಅಭಿವೃದ್ಧಿಗೆ ಸದಾ ನಿಮ್ಮನ್ನು ಗಟ್ಟಿಯಾಗಿ ಇಟ್ಕೊಳ್ತೇವೆ ಎಂಬ ಮಾತನಾಡುತ್ತಾ ನಿಮ್ಮೆಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಅಚ್ಯುತ ಆಚಾರ್ಯ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಚುಟುಕಾಗಿ ಮಾತಾಡಿದರು, ಒಂದೆರಡು ಮಾತುಗಳಲ್ಲಿ ನಮ್ಮ ಬಗ್ಗೆ ಮಾತಾಡಿರುವಂತಹ ಶ್ರೀಮತಿ ಶ್ಯಾಮಲ ಸುಧಾಕರ್ ಆಚಾರ್ಯ, ಅಧ್ಯಕ್ಷರು ಶ್ರೀ ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿ, ಇವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಂಡಂತಹ ಆಲಿಸಿದಂತಹ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇನ್ನೂ ಈ ಕಾರ್ಯಕ್ರಮ ಮುಂದುವರೆಯಲಿದ್ದು ನಾಟಕ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಹಾಗೆಯೇ ನಮ್ಮೊಂದಿಗಿದ್ದು ನಿರೂಪಣೆಯನ್ನು ನೀಡುತ್ತಿರುವಂತಹ ಪ್ರಶಾಂತ್ ಸರ್, ನಮ್ಮ ಈ ಒಂದು ಸಮಾಜದಲ್ಲಿ ಅಂದರೆ ನಮ್ಮ ಏರಿಯಾದಲ್ಲಿ ತುಂಬ ಫೇಮಸ್ ನಿರೂಪಕರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಅವಕಾಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ವಂದನಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಇನ್ಫೋಸಿಸ್ ಕಂಪನಿಯಲ್ಲಿ ಉದ್ಯೋಗಿಯಾಗಿರ್ತಕ್ಕಂಥ ನಮ್ಮ ಸಂಘದ ಕ್ರಿಯಾಶೀಲ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನ ಆಚಾರ್ಯ ಬೆಳ್ಳಂಪಳ್ಳಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಸಾಂಸ್ಕೃತಿಕ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಮ್ಮ ಮಕ್ಕಳಿಂದ ಮುಂದುವರಿಯಲಿಕ್ಕಿದೆ. ಅದಾದ ಮೇಲೆ ಕಾಳಿಕಾಂಬ ಮಹಿಳಾ ಭಜನಾ ಮಂಡಳಿಯವರಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅದಾದ ಮೇಲೆ ನಮ್ಮ ಸಂಘದ ಸದಸ್ಯರ ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯೊಂದಿಗೆ ರಮೇಶ್ ಆಚಾರ್ಯ ನೂರಾಳುಬೆಟ್ಟು ರಚಿಸಿದಂತ ಪ್ರಕಾಶ್ ಆಚಾರ್ಯ ಕುಕ್ಕೆಹಳ್ಳಿ ನಿರ್ದೇಶನದ, ಸತ್ಯನಾರಾಯಣ ಆಚಾರ್ಯ ಗೋಳಿಕಟ್ಟೆ ಸಾರಥ್ಯದ, ಶೇಖರ್ ಆಚಾರ್ಯ ಕುಕ್ಕೆಹಳ್ಳಿ ಇವರ ಸಮಗ್ರ ನಿರ್ವಹಣೆಯಲ್ಲಿ ಮೂಡಿಬಂದಿರುವಂತಹ ತುಳು ಹಾಸ್ಯಮಯ ನಾಟಕ ಬಾಕಿಲದೆ ಪೂರ್ಚಿ ಎನ್ನುವಂಥ ತುಳು ಹಾಸ್ಯಮಯ ನಾಟಕ ಪ್ರದರ್ಶನವನ್ನು ಕಂಡುಕೊಳ್ಳಲಿಕ್ಕಿದೆ. ಬಂಧುಗಳೇ, ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ನಿಮ್ಮೆಲ್ಲರ ಸಹಕಾರದಿಂದ ಪ್ರತಿ ವರ್ಷ ಕಳೆದ 15 ವರ್ಷಗಳಿಂದ ಈ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ನೆರವೇರ್ತಾ ಇದೆ. ಮುಂದೆಯೂ ಸಹ ನಿಮ್ಮೆಲ್ಲರ ಸಹಕಾರ ಇರಲಿ ಎಂಬ ಆಶಯದೊಂದಿಗೆ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕರ ಸಂಘ ರಿಜಿಸ್ಟರ್ಡ್ ಹಾವಂಜೆ ಬೆಳ್ಳಂಪಳ್ಳಿ ಕುಕ್ಕೆಹಳ್ಳಿ 16ನೇ ವರ್ಷದ ಸಾರ್ವಜನಿಕ ಸಾಮೂಹಿಕ ಶನೀಶ್ವರ ಪೂಜೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡಿಕೊಂಡಿದ್ದೇವೆ. ಪ್ರದೋಷ ಸಮಯದಿ ಪರಶಿವ ತಾಂಡವ
ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರ್ವತ ನಂದಿನಿ ದಿವ್ಯ ಗಾಯನ ಪರ್ವತ ನಂದಿನಿ ದಿವ್ಯ ಗಾಯನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನರ್ತನ ಪರವಶನಾದ ಪರಮೇಶ್ವರನರ್ತನ ಧಿಂ 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 ಧನಕಟ ತಗ ದುಂ ತುಂ ತುಂ ಧುಳಕಟ ತಗ ನಂ 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 ಧಿಂ ಕೆಟ ತಗ ಧಂ ಧಂ ಧಿಂ ತಗ ಧಿಂ ಧಿಂ ಧನಕಟ ತಗ ದುಂ ದುಂ ಧುಳಕಟ ತಗ ನಂ ನಂ ಧಿಂ ಕೆಟ ತಗ ಧಂ ಧಿಂ ತಗ ಧಿಂ ಧನಕಟ ತಗ ದುಂ ಝಣಕಟ ತಗ ನಂ ಧಿಂ ಕೆಟ ತಗ ಧಿ ಕೆಟ ತಗ ಧನಕಟ ತಗ ಝಣಕಟ ತಗ ಧಿಂ ಕೆಟ ತಗ ಧಂ ತಡಿ ತಗ ಝಂಡು ಧಿಂ ತಡಿ ತಗ ಝಂಡು ದುಂ ತಡಿ ತಗ ಝಣಕಟ ತಗ ಧಂ ಧಂ ತಡಿ ತಗ ಝಂಡು ಧಿಂ ತಡಿ ತಗ ಝಂಡು ದುಂ ತಡಿ ತಗ ಝಣಕಟ ತಗ ಧಂ ಧಂ ತಡಿ ತಗ ಝಣಕಟ ತಗ ಧಂ ಧಿಂ ತಡಿ ತಗ ಝಣಕಟ ತಗ ಧಂ ತುಂ ತಡಿ ತಗ ಝಣಕಟ ತಗ ಧಂ ನಂ ತಡಿ ತಗ ಝಣಕಟ ತಗ ಧಂ ತಂ ತಡಿ ತಗ ಝಂಡು ಧಿಂ ತಗ ಝಂಡು ದುಂ ತಡಿ ತಗ ಝಂಡು ನಂ ತಡಿ ತಗ ಝಂಡು ತಗ ತಗ ಧಂ ಧಂ ತಗ ತಗ ಧಂ ಧಿಂ ತಗ ತಗ ಧಂ ಧಂ ಪರವಶನಾದ ಪರಮೇಶ್ವರನರ್ತನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನರ್ತನ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಮೊಳಗಿದೆ ಮದ್ದಳೆ ಮೊಳಗಿದೆ ಮದ್ದಳೆ ತೋಂ ತೋಂ ತಗದಿನಿ ತಗ ಜಣು ತೋಂ ಮೊಳಗಿದೆ ಮದ್ದಳೆ ತೋಂ ತೋಂ ತಗದಿನಿ ತಗ ಜಣು ತೋಂ ಮೊಳಗಿದೆ ಮದ್ದಳೆ ತಗದಿಮಿ ತಗ ಜಣ್ಣು ತಗದಿಮಿ ತಗ ಜಣ್ಣು ತಗದಿನ ತೋ ತಗದಿನ ತೋ ತಗದಿನ ತೋ ಮರುದನಿಗೈದಿದೆ ಹಿಮವತ್ ಶಿಖರವು ಮರುದನಿಗೈದಿದೆ ಹಿಮವತ್ ಶಿಖರವು ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಶಿವನ ತಾಂಡವ ಮನೋಹರವು ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಶಿವನ ತಾಂಡವ ಮನೋಹರವು ಪ್ರದೋಷ ಸಮಯದಿ ಪರಶಿವ ತಾಂಡವ
ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕಾಲವೇ ನಿಂತಿದೆ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಪ್ರಣತಾರ್ತಿಹರನ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರಣತಾರ್ತಿಹರನ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರದೋಷ ಸಮಯದೇ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದೇ ಪರಶಿವ ತಾಂಡವ ಶ್ರೀಯುತ ಗಂಗಾಧರಾಚಾರ್ಯ ಇವರ ಸೊಸೆಯಾಗಿರುವಂತಹ ಇವರಿಗೆ ಮುಂದಿನ ದಿನಗಳಲ್ಲಿಯೂ ಸಹ ಇವರ ಈ ಪ್ರತಿಭೆಯು ನಮ್ಮ ವೇದಿಕೆಯಲ್ಲಿ ಮೂಡಿ ಬರಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ನಿಮಗಿದ್ದು ಈ old school, the Gen Z, the city valley and me desi tari. Ego dila zara bhi nahi, mana made kharabi nahi. Apna city chamage daily crazy tari. Why so shy? Hey, sundari, tuza naam kya hai? Tuza gaam kya hai? Are sundari, tuza naam kya hai? Tuza gaam kya hai? Are sundari, tuza naam kya hai? Tuza gaam kya hai? ती ओजी एकदम फाईन आहे आणि थोडीशी डिवाइन आहे कशी लागते बघून आयना आणि चेहऱ्यावरती शाईन आहे खानदानी ग्रॅटिट्यूड ॲटिट्यूड पुरा एशियाना चौथं केलं स्टाईल केलं तिच्या समोर फिक्क गोल्ड आहे बोलायला पक्की बोल्ड आहे खरंच खूपच सुंदर हाय सुंदरी तुझं नाव काय हाय तुझं गाव काय हाय ग अरे सुंदरी तुझं नाव काय हाय तुझं गाव काय हाय ग सुंदरी
ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂಡೆ ಎಲ್ಲ ಹಚ್ಚಿದ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದೆಲ್ಲ ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ. கடலை கொந்தளிக்கும் சுனாமியே உண்டாச்சு. மணிக்கா வெல்லுச்சி ஏத்திட்டா எனர்ஜி, தலைய சுத்த வைக்கும் சூறாவளி பொண்ணாச்சு. பட்டன்னு பார்த்தாலே பல்ஸ் தும்பாடி, கொட்டுபா மீன் எல்லாம் கூத்தாடுமே. இரவ கலராக்கும் ஜலேபி லேடி, சால்ட்டும் நான் தொட்டா ஸ்வீட் ஆகுமே. ನಮ್ಮ ಈ ಕಾರ್ಯಕ್ರಮಕ್ಕೆ ಭಾವನನ್ನು, ಮೋನಿಕಳನ್ನು ಹಾಗೆ ಮಲೈಕಳನ್ನು ಕರ್ಕೊಂಡು ಬಂದಿರ್ತೀರಿ. ಧನ್ಯವಾದಗಳು ಮಕ್ಕಳೇ ಎಂದು ಹೇಳುತ್ತಾ, ನಿಮ್ಮ ಪ್ರತಿಭೆ ಹೀಗೆ ಮುಂದುವರಿಯಲಿ ಎಂದು ಹೇಳಿಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮ ಅಶ್ವಿನಿ ಇವರಿಂದ ಒಂದು ಭಕ್ತಿಗೀತೆ. Chum 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 chum
ಉಂಟಾಚೆ ಸುರಬಲಿ ಪುನಚೆ ಅವರನ್ನು ಮಾಡಿ ಧನ್ಯವಾದಗಳು ಶಾಗರಿ ಮತ್ತು ಬಳಗಕ್ಕೆ. ಬೆಟ್ಟವನಾಳೋನೆ ಅಟ್ಟಪಟ್ಟು ಶಶರನೆ ಕೈ ಜೋಡಿಗೆಯ ಜವವಯೋ ಜಂಜವನೆ ಕಂಠದಿ ಗಡವನಿಟ್ಟೋನೆ ಕಣ್ಣ ನೋಟದಿ ಲೋಕವ ಬೆಳೆಸೋನೆ ಆದಿ ಅಂತ್ಯಗಳು ಇಲ್ಲದೋರಿ ದಂಡ ಬ್ರಹ್ಮಾಂಡದ ಮುನೀಶ್ವರನೇ ನಾವಾದರನೆ ನಂದಿವಾದನೆ ಕೇದಾರನಾಥನೇ ಕಾಶೀಶ್ವರನೇ ಭೀಮಾ ಶಂಕರ ಓಂಕಾರೇಶ್ವರ ತ್ರಯಂಬಕೇಶ್ವರ ಮಹಾರಾಜ ರಾಜೇಶ್ವರ ಬೆಟ್ಟವನಾಳೋನೆ ಅಟ್ಟಪಟ್ಟು ಶಂಕರನೇ ಜೋಳಿಗೆಯ ಹಿಡಿಯುತ್ತಾ ಜಗವ ಕಾಯೋ ಜಂಗಮನೆ ಕಂಠದಿ ಗಡವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅಂತ್ಯಗಳು ಇಲ್ಲದೋ ನೀಂಡ ಪಿಂಡ ಬ್ರಹ್ಮಾಂಡವು ನೀನೇಶ್ವನೇ ತನ್ನೀರೆ ಪಾಯಸವ ಮಾಡಿರೆ ಅಕ್ಕಿ ಬೆಲ್ಲ ಬೆರೆಸಿ ಪ್ರಸಾದವ ಹಂಚಿರೆ ತುಪ್ಪದ ದೀಪಗಳ ತಪ್ಪದೆ ಬೆಳಗಿರೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿರೆ ರುಂಬಾಯಿ ಮುಡಿಬಂದ ಹರಕೆಯ ಗುಡಿಗೊಂದೆ ಕಟ್ಟಿದರೆ ಸಾಕು ನೀ ಬಂದುವೆ ಮಡಿಯುಟ್ಟು ಮುಡಿಸುತ್ತ ಶಿವನಾಮ ಜಪಿಸುತ್ತ ಕೈಗಳ ಮುಗಿದರೆ ದಿಕ್ಕೆ ನೀನಲ್ಲದೆ ಮಾಲೆಯ ಮಾದಪ್ಪ ಶ್ರೀಶೈಲ ಮಲ್ಲಪ್ಪ ಏನೆಂದು ಕರೆದರು ಗೋಕುಳುವೆ ನಮ್ಮಪ್ಪ ಮೋರಲು ಮಕ್ಕಳ ಪಟ್ಟು ಕೇಳಲು ಸಿರಿಯ ಪಟ್ಟು ವಿಧ ವಿಧ ಪೂಜೆ ಪಡೆವ ನಮ್ಮ ಮನೆಯ ದೇವರಪ್ಪ ಬೆಟ್ಟವನಾಳೋನೆ ಅಟ್ಟಪಟ್ಟು ಶಂಕರನೇ ಕೈಲಿ ಜೋಳಿಗೆಯ ಹಿಡಿಯುತ್ತಾ ಜಗವ ಕಾಯೋ ಜಂಗಮನೆ ಕಂಠದಿ ಗರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ ಆದಿ ಅಂತ್ಯಗಳು ಇಲ್ಲದೋ ನೀಂಡ ಪಿಂಡ ಬ್ರಹ್ಮಾಂಡವು ನೀನೇಶ್ವನೇ ನರರಿಗೆ ನಿನ್ನಯ ಲೀಲೆಗಳೇ ನಿಲುಕದೆ ಮುಡಿಯಲಿ ಗಂಗವ್ವ ಪಕ್ಕದಲ್ಲಿ ಪಾರ್ವತವ್ವ ಇಬ್ಬರು ಸತಿಯರ ಪತಿ ಮುದ್ದಿನ ಮುಕ್ಕಣ್ಣನೆ 9 ವ್ರತಗಾಲು ನೈವೇದ್ಯ ಫಲಗಾಲು ಮನಸಾರೆ ನಿನ್ನ ಮುಂದೆ ತಂದೆವು ಕೈಲಾಸ ವಾಸನೆ ಕರುಣಾ ಸಮುದ್ರನೆ ಕರುಣೆಯ ತೋರುತ್ತ ಹರಸು ಎಂದೆವು ತ್ರೈಲೋಕ್ಯ ಪೂಜನೆ ತ್ರಿಶೂಲಧಾರನೆ ಪಂಚಭೂತಗಳ ಅಧಿಪತಿಯೂ ನೀತಾನೆ ಶರಣೆಂದವರಿಗೆ ವರಗಳ ಕೊಡುವವನೇ ಅಭಿಷೇಕ ಪ್ರಿಯನೇ ಅದ್ವೈತ ಭಾಸ್ಕರನೇ ದೇವರು ಮೆಚ್ಚಿದೋನೆ ಪತ್ರ ಪುಷ್ಪದ ಪೂಜೆಯ ಪಡೆ
ಲಿಂಗವೇ ಮಾದಪ್ಪನೇ. ಭೋಗಿಲಿಂಗದ ದರ್ಶನ ಕರುಣೆ ಸೋನೆ ಭೋಗ ನಂದೀಶ್ವರನಾಗಿ ಬಂದೋನೆ. ನಟರಾಜ ನಾಟ್ಯವ ನಾಡೋನೆ ನಾಗರಾಜನ ಕೊರಳಲ್ಲಿ ಸಿಕ್ಕಿದೋನೆ. ನಾಗಾಭರಣನೇ ನಂದಿ ವಾಹನನೇ ಕೇದಾರನಾಥನೇ ಕಾಶಿ ವಿಶ್ವೇಶ್ವರನೇ ಭೀಮಾಶಂಕರ ಓಂಕಾಳೇಶ್ವರ ಮನಸ್ವಿ ಕಾಳೇಶ್ವರ ಮಹಾರಾಜ ರಾಜೇಶ್ವರ ಬೆಳ್ಳಿ ಬೆಟ್ಟ ಬನ್ನಾಳೋನೆ ಅಟ್ಟಪಟ್ಟು ಶಂಕರನೇ ಕೈಲಿ ಜೋಳಿಗೆಯ ಹಿಡಿಯುತ್ತಾ ಜಗವ ಕಾಯೋ ಜಗಮನೆ. ಕಣ್ಣದಿ ಕರಳವನಿಟ್ಟೋನೆ ಕಣ್ಣ ನೋಟದಿ ಲೋಕವ ನಡೆಸೋನೆ. ಆದಿ ಅಂತ್ಯಗಳು ಇಲ್ಲದು ನೀ ಅಂಡ ಬ್ರಹ್ಮಾಂಡವು ನೀನೆ ಶಿವನೇ. ಥ್ಯಾಂಕ್ ಯು. ಇವರ ಗಾಯನ ಇಲ್ಲದೆ ನಮ್ಮ ಕಾರ್ಯಕ್ರಮವೇ ಅಪೂರ್ಣ ಅನಿಸುವ ಮಟ್ಟಿಗೆ ಆಗಿತ್ತು. ಇವರು ಶಿವನನ್ನು ಭಜಿಸಿದಂತಹ ರೀತಿಯಂತೂ ಅದ್ಭುತ. ಧನ್ಯವಾದಗಳು ಅಶ್ವಿನಿ.
ಅದ್ಭುತವಾದ ಪ್ರತಿಭೆ ಹಾಗೂ ಉತ್ತಮ ನೃತ್ಯದಿಂದ ಕಾರ್ಯಕ್ರಮಕ್ಕೆ ಮೆರುಗು ತಂದಿರುತ್ತೀರಿ ಎಂದು ಹೇಳುತ್ತಾ ಧನ್ಯವಾದಗಳು. തൃശൂർ പൂരം കാണാൻ ഞാനും വരാം തൃശൂർ പൂരം കാണാൻ പൂരമെനിക്കൊന്നു കാണണം കാന്ത പൂരമെനിക്കൊന്നു കാണണം കാന്ത പൂരമെനിക്കൊന്നു കൂടണം കാന്ത പൂരമെനിക്കൊന്നു കൂടണം കാന്ത തിമിലയെനിക്കൊന്നു കാണണം കാന്ത തിമിലയെനിക്കൊന്നു കാണണം കാന്ത തിമിലയെനിക്കൊന്നു കൊട്ടണം കാന്ത തിമിലയെനിക്കൊന്നു കൊട്ടണം കാന്ത ಕೇರಳದ ನೃತ್ಯ ಶೈಲಿಯಲ್ಲಿ ನೃತ್ಯವನ್ನು ಪ್ರದರ್ಶಿಸಿದ ಶರಣ್ಯ ಮತ್ತು ಶೀತಲ್ ಇವರಿಗೆ ಒಂದು ಜೋರಾದ ಚಪ್ಪಾಳೆ. ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ
ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಕಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದ ತಾಯಿಗೆ ನಾವು ಋಣಿ ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಓಹೋ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು ಧಾನ್ಯದ ಲಕ್ಷ್ಮಿಯು ಬರುತ್ತಿಹ ಬಾಗಿಲ ತೋರಣ ಚೆಲುವಾಯ್ತು ಪ್ರೀತಿ ನಗುವಿನ ತಲೆಯು ಎಲ್ಲ ಮೊಗ ಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ ಓ ಭೂಮಿಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಓಹೋ ಭೂಮಿಗೆ ತುಂಬ ಸುಂದರವಾದ ನೃತ್ಯವನ್ನು ನೆರವೇರಿಸಿರುತ್ತೀರಿ. ಧನ್ಯವಾದಗಳು ಶ್ರೀ ಕಾಳಿಕಾಂಬಾ ಮಹಿಳಾ ಮಂಡಳಿಯ ಸದಸ್ಯರಿಗೆ.